अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। ओष्ठापिदाननकुलीदन्तैः परिवृतापविः सर्वस्यै वाच ईशाना चारुमाम् इह वादयेत्। अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः। सुमुखौ सुन्दरतरौ सुनासौ सुखचित्तनौ सुराराधितपादाब्जौ रमानारायणौ स्तुमः। बुद्धिर्बलं यशोधैर्यं निर्भयत्वमरोगताम् अजाढ्यं वाक्पटुत्वं च हनुमत्स्मरणात् भवेत्। भवति यदनुभावातेडमूकोऽपि वाग्मी जडमजिर्भजन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। सर्वमङ्गलदातारौ पार्वती परमेश्वरौ गणेशस्कन्दसंयुक्तौ वन्दे वाञ्छितसिद्धये। नमो वस्तात्विकाः देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं सुखमुखात् अमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। श्रीगुरुभ्यो नमः। हरिः ओम्। ಪರೀಕ್ಷಿತ ಕೃಷ್ಣಾವತಾರ ಮುಕ್ತಾಯಗೊಂಡಿದೆ. ಭಗವಂತ ತನ್ನ ಮೂಲ ರೂಪವನ್ನು ಸೇರಿದ್ದಾನೆ. 5 ರೂಪಗಳನ್ನು ಪಡ್ಕೊಂಡು ಒಂದೊಂದು ರೂಪವನ್ನು ಒಬ್ಬೊಬ್ಬರ ಉಪಾಸನೆಗನುಗುಣವಾಗಿ ಇಟ್ಟು ಭೂಲೋಕದಲ್ಲಿ ಒಂದು ರೂಪವನ್ನು, ಭಾಗವತ ಗ್ರಂಥದಲ್ಲಿ ಒಂದು ರೂಪವನ್ನು ಇಟ್ಟು ಭಗವಂತ ಮಹಾಪ್ರಸ್ಥಾನವನ್ನು ಇರಿದ್ದಾನೆ. ಪರೀಕ್ಷಿತನ ಆಳ್ವಿಕೆ ಪ್ರಾರಂಭ ಆಗಿದೆ. ಇಷ್ಟು ಆಗುವಾಗ ಕಲಿಯುಗ ಪ್ರಾರಂಭ ಆಗಿ 36 ವರ್ಷ. ಈಗ ಕಲಿಯುಗ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯಿತು ಗೊತ್ತುಂಟ ಯಾರಿಗಾದರೂ? ಎಷ್ಟು ವರ್ಷ ಆಯಿತು? 5109 ವರ್ಷ ಆಯಿತು. 5109 ವರ್ಷ ಈಗ ಕಲಿಯುಗ ಪ್ರಾರಂಭ ಆಗಿ ಆಯಿತು. ಸಾಮಾನ್ಯ 5100 ಚಿಲ್ಲರೆ ಅಷ್ಟು ವರ್ಷ ಆಯಿತು. ಕಲಿಯುಗ ಪ್ರಾರಂಭ ಆದ ಮೇಲೂ ಕೃಷ್ಣ ನಮ್ಮ ಜೊತೆಗೆ ಈ ಭೂಮಿಯಲ್ಲಿದ್ದದ್ದು ನಮಗೆ ಒಂದು ಬಹಳ ಸಂತೋಷದ ವಿಷಯ. ಹಾಗಾಗಿ ಕೃಷ್ಣ ನಮಗೆ ಬಹಳ ಹತ್ತಿರದವ. ಅಂತಹ ಕೃಷ್ಣ ಮಹಾಪ್ರಸ್ಥಾನವನ್ನು ಮಾಡಿದ್ದಾನೆ. ಪರೀಕ್ಷಿತನ ಆಳ್ವಿಕೆ ಯಾರೋ ಬಂದು ದೂರು ಕೊಟ್ಟರು, ಪರೀಕ್ಷಿತ ನಿನ್ನ ಆಳ್ವಿಕೆಯಲ್ಲಿ ಕಲಿಯ ಪ್ರವೇಶ ಆಗಿದೆ. ಸಿಟ್ಟು ಬಂತು ಪರೀಕ್ಷಿತನಿಗೆ, ಎಲ್ಲಿಲ್ಲದ ಸಿಟ್ಟು ಬಂತು. ಏನು, ನನ್ನ ಆಳ್ವಿಕೆಯಲ್ಲಿ ಕಲಿಯ ಪ್ರವೇಶವೇ? ಈಗಲೇ ಕಲಿಯನ್ನು ನಿಗ್ರಹ ಮಾಡುತ್ತೇನೆ ಹೇಳಿದ ರಥವನ್ನೇರಿ ಕಲಿ ನಿಗ್ರಹ ಮಾಡಲಿಕ್ಕೆ ಪರೀಕ್ಷಿತ ಹೊರಟ. ಹೋಗುವಾಗ ಒಂದು ಕಾಡಿನ ಮಧ್ಯದಲ್ಲಿ ಒಂದು ಘನಘೋರವಾದ ದೃಶ್ಯ ಕಂಡ ಅಂತ ಭಾಗವತ ಹೇಳುತ್ತದೆ. ಘನಘೋರವಾದ ದೃಶ್ಯ ಅಂತಲೇ ವರ್ಣನೆ ಮಾಡ್ತದೆ ಭಾಗವತ. ಆಗಿನ ಕಾಲದಲ್ಲಿ ಅದು ಒಂದು ಬಹಳ ಘನಘೋರವಾದ ದೃಶ್ಯ ಆಗಿತ್ತು. ಇವತ್ತು ನಮಗೆ ಸಾಮಾನ್ಯ ದೃಶ್ಯ ಆಗಿ ಹೋಗಿದೆ. ಯಾಕೆ ಹೇಳಿದರೆ ನಮ್ಮಿಂದ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ, ಆದರೂ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಆ ದೃಶ್ಯ ಕಾಣದ ಹಾಗೆ. ಆಗಿನ ಕಾಲದಲ್ಲಿ ಘನಘೋರ ದೃಶ್ಯ ಯಾವುದಪ್ಪ ಅಂತ ಕೇಳಿದರೆ, ಒಬ್ಬ ಮ್ಲೇಂಛ ಕೈಯಲ್ಲಿ ಕೊಡಲಿಯನ್ನು ಹಿಡ್ಕೊಂಡು ಒಂದು ಹಸುವನ್ನು ಕೊಲ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಇದು ಘನಘೋರ ದೃಶ್ಯ.
ಭಾಗವತದಂತಹ ಗ್ರಂಥ ಅದನ್ನು ಘನಘೋರ ಅಂತ ವರ್ಣನೆ ಮಾಡುತ್ತದೆ. ಇವತ್ತಿನ ಕಾಲದಲ್ಲಿ ಭಾಗವತ ಬರೀತಿದ್ರೆ ವ್ಯಾಸರು ಸಾಮಾನ್ಯ ದೃಶ್ಯವೊಂದು ಕಂಡ ಅಂತ ಬರೀತಿದ್ರೋ ಏನು, ಪರಿಸ್ಥಿತಿ ಹಾಗೆ ಆಗಿದೆ ನಮ್ಮ. ಅಂತಹ ದೃಶ್ಯ, ಒಂದು ಹಸು, ಒಂದು ಎತ್ತು. ಆ ಎತ್ತು ವೃಷಭ ಒಂದೇ ಕಾಲಿನಲ್ಲಿ ನಿಂತಿದೆ, ನಡಿಲಿಕ್ಕೆ ಆಗ್ತಾ ಇಲ್ಲ, ತೆವಳುಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಬಳಿಯಲ್ಲಿ ಒಂದು ಹಸು ಗೋವು ನಿಂತಿದೆ, ಅದು ಕಣ್ಣೀರು ಸುರಿಸ್ತಾ ಇದೆ. ಆ ಒಂದು ಕಾಲಿನಲ್ಲಿ ನಿಂತಹ ವೃಷಭವನ್ನು ಕೊಲ್ಲುವ ಪ್ರಯತ್ನವನ್ನು ಒಬ್ಬ ಮ್ಲೇಚ್ಛ ಕೈಯಲ್ಲಿ ಕೊಡಲಿಯನ್ನು ಹಿಡ್ಕೊಂಡು ಮಾಡ್ತಾ ಇದ್ದಾನೆ. ಈ ದೃಶ್ಯವನ್ನು ಕಂಡವನೇ ನನ್ನ ಆಳ್ವಿಕೆಯಲ್ಲಿ ಇಲ್ಲಿ ಗೋವಧೆ ಆಗುತ್ತಾ ಉಂಟು ಅಂತ ಆದರೆ ಇವನೇ ಕಲಿ ಇರಬೇಕು ಎಂಬಂತಹ ನಿಶ್ಚಯ ಮಾಡಿಕೊಂಡು ಪರೀಕ್ಷಿತ ಅವನ ಬಳಿಗೆ ಹೋಗಿ ಅವನನ್ನು ತಡೀತಾನೆ. ಪರೀಕ್ಷಿತನ ಊಹೆ ಸರಿಯಾಗಿತ್ತು. ಅವ ಹೇಳ್ತಾನೆ, ಹೌದು, ನಾನು ಕಲಿಪುರುಷ, ಇದು ನನ್ನ ಕಾಲ. ನನ್ನ ಕಾಲದಲ್ಲಿ ಬಂದು ನೀನು ನನ್ನನ್ನು ತೊಡೆಯುವುದು ನೀನು ಮಾಡ್ತಾ ಇರುವ ತಪ್ಪು. ನನ್ನ ಕಾಲದಲ್ಲಿ ನಾನು ನನಗೆ ಬೇಕಾದ ಹಾಗೆ ವರ್ತಿಸ್ತೇನೆ, ವರ್ತಿಸಬೇಡ ಅಂತ ಹೇಳಲಿಕ್ಕೆ ನೀನು ಯಾರು? ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ ನನ್ನ ಕಾಲದಲ್ಲಿ? ನನ್ನನ್ನು ತಡಿಲಿಕ್ಕೆ ನೀನು ಯಾರು? ನಾನು ಈ ದೇಶದ ರಾಜ, ನೀನು ರಾಜನಾಗಿರ್ಬೋದಯ್ಯ, ದೇಶಕ್ಕೆ ಆಗಿರ್ಬೋದು, ಕಾಲಕ್ಕೆ ರಾಜನಲ್ಲ, ಕಾಲಕ್ಕೆ ನಾನು ರಾಜ. ಕಾಲ ನಡೆದಂತೆ ನಾವು ನಡಿಬೇಕು ಅಂತ ಬಲ್ಲವರು ಹೇಳ್ತಾರೆ. ಇದು ನನ್ನ ಕಾಲ, ಕಾಲಕ್ಕೆ ಯಾರಿಗೂ ರಾಜನಾಗಲಿಕ್ಕೆ ಸಾಧ್ಯ ಇಲ್ಲ. ಕಾಲ ಎಲ್ಲವನ್ನೂ ಬದಲಿಸಿ ಹಾಕ್ತದೆ. ದೇಶಕ್ಕೆ ಮಾತ್ರ ರಾಜ ಇರಲಿಕ್ಕೆ ಸಾಧ್ಯ, ಕಾಲಕ್ಕೆ ಒಬ್ಬ ರಾಜ ಅಂತ ಇಲ್ಲ. ಈ ಕಾಲಕ್ಕೆ ರಾಜ ನಾನು, ನನ್ನ ಇಚ್ಛೆ ಬಂದ ಹಾಗೆ ಆಗಬೇಕು ಅಂತ ಕಲಿ ಮುಂಡುವಾದವನ್ನು ಮಾಡ್ತಾನೆ. ಪರೀಕ್ಷಿತನಿಗೆ ಎಲ್ಲಿಲ್ಲದ ಸಿಟ್ಟು ಬರ್ತದೆ. ಕಲಿಯನ್ನು ನಿಗ್ರಹ ಮಾಡುತ್ತೇನೆ ಹೇಳಿ ತನ್ನ ಬಿಲ್ಲು ಬಾಣವನ್ನು ಎತ್ತುತ್ತಾನೆ. ಎತ್ತುವಾಗ ಅವನ ಕೋಪವನ್ನು ಪರಾಕ್ರಮವನ್ನು ತಿಳಿದಂತಹ ಕಲಿಗೆ ಹೆದರಿಕೆ ಆಗ್ತದೆ. ಏನು ಈ ವೃಷಭ, ಯಾವುದು ಈ ಹಸು? ಹಸು ಪರೀಕ್ಷಿತನಲ್ಲಿ ಹೇಳುತ್ತದಂತೆ, ರಾಜನ್, ಈ ವೃಷಭ ಉಂಟಲ್ಲ, ಇದು ಧರ್ಮ. ಧರ್ಮ ಎಂಬ ವೃಷಭವಿದು. ಈ ಕಲಿಯುಗದಲ್ಲಿ ಕೃತಯುಗದಲ್ಲಿ 4 ಕಾಲಿನಲ್ಲಿ ಧರ್ಮ ನಿಂತಿತ್ತು, ಅಂದರೆ ಪೂರ್ಣ ಪ್ರಮಾಣದ ಧರ್ಮ ಇತ್ತು. ತ್ರೇತಾಯುಗಕ್ಕಾಗುವಾಗ 1 ಕಾಲು ತುಂಡರಿಸಿ ಹೋಯಿತು. 3 ಮುಕ್ಕಾಲು ಪಾಲು ಧರ್ಮ, 1 ಪಾಲು ಅಧರ್ಮ ಸ್ವಲ್ಪ ಎಲ್ಲೋ ಕಾಣಿಸಿಕೊಳ್ತಾ ಇತ್ತು. ದ್ವಾಪರ ಯುಗಕ್ಕಾಗುವಾಗ 2 ಕಾಲನ್ನು ಕಳೆದುಕೊಂಡಿತ್ತು. ಕಲಿಯುಗಕ್ಕಾಗುವಾಗ 3 ಕಾಲನ್ನು ಧರ್ಮ ಕಳೆದುಕೊಂಡಿದೆ. 1 ಕಾಲಿನಲ್ಲಿ ಈ ಧರ್ಮ ನಿಂತಿದೆ ನೋಡು. ನಾನು ಈ ಧರ್ಮದ ತಾಯಿ, ಧರ್ಮಕ್ಕೆ ಜನ್ಮ ಕೊಟ್ಟವಳು ನಾನು. ಅಂದರೆ ನಾನು ವೇದ ಮಾತೆ. ಧರ್ಮವನ್ನು ಹುಟ್ಟಿಸಿದ್ದು ಯಾವುದು? ವೇದಗಳು. ವೇದಗಳು ಧರ್ಮವನ್ನು ಹುಟ್ಟಿಸಿದ್ದಾವೆ. ಆ ಧರ್ಮ ತೆವಳುತ್ತಾ ಸಾಗುತ್ತಾ ಇದೆ. ಅಂತಹ ಧರ್ಮದ ಸ್ವರೂಪವಾಗಿ ವೃಷಭ ಉಂಟು, ವೇದದ ಸ್ವರೂಪವಾಗಿ ಗೋವು ನಿಂತಿದೆ. ಕಣ್ಣೀರಿಡ್ತಾ ಇದೆ, ನನ್ನನ್ನು ರಕ್ಷಿಸುವಂತ ಪರೀಕ್ಷಿತನಲ್ಲಿ ಕೇಳಿಕೊಳ್ತಾ ಇದೆ. ಪರೀಕ್ಷಿತ ಧನುರ್ಪಾಣಿಯಾಗಿ ಆ ಕಲಿಯನ್ನು ನಿಗ್ರಹ ಮಾಡಲಿಕ್ಕೆ ಹೋಗುವಾಗ ಕಲಿ ಪರೀಕ್ಷಿತನ ಕಾಲು ಹಿಡಿತಾನೆ. ಅಯ್ಯ, ತಪ್ಪಾಯಿತು ನಾನು ಮಾತಾಡಿದ್ದು. ಅಂದ ಮಾತ್ರಕ್ಕೆ ನಾನು ಸೋತಿದ್ದೇನೆ ಅಂತ ನನ್ನ ಸೋಲನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಕಲಿಯುಗ, ನನಗೆ ಆವಾಸಕ್ಕೆ 4 ಸ್ಥಾನವನ್ನು ಕೊಡು ನೀನು, ಅಲ್ಲಿ ಹೋಗಿ ನಾನು ಕೂತ್ಕೊಳ್ತೇನೆ. ಎಲ್ಲಿ ನಾನು ಕೂತ್ಕೊಳ್ಬೇಕು ಅಂತ ನೀನೇ ತೋರಿಸು. ನನ್ನನ್ನು ಸಂಪೂರ್ಣವಾಗಿ ಇಲ್ಲಿಂದ ಓಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ ನನ್ನ ಕಾಲ, ಭಗವಂತನ ಸಂಕಲ್ಪದಂತೆ ನನ್ನ ಕಾಲದಲ್ಲಿ ಏನು ನಡಿಬೇಕೋ ಅದನ್ನು ನಾನು ಮಾಡಲೇಬೇಕು. ನಿಗ್ರಹ ಮಾಡುವ ಅಧಿಕಾರ ನಿನಗಿಲ್ಲ. ಆದರೂ ನಿನ್ನ ವಂಶ ಪೂರ್ತಿ ಅಳಿಯುವವರೆಗೆ ನೀನು ಹೇಳಿದಲ್ಲಿ ಕೂತ್ಕೊಳ್ತೇನೆ. ಅದಾದ್ಮೇಲೆ ನನ್ನದೇ ಇಲ್ಲಿ ಆಟ ಆಡೋಪ. ಎಲ್ಲಿ ಕೂತ್ಕೊಳ್ಬೇಕು ಹೇಳು. ಪರೀಕ್ಷಿತ ಹೇಳ್ತಾನೆ, ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲಯೇದದವು. 4 ಸ್ಥಾನಗಳನ್ನು ಕಲಿಗೆ ಕೊಟ್ಟ ಅಂತೆ. ಎಲ್ಲಿ? ದ್ಯೂತಂ, ಪಾನಂ, ಸ್ತ್ರೀಯ, ಸೂನ, ಯತ್ರ ಧರ್ಮಶ್ಚತುರ್ವಿಧ. ದ್ಯೂನಂ, ಜೂಜಾಟದಲ್ಲಿ. ಎಲ್ಲಿ ಜೂಜಾಟ ನಡೀತದೋ ಅಲ್ಲಿ ಹೋಗಿ ನೀನು ಕೂತುಕೋ, ನೀನಲ್ಲಿ ಆಕ್ರಮಣ ಮಾಡು. ಎಲ್ಲಿ ಕುಡಿಯುವ ವ್ಯವಸ್ಥೆ, ಚಾ ಕಾಫಿ ಅಲ್ಲ, ಕಳ್ಳು ಕುಡಿಯುವ ವ್ಯವಸ್ಥೆ ಉಂಟೋ,
ರೆಸ್ಟೋರೆಂಟ್, ಶೇಂದಿ ಅಂಗಡಿ, ಇಂತಹ ಸ್ಥಳಗಳಲ್ಲಿ ಹೋಗಿ ನೀನು ಕೂತ್ಕೋ. ಸ್ತ್ರೀಯ, ಸಿಟ್ಟಾಗಬೇಡಿ, ವಿವರಣೆ ಕೊಡ್ತೇನೆ. ಹೆಂಗಸರು ಅಲ್ಲಿ ಹೋಗಿ ನೀನು ಕೂತ್ಕೋ. ಸೂನ, ಪಾಪಕರ್ಮ, ಇಷ್ಟು ಸ್ಥಳಗಳು ಅಧರ್ಮ ನಡೆಯುವಲ್ಲಿ ನೀನು ಹೋಗಿ ಕೂತುಕೋ. ಏನು ಸ್ತ್ರೀಯ ಅಂತ ಹೇಳಿದರೆ ಏನು ಹೆಂಗಸರ ಹತ್ರ ಹೋಗಿ ಕಲಿ, ಹೆಂಗಸರಲ್ಲಿ ಆವಿಷ್ಟನಾಗಿದ್ದಾನೆ ಅಂತ ಅರ್ಥವಾ? ಹಾಗಲ್ಲ. ಸ್ತ್ರೀಯ ಅಂತ ಹೇಳಿದರೆ ವ್ಯಾಖ್ಯಾನಕಾರರು ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರೆ. ಪರಸ್ತ್ರೀಯರು, ಯಾರು ತನ್ನ ಹೆಂಡತಿಯನ್ನಲ್ಲದೆ ಪರರ ಸ್ತ್ರೀಯರನ್ನು ಮನಸ ಬಯಸ್ತಾನೋ ಅವನಲ್ಲಿ ಕಲಿಯ ಆವೇಶ ಆಗಲಿ. ಅಥವಾ ವೇಶ್ಯಾಸ್ತ್ರೀಯರು ಅಂತ ಯಾರಿದ್ದಾರೋ, ವೇಶ್ಯಾಗ್ರಹಗಳು, ಅಲ್ಲಿ ಕಲಿಯ ಆವೇಶ ಇರಲಿ. ಎರಡು ಅರ್ಥ ಸ್ತ್ರೀಯ ಎಂಬುದಕ್ಕೆ. ಅಂದರೆ ಪರಸ್ತ್ರೀಯರನ್ನು ಯಾರು ಕಾಮಿಸ್ತಾನೋ ಅವನಲ್ಲಿ ಕಲಿಯ ಆವೇಶ. ಅವನ ಮನಸ್ಸಿನಲ್ಲಿ ಒಬ್ಬ ಪರಸ್ತ್ರೀ ಬಂದಳು ಅಂತಾದರೆ ಅವಳಲ್ಲಿ ಕಲಿಯ ಆವೇಶ ಬಂತು, ಅಂದರೆ ಅವನ ಮನಸ್ಸಿನಲ್ಲಿ ಕಲಿಯ ಆವೇಶ ಬಂತು. ಮತ್ತೊಂದು ವೇಶ್ಯಾಸ್ತ್ರೀಯ ಸಂಸರ್ಗವನ್ನು ಯಾರು ಮಾಡ್ತಾನೋ ಆ ಸ್ಥಳಗಳಲ್ಲಿ ಕಲಿಯ ಆವೇಶ ಎಂಬುದಾಗಿ 4 ಸ್ಥಾನವನ್ನು ಕೊಟ್ಟ. ಪರೀಕ್ಷಿತ ಸ್ವತಃ ಕೊಟ್ಟದ್ದು. ಕಲಿ ಹೇಳ್ತಾನೆ, ಇಲ್ಲ ಸಾಕಾಗಲಿಲ್ಲ, ನನಗೆ ಇನ್ನೂ ಸ್ಥಾನ ಬೇಕು. ಸರಿ, ಇನ್ನೊಂದು ನೀನು ಆರಿಸಿಕೊ. ಎಲ್ಲಿ ಆರಿಸಿಕೊಳ್ತಿ? ಸುವರ್ಣೇಶು, ಎಲ್ಲಿ ಚಿನ್ನದ ವ್ಯಾಮೋಹ ಉಂಟೋ ಅಲ್ಲಿ ನಾನು ಹೋಗಿ ಕೂತ್ಕೊಳ್ತೇನೆ. ಯಾರಿಗೆ ಚಿನ್ನದ ವ್ಯಾಮೋಹ ಇರ್ತದೋ ಅವರಲ್ಲಿ, ಬಂಗಾರದ ವ್ಯಾಮೋಹ ಯಾರಲ್ಲಿರ್ತದೋ ಅಂತಹ ವ್ಯಾಮೋಹದಿಂದ ಯಾರು ಬಂಗಾರವನ್ನು ಸ್ವೀಕರಿಸ್ತಾರೋ ಅಂಥವರಲ್ಲಿ ನನ್ನ ಆವಾಸ ಉಂಟು ಹೇಳಿ ಕಲಿಯೇ ತೀರ್ಮಾನ ಮಾಡ್ತಾನೆ. ಅಂತೂ 5 ಸ್ಥಳಗಳಲ್ಲಿ ಕಲಿ ಹೋಗಿ ಕೂತ್ಕೊಂಡ. ಪರೀಕ್ಷಿತ ಆಜ್ಞೆ ಹೊರಡಿಸಿದ. ನನ್ನ ರಾಜ್ಯದಲ್ಲಿ ಯಾರೂ ಕೂಡ ದ್ಯೂತ ಆಡಲಿಕ್ಕಿಲ್ಲ, ಪರಸ್ತ್ರೀಯರ ವಿಚಾರವನ್ನು ಮಾಡಲಿಕ್ಕಿಲ್ಲ, ಪಾಪಕೃತ್ಯಗಳನ್ನು ಮಾಡಲಿಕ್ಕಿಲ್ಲ, ಹಿಂಸೆಗಳನ್ನು ಮಾಡಲಿಕ್ಕಿಲ್ಲ, ಹಿಂಸಾ ಪ್ರವೃತ್ತಿಯನ್ನು ಮಾಡಲಿಕ್ಕಿಲ್ಲ. ಇಷ್ಟು ಮಾಡಿದಲ್ಲಿ ಕಲಿ ಪ್ರವೇಶ ಆಗ್ತದೆ. ಇಷ್ಟನ್ನು ಎಲ್ಲರೂ ತ್ಯಜಿಸಬೇಕು ಅಂತ ಆಜ್ಞೆ ಹೊರಡಿಸಿದ. ಪ್ರಜೆಗಳು ಒಪ್ಪಿಕೊಂಡ್ರು. ಪರೀಕ್ಷಿತನ ಆಳ್ವಿಕೆ ಹಾಗಿತ್ತು. ಒಂದು ಮನವಿಗೆ ಒಪ್ಪಿಕೊಂಡ್ರು. ನಮ್ಮಲ್ಲಿಯೂ ಕೂಡ ನಮ್ಮನ್ನು ಆಳುವವ ಸಜ್ಜನ ಆಗಿದ್ದ ಅಂತಾದರೆ ಅವನ ಒಂದು ಆಜ್ಞೆಯನ್ನು ಅಥವಾ ಒಂದು ಮನವಿಯನ್ನು ಇಡೀ ಪ್ರಜೆಗಳು ಒಪ್ಪಿಕೊಳ್ಳುತ್ತಾರೆ. ಉದಾಹರಣೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯುದ್ಧ ಸಂದರ್ಭದಲ್ಲಿ ಸೋಮವಾರ ದಿವಸ ಉಪವಾಸ, ನಾನು ನೋಡಲಿಲ್ಲ, ಹೇಳಿದ್ದನ್ನು ಕೇಳಿದ್ದು. ಸೋಮವಾರ ದಿವಸ ಉಪವಾಸ ಮಾಡಿ 1 ಹೊತ್ತು ಅನ್ನ ಬಿಡಿ, ಇದರಿಂದ ದೇಶಕ್ಕೆ ಬಹಳ ಆದಾಯ ಉಂಟು ಅಂತ ಹೇಳಿದ್ರಂತೆ. ಇಡೀ ದೇಶದ ಜನತೆ ಅದನ್ನು ಪಾಲಿಸಿದರು ಅಂತ ಹೇಳುವುದನ್ನು ಕೇಳಿದ್ದೇನೆ. ನಮ್ಮ ಈಗಿನ ಪ್ರಧಾನಿಯವರು ಎಷ್ಟೋ ಮನವಿಗಳನ್ನು ಮಾಡ್ತಾರೆ, ಅವರ ಅಭಿಮಾನಿಗಳು ಅದನ್ನು ಚಾತೂ ತಪ್ಪದೆ ಪಾಲಿಸ್ತಾ ದೇಶದ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಇದು ಆಳುವವ ರುಜು ವ್ಯಕ್ತಿತ್ವದವನಾಗಿದ್ದರೆ ಪ್ರಜೆಗಳು ಅವನನ್ನು ಅನುಸರಿಸ್ತಾರೆ ಎಂಬುದಕ್ಕೆ ಉದಾಹರಣೆ. ಪರೀಕ್ಷಿತನ ಕಾಲದಲ್ಲಿ ಇದಿತ್ತು, ರಾಮನ ಕಾಲದಲ್ಲಿ ಇತ್ತು. ಅದನ್ನು ನಾವು ದೃಷ್ಟಾಂತಕ್ಕೆ ಈಗಿನ ಕಾಲದಲ್ಲಿ ನೋಡಬಹುದು. ಅಂತಹ ಆಳ್ವಿಕೆ ಪರೀಕ್ಷಿತ ಕೊಡ್ತಾ ಇದ್ದ, ಪ್ರಜೆಗಳು ಪಾಲನೆ ಮಾಡ್ತಾ ಇದ್ರು. ಒಂದು ದಿವಸ ಏನಾಯಿತು, ಪರೀಕ್ಷಿತ ಕಲಿಯನ್ನು ನಿಗ್ರಹ ಮಾಡಿ ಒಳ್ಳೆ ರೀತಿಯಲ್ಲಿ ರಾಜ್ಯಭಾರ ಮಾಡುತ್ತಾ ಇದ್ದಾನೆ. ಏನೋ ಒಂದು ರೀತಿಯಲ್ಲಿ ಯಾವುದೋ ತಾಪತ್ರಯದಿಂದಲೋ ಅಥವಾ ಮಾನಸಿಕ ಅಪೇಕ್ಷೆಯಿಂದಲೋ ಬೇಟೆಗೆ ಹೋಗಬೇಕು ಅಂತ ಪರೀಕ್ಷಿತನಿಗೆ ಮನಸ್ಸಾಗ್ತದೆ. ಹೋಗ್ತಾನೆ. ರಾಜನಾದವ ಬೇಟೆಗೆ ಹೋಗುವುದು ಸಹಜ. ಕ್ರೂರ ಪ್ರಾಣಿಗಳನ್ನು ಬೇಟೆಯಾಡಿ ಜನರಿಗೆ ಉಪಕಾರ ಆಗುವಂತೆ ಮಾಡುವಂತಹದ್ದು, ರೈತಾಪಿ ವರ್ಗಕ್ಕೆ ತೊಂದರೆ ಕೊಡುವಂತಹ ಪ್ರಾಣಿಗಳನ್ನು ನಿಗ್ರಹ ಮಾಡಲಿಕ್ಕೆ ಹಿಂದಿನ ಕಾಲದಲ್ಲಿ ರಾಜರುಗಳೇ ಸ್ವತಃ ಹೋಗ್ತಾ ಇದ್ರು. ಈಗಲೂ ಅರಣ್ಯಾಧಿಕಾರಿಗಳು ಹೋಗುವುದುಂಟು. ನಮ್ಮ ಆಚೆ ಎಲ್ಲ ಆನೆ ದಾಳಿ ಮಾಡುವುದು, ಆಚೆ ಹೋದರೆ ಚಿರತೆ ದಾಳಿ ಮಾಡುವುದು, ಕರಡಿ ದಾಳಿ, ಆಗ ಅರಣ್ಯಾಧಿಕಾರಿಗಳು ಅದನ್ನೆಲ್ಲ ಚುಚ್ಚುಮದ್ದು ಕೊಟ್ಟದ್ದು ನಿಗ್ರಹ ಮಾಡಲಿಕ್ಕೆ ಅಂತ ಬರ್ತಾರೆ. ಹಿಂದಿನ ಕಾಲದಲ್ಲಿ ರಾಜರು ಅದೊಂದು ಶೋಕಿ, ಹೋಗುತ್ತಾ ಇದ್ರು. ಪರೀಕ್ಷಿತ ಹೋದ. ಎಷ್ಟು ಸ್ಥಾನ ಕೊಟ್ಟಿದ್ದ ಕಲಿಗೆ? 4 ಸ್ಥಾನಗಳಲ್ಲಿ 5 ಸ್ಥಾನ ಅದು ಕಲಿ ಕೇಳಿ ಪಡೆದುಕೊಂಡದ್ದು. ಪರೀಕ್ಷಿತ ಕೊಟ್ಟದ್ದು 4, ಅದರಲ್ಲಿ ಒಂದು ಸೂನ ಎಂಬ ಒಂದು ಸ್ಥಾನ. ಯಾವುದದು ಸೂನ ಅಂದರೆ ಅಧರ್ಮ, ಅರ್ಥಾತ್ ಹಿಂಸೆ. ಎಲ್ಲಿ ಹಿಂಸೆ ನಡೀತದೋ ಅಲ್ಲಿ ನೀನು ಬಂದು ವಾಸ ಮಾಡು ಅಂತ ಪರೀಕ್ಷಿತನೇ ಹೇಳಿದ್ದ.
ಆ ಪರೀಕ್ಷಿತ ಇವತ್ತು ಬೇಟೆಗೆ ಹೋಗಿದ್ದಾನೆ. ಏನು ಬೇಟೆಯಾಡುವುದು ಅಂದರೆ ಏನು? ಹಿಂಸೆ ಅಲ್ವಾ, ಪ್ರಾಣಿ ಹಿಂಸೆ ಅಲ್ವಾ? ಕಲಿ ಬಂದು ಪರೀಕ್ಷಿತನನ್ನು ಹಿಡ್ಕೊಂಡ. ಪರೀಕ್ಷಿತ ಹಿಂಸೆ ನಡೆಯುವಲ್ಲಿ ನಿನ್ನ ಆವಾಸ ಅಂತ ಹೇಳಿ ಕಳುಹಿಸಿದ್ದ, ತಾನು ಪ್ರಾಣಿ ಹಿಂಸೆ ಮಾಡಲಿಕ್ಕೆ ಹೊರಟ. ಯಾರಿಗೋ ಒಂದು ಉಪಕಾರ ಆಗ್ತದೆ, ಅದು ಬೇರೆ ವಿಷಯ, ಆದರೆ ತಾನು ಮಾಡುವಂತಹದ್ದು ಹಿಂಸೆ. ಆ ಹಿಂಸೆ ಮಾಡಲಿಕ್ಕೆ ಹೊರಟ ಕಲಿಗೆ ಗಹಗಹಿಸಿ ನಕ್ಕ ಕಲಿ. ಅಯ್ಯೋ ನಿನ್ನ ಅವಸ್ಥೆಯೇ, ನನ್ನನ್ನು ಓಡಿಸ್ಲಿಕ್ಕೆ ಹೋಗಿ ಮೈ ಮೇಲೆ ತನ್ನನ್ನು ಕೂರಿಸಿಕೊಂಡ್ಯಲ್ಲ ಅಂತ ಕಲಿ ನಗಾಡ್ತಾ ಬಂದು ಪರೀಕ್ಷಿತನನ್ನೇ ಪ್ರವೇಶಿಸಿ ಬಿಟ್ಟ. ಯಾಕೆ? ಪರೀಕ್ಷಿತ ಹಿಂಸೆ ಮಾಡಲಿಕ್ಕೆ ಹೋದ, ಬೇಟೆಯಾಡಲಿಕ್ಕೆ ಹೋದ. ಕಲಿಯ ಆವೇಶ ಆಯಿತು, ಬೇಟೆ ಆಡ್ತಾ ಆಡ್ತಾ ಸುಸ್ತಾಯಿತು. ಶಮೀಕ ಋಷಿಗಳ ಆಶ್ರಮಕ್ಕೆ ಪರೀಕ್ಷಿತ ಬಂದ. ನೀರಡಿಕೆಯಾಗಿತ್ತು. ಋಷಿಗಳಲ್ಲಿ ನೀರು ಕೊಡಿ ಅಂತ ಕೇಳಿದ. ಋಷಿಗಳು ಸಮಾಧಿ ಅವಸ್ಥೆಯಲ್ಲಿದ್ದರು. ಸಮಾಧಿ ಅವಸ್ಥೆ ಅಂತ ಹೇಳಿದ್ರೆ ಪ್ರಪಂಚದ ಎಲ್ಲವನ್ನೂ ಮರೆತು ಭಗವಂತನಲ್ಲಿ ತನ್ನ ಮನಸ್ಸನ್ನು ಸ್ಥಿರಗೊಳಿಸುವುದು. ಯಾರು ಭಗವಂತನಲ್ಲಿ, ನಿನ್ನೆ ಹೇಳಿದೆ ನಾನು, ಧ್ಯಾನಂ ನಿಶ್ಚಿತ ತತ್ವಸ್ಯ, ಯಾರಿಗೆ ತತ್ವಜ್ಞಾನ ನಿಶ್ಚಯ ಆಗಿರ್ತದೋ ಅವನು ಭಗವಂತನನ್ನು ಕಾಣಲಿಕ್ಕೆ ಸಮರ್ಥನಾಗಿರ್ತಾನೆ. ಸಮರ್ಥನಾದ ಈ ಶಮೀಕ ಮಹರ್ಷಿಗಳು ಭಗವಂತನ ಪದತಲದಲ್ಲಿ ತನ್ನ ಮನಸ್ಸನ್ನು ಇಟ್ಟು ಸಮಾಧ್ಯವಸ್ಥೆಗೆ ಹೋಗಿದ್ರು. ಸಮಾಧ್ಯವಸ್ಥೆಯಲ್ಲಿದ್ದಂತಹ ಶಮೀಕ ಮಹರ್ಷಿಗಳ ಆ ಅವಸ್ಥೆಯನ್ನು ತಿಳಿಯದ ಪರೀಕ್ಷಿತ ಬಹಳವಾಗಿ ಕರೀತಾನೆ. ಇವರು ಭಗವಂತನಲ್ಲೇ ತಲ್ಲೀನರಾಗಿದ್ದಾರೆ. ರಾಜನ ಬೇಡಿಕೆ ಇವರಿಗೆ ಕೇಳಲಿಲ್ಲ. ಕಲಿಯಿಂದ ಆವಿಷ್ಟನಾದ ಪರೀಕ್ಷಿತ ಸಿಟ್ಟುಗೊಂಡ, ಅಹಂಕಾರ ಬಂತು. ಈ ನಾಡಿನ ಚಕ್ರವರ್ತಿ ನಾನು ಬಂದು ಕರೀತಾ ಇದ್ರೂ ಕೂಡ ನಿಮಗೆ ತಪಸ್ಸೇ ಶ್ರೇಷ್ಠವ, ನಿಮಗೆ ಮಾಡ್ತೇನೆ ಅಂತ ಹೇಳಿ ಅಲ್ಲೇ ಸತ್ತು ಬಿದ್ದ ಒಂದು ಸರ್ಪವನ್ನು ತೆಗೆದು ಶಮೀಕ ಮಹರ್ಷಿಗಳ ಕುತ್ತಿಗೆಗೆ ಹಾಕಿದ. ಅಲ್ಲಿಂದ ಎದ್ದು ಹೋದ ಅವಮಾನ ಮಾಡಿ. ಅಲ್ಲೇ ಎಲ್ಲೋ ಸಮಿತಿಗಳನ್ನು ಸಂಗ್ರಹ ಮಾಡಲಿಕ್ಕೆ ಹೋದಂತಹ ಶಮೀಕ ಮಹರ್ಷಿಗಳ ಮಗ ಶೃಂಗಿ ಅಲ್ಲಿಗೆ ಬರ್ತಾನೆ. ಬಂದವ ನೋಡ್ತಾನೆ, ತಂದೆಯ ಕುತ್ತಿಗೆಯಲ್ಲಿ ಸತ್ತ ಹಾವು ನೇತಾಡ್ತಾ ಇದೆ. ಸಿಟ್ಟು ಬಂತು. ಸಿಟ್ಟು ನೆತ್ತಿಗೆ ಏರಿತು. ಪಿತ್ತ ನೆತ್ತಿಗೆ ಏರುದು ಅಂತ ಹೇಳ್ತಾರಲ್ಲ, ಏರಿತು. ಎಲ್ಲಿಲ್ಲದ ಸಿಟ್ಟು, ಕ್ರೋಧಾಗ್ನಿ ಜ್ವಲಿಸಿತು. ಯಾರು ಈ ಕೃತ್ಯವನ್ನು ಮಾಡಿದ್ದಾನೋ 7 ದಿನದ ಒಳಗೆ ಹಾವು ಕಚ್ಚಿ ಸತ್ತು ಹೋಗಲಿ ಅವ ಅಂತ ಶಾಪ ಕೊಟ್ಟರು. ಇಷ್ಟ ಆದಾಗ ಇವರು ಸಮಾಧ್ಯವಸ್ಥೆಯಿಂದ ಬಂದರು. ಯಾರು? ಶಮೀಕ ಮಹರ್ಷಿಗಳು. ಬಂದವರೇ ನಡೆದ ಘಟನೆಯನ್ನು ಮಗನಿಂದ ಕೇಳಿ ತಿಳುಕೊಂಡ್ರು. ಜ್ಞಾನ ದೃಷ್ಟಿಯಲ್ಲಿ ನೋಡುವಾಗ ಪರೀಕ್ಷಿತ ರಾಜ ಈ ಕೃತ್ಯವನ್ನು ಮಾಡಿದ್ದಾನೆ ಅಂತ ಗೊತ್ತಾಯಿತು. ಬಹಳ ಪಶ್ಚಾತ್ತಾಪ ಆಯಿತು ಶಮೀಕ ಮಹರ್ಷಿಗಳಿಗೆ. ಬಹಳ ಪಶ್ಚಾತ್ತಾಪ ಪಟ್ಟರು. ಅಯ್ಯೋ ದೇವರೇ, ಪರೀಕ್ಷಿತನಂತಹ ರಾಜನಿಗೆ ನೀನು ಶಾಪ ಕೊಟ್ಟಿಯಾ ಮಗನೇ? ನೀನು ಅಪರಾಧ ಮಾಡಿದ್ದಿ, ತಪ್ಪು ನೀನು ಮಾಡಿದ್ದು. ಏನೋ ಒಂದು ಕ್ಷಣದ ಅಹಂಕಾರದಿಂದಲೋ ಕ್ರೋಧದಿಂದಲೋ ಪರೀಕ್ಷಿತನಾದ ಇಂಥ ಒಂದು ಕೃತ್ಯವನ್ನು ಮಾಡಿದ. ಕ್ಷಮೆ ನಮ್ಮಲ್ಲಿರಬೇಕಾದ ಬಹುದೊಡ್ಡ ಗುಣ, ಬಹುದೊಡ್ಡ ಗುಣ ನಮ್ಮಲ್ಲಿರಬೇಕಾದದ್ದು ಕ್ಷಮೆ. ಆ ಕ್ಷಮೆಯನ್ನು ನಾವು ತಾಳಬೇಕು. ಆದರೆ ನೀನು ಅವನನ್ನು ಶಪಿಸಿ ದೊಡ್ಡ ಅನ್ಯಾಯ ಮಾಡಿದ್ದಿ. ಯಾಕೆ? ಅನ್ಯಾಯ ಮಾತ್ರ ಅಲ್ಲ, ನೀನು ಮಾಡಿದ್ದ ಅಧರ್ಮ. ಯಾಕೆ ಅಂತ ಹೇಳಿದ್ರೆ ಪರೀಕ್ಷಿತ ಕಲಿಯನ್ನು ನಿಗ್ರಹ ಮಾಡಿ ರಾಜ್ಯಭಾರ ಮಾಡ್ತಾ ಇದ್ದಂತಹ ರಾಜಶ್ರೇಷ್ಠ, ಅವನನ್ನು ನೀನು ಶಪಿಸಿ ಇನ್ನು ಮುಂದೆ ಈ ದೇಶದಲ್ಲಿ ಅರಾಜಕತೆ ಉಂಟಾಗುವ ಹಾಗೆ ಮಾಡಿದ್ದಿ. ಕೂಡಲೇ ಹೋಗಿ ಇದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಪರೀಕ್ಷಿತ ಜೀವದಲ್ಲಿ ಬದುಕಿ ಉಳಿಯುವ ಹಾಗೆ ಮಾಡುವ ಹೇಳಿ ಶೃಂಗಿಯನ್ನು ಕರೆಕೊಂಡು ಶಮೀಕ ಮಹರ್ಷಿಗಳು ಪರೀಕ್ಷಿತನ ಅರಮನೆಗೆ ಹೋಗ್ತಾರೆ. ಹೋಗಿ ಪರೀಕ್ಷಿತನಿಗೆ ಕೂಡಲೇ ವಿಷಯ ತಿಳಿಸ್ತಾರೆ. ಪರೀಕ್ಷಿತ ಏನು ಮಾಡಬೇಕು? ಅಯ್ಯೋ ದೇವರೇ ಅಂತ ಬಿದ್ದುಕೊಳ್ಳಬೇಕಿತ್ತು. ಈಗಿನ ಕಾಲದಲ್ಲಿ ಆದರೆ ಹಾಗೆ ಡಾಕ್ಟರ್ ಎಲ್ಲ ಹೇಳುತ್ತಾರೆ, ನಿಮ್ಮ ಸಮಯ ಮುಗಿತಾ ಬಂದಿದೆ, ನಿಮಗೆ ಏನೆಲ್ಲ ಜೀವನದಲ್ಲಿ ಎಂಜಾಯ್ ಮಾಡಲಿಕ್ಕುಂಟ ಎಲ್ಲ ಮಾಡಿಬಿಡಿ ಅಂತ ಹೇಳ್ತಾರೆ. ಅವರು ಆ ವಿಷಯ ಗೊತ್ತಾದವರು ಸರ್ವೇ ಸಾಮಾನ್ಯ ಹಾಗೆ ಮಾಡ್ತಾರೆ. ಏನೆಲ್ಲ ಅನುಭವಿಸ್ಲಿಕ್ಕುಂಟ ಎಲ್ಲ ಅನುಭವಿಸಿಬಿಡ್ತೇವೆ, ಯಾಕೆಂದರೆ ನಾನು ಇನ್ನೂ ಇಷ್ಟೇ ಸಮಯ ಬದುಕುದಂತೆ ಅಂತ. ಪರೀಕ್ಷಿತ ಕೂಡಲೇ ಎಚ್ಚೆತ್ತುಕೊಂಡ, ಹೆದರಲಿಲ್ಲ. ಅವನಿಗೆ ಗೊತ್ತಾಗಿದೆ ನಾನು ಮಾಡಿದ ತಪ್ಪು ಅಂತ ಗೊತ್ತಾಗಿದೆ. ಪರೀಕ್ಷಿತ ಹೇಳ್ತಾನೆ, ಇನ್ನು 7 ದಿವಸದಲ್ಲಿ ನಾನು ಏನೇನು ಸಾಧನೆ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡ್ತೇನೆ ಹೇಳಿ ಎಲ್ಲ ಋಷಿಮುನಿಗಳನ್ನು ಗಂಗಾ ತೀರಕ್ಕೆ ಬರಲಿಕ್ಕೆ ಹೇಳಿದ. ಗಂಗಾ ನದಿಯ ಮಧ್ಯದಲ್ಲಿ ಒಂದು ಪಿಲ್ಲರ್ ಹಾಕಿ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡ, ಒಂದು ವೇದಿ ನಿರ್ಮಾಣ ಮಾಡಿಕೊಂಡ.
ಯಾಕೆ ಅಂತ ಹೇಳಿದರೆ ಸರ್ಪಗಳು ನೀರಿನಲ್ಲಿ ವಿಷ ಸರ್ಪಗಳು ನೀರಿನಲ್ಲಿ ಹರಿದುಕೊಂಡು ಬರುವುದಿಲ್ಲ. ಆ ಉದ್ದೇಶಕ್ಕೆ ಗಂಗಾ ನದಿ 7 ದಿನಗಳವರೆಗೆ ನನಗೆ ಏನು ಆಗಬಾರದೆಂಬ ಉದ್ದೇಶದಿಂದ ಗಂಗಾ ನದಿಯ ಮಧ್ಯದಲ್ಲಿ ಒಂದು ಕಂಬವನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಎಲ್ಲ ಋಷಿಮನಿಗಳನ್ನು ಅಲ್ಲಿಗೆ ಕರೆಸಿಕೊಂಡು ಕೇಳಿದ, ಸಾಯುವ ಹೊತ್ತಿನಲ್ಲಿ ಮನುಷ್ಯನಾದವ ಯಾವ ರೀತಿಯ ಸಾಧನೆ ಮಾಡಬೇಕು, ಯಾವ ರೀತಿಯಲ್ಲಿ ಎಂಜಾಯ್ಮೆಂಟ್ ಮಾಡಬೇಕು ಅಂತ ಕೇಳಿದ್ದಲ್ಲ. ನನಗೆ ಸಾವು ಸನಿಹವಾಗಿದೆ, ಇದು ನಿಶ್ಚಯ. ಇನ್ನು 7 ದಿವಸ ನಾನು ಬದುಕಿರುವುದು. ಆ 7 ದಿವಸದಲ್ಲಿ ನಾನು ಏನು ಮಾಡಬೇಕು? ಒಬ್ಬೊಬ್ಬರು ಋಷಿಗಳು ಒಂದೊಂದು ರೀತಿಯ ಧರ್ಮೋಪದೇಶ ಮಾಡಿದ್ರು. ಭಗವದ್ ಅನುಗ್ರಹದಂತೆ ಪರೀಕ್ಷಿತನನ್ನು ಅನುಗ್ರಹಿಸುವ ಇಚ್ಛೆ ಭಗವಂತನಿಗೆ ಉಂಟೋ ಏನೋ ಎಂಬಂತೆ ಶುಕಾಚಾರ್ಯರು ಅಲ್ಲಿಗೆ ಬಂದರು. ಶುಕಾಚಾರ್ಯರು ವೇದವ್ಯಾಸರ ಮಗ, ವೇದವ್ಯಾಸರ ಮಾನಸ ಪುತ್ರ. ಸಮಗ್ರ 18 ಪುರಾಣಗಳನ್ನು ತಾವು ರಚಿಸಿದ ಎಲ್ಲ ಧರ್ಮ ಕರ್ಮಗಳನ್ನು, ಮಹಾಭಾರತವನ್ನು, ವೇದಗಳನ್ನು ಎಲ್ಲವನ್ನು ಸ್ವತಃ ಶುಕಾಚಾರ್ಯರಿಗೆ ಉಪದೇಶಿಸಿದಂತಹ ವೇದವ್ಯಾಸರು ತನ್ನ ಸಾಕ್ಷಾತ್ ಭಗವಂತನಿಂದ ಉಪದೇಶವನ್ನು ಪಡೆದುಕೊಂಡಂತಹ ಶುಕಾಚಾರ್ಯರು ಆ ಸ್ಥಳಕ್ಕೆ ಆಗಮಿಸ್ತಾರೆ. ಶುಕಾಚಾರ್ಯರ ಆಗಮನದ ವರ್ಣನೆಯನ್ನು ಮಾಡ್ತಾರೆ. ಹೇಗೆ ಅಂತ ಹೇಳಿದರೆ, ಶುಕಾಚಾರ್ಯರು ಬರ್ತಾ ಇದ್ರಂತೆ. ಕೇವಲ ಒಂದು ಕೌಪೀನ ಮಾತ್ರ, ಮತ್ತೇನಿಲ್ಲ ಇಡೀ ಶರೀರದಲ್ಲಿ. ಒಂದು ಲಂಗೋಟಿ, ಕೈಯಲ್ಲಿ ಒಂದು ಕಮಂಡಲು, ಕೆದರಿದ ಕೂದಲು, ಮೈ ತುಂಬ ಮಣ್ಣು, ಬೇರೆ ಏನೇನು ಅವರ ಆಸ್ತಿ ಅಂತ ಇಲ್ಲ. ನಡ್ಕೊಂಡು ಬರ್ತಾ ಇದ್ದಾರೆ. ಅವರ ಹಿಂದೆ ನಾಯಿಗಳು ಬೊಗಳ್ತಾ ಇದ್ದಾವೆ ಅವರಿಗೆ. ಈ ಸಣ್ಣ ಸಣ್ಣ ಮಕ್ಕಳೆಲ್ಲ ಕೀಟ್ಲೆ ಮಾಡ್ತಾ ಇದ್ದಾರೆ. ಅವರಿಗೆ ಕಲ್ಲು ಬಿಸಾಡುವುದು, ಅವರನ್ನು ತಮಾಷೆ ಮಾಡುವುದು, ಅಪಹಾಸ್ಯ ಮಾಡುವುದು, ಅವರ ಕೂದಲು ಎಳೆಯುವುದು, ಕಮಂಡಲು ಎಳೆಯುವುದು, ಈ ರೀತಿಯಾಗಿ ಅವರಿಗೆ ಕೀಟಲೆ ಕೊಡ್ತಾ ಇದ್ದಾವೆ ಸಣ್ಣ ಸಣ್ಣ ಮಕ್ಕಳು ಎಲ್ಲ. ನಾಯಿಗಳು ಬೊಗಳ್ತಾ ಇದ್ದಾವೆ. ಇಂತಹ ವೇಷದಲ್ಲಿದ್ದಂತಹ ಶುಕಾಚಾರ್ಯರು ಇದು ಯಾವುದರ ಪರಿವೆಯೇ ಇಲ್ಲದಂತೆ ಒಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಋಷಿಗಣ ಈ ಶುಕಾಚಾರ್ಯನು ಕಂಡಿತು. ಓಡಿ ಹೋಗಿ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದವರೇ ಶುಕಾಚಾರ್ಯರ ಹತ್ರ ಪ್ರಾರ್ಥಿಸಿಕೊಂಡ್ರು. ಪರೀಕ್ಷಿತ ರಾಜನ ಸ್ಥಾನ. ಪರೀಕ್ಷಿತನೂ ಬಂದ, ನಮಸ್ಕರಿಸಿದ. ಸ್ವಾಮಿ, ಭಗವಂತನ ಅನುಗ್ರಹ ನನ್ನ ಮೇಲೆ, ನಿಮ್ಮಂಥವರು ನನ್ನ ಕ್ಷೇತ್ರಕ್ಕೆ ಬಂದಿದ್ದೀರಿ, ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರಿಸಿ, ಭಗವತ್ ಚಿಂತನೆಗಳನ್ನು ನನಗೆ ತಿಳಿಸಿ ಹೇಳಿ ಪ್ರಾರ್ಥಿಸಿಕೊಂಡಾಗ ಶುಕಾಚಾರ್ಯರು ಒಂದು ಮನೆಗೆ ಹೊಕ್ಕರೆ ಅಲ್ಲಿ ಇರುವ ಕಾಲ ಭಾಗವತ ಹೇಳ್ತದೆ, ಗೋದೋಹನ ಪರ್ಯಂತಂ. ಒಂದು ಹಸುವಿನ ಹಾಲು ಕರೀಲಿಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಕಾಲ ಮಾತ್ರ ಇರುವುದು. ಒಂದು ಹಸುವನ್ನು ಹಾಲು ಕರೀಲಿಕ್ಕೆ ಕೆಲವೊಮ್ಮೆ ಅರ್ಧ ಗಂಟೆ ಬೇಕಾಗ್ತದೆ, 1 ಗಂಟೆ ಬೇಕಾಗ್ತದೆ. ಅದು ಯಾವುದು? ನಮ್ಮ ಈಗಿನ ಕಾಲದ ಜರ್ಸಿ ಹಸುಗಳು. ಒಂದು ಹಸು, ಅದಕ್ಕೆ ಇಂಜೆಕ್ಷನ್ ಕೊಟ್ಟು 25 ಲೀಟ್ರು, 30 ಲೀಟ್ರು, 40 ಲೀಟ್ರು ಹಾಲು ಕೊಡುವಂತಹ ಹಸುಗಳೆಲ್ಲ ಅರ್ಧ ಗಂಟೆ 1 ಗಂಟೆ ಬೇಗ. ಮಿಷಿನ್ ಹಾಕಿ ಕರೆದ್ರೆ ಅರ್ಧ ಗಂಟೆ 1 ಗಂಟೆ ಬೇಗ. ಇದು ನಾಟಿ ಹಸು. ಪುರಾಣಗಳು ಹೇಳುವಂಥದ್ದು ಜರ್ಸಿ ಹಸು HF ಅನ್ನೋ ಕತೆ ಹೇಳುವುದಿಲ್ಲ. ಆ ಹಸುವಿನ ಹಾಲು ಕರೀಲಿಕ್ಕೆ, ಒಬ್ಬ ಪಳಗಿದ ವ್ಯಕ್ತಿಗೆ ಹಾಲು ಕರೀಲಿಕ್ಕೆ ಎಷ್ಟು ಹೊತ್ತು ಬೇಕೋ, 1 ಗಳಿಗೆ 24 ನಿಮಿಷ ಅಷ್ಟು ಇಟ್ಕೊಳ್ಳುವ. ಅಷ್ಟು ಹೊತ್ತು, 1 ಮುಹೂರ್ತ ಕಾಲ ಮಾತ್ರ ಶುಕಾಚಾರ್ಯರು ಒಂದು ಮನೆಯಲ್ಲಿ ಇಟ್ಕೊಳ್ತಾರೆ. ಅಂತಹ ಶುಕಾಚಾರ್ಯರು ಪರೀಕ್ಷಿತನ ಪ್ರಶ್ನೆಗೆ ಪ್ರಭಾವಿತರಾಗಿ 7 ದಿನಗಳ ಕಾಲ ಪರ್ಯಂತ ಅವನೊಟ್ಟಿಗೆ ಇದ್ದು ಅವನಿಗೆ ಭಗವತ್ ತತ್ವವನ್ನು ಉಪದೇಶ ಮಾಡ್ತಾರೆ. ಜನ್ಮಾದ್ಯಸ್ಯ ಯತಃ ಎಂಬುದಾಗಿ. ಈಗ ಭಾಗವತ ಪ್ರಾರಂಭ ಆಯಿತು. ಮೊನ್ನೆಯಿಂದ ಪೂರ್ವಪೀಠಿಕೆ ಹಾಕ್ತಾ ಈಗ ಭಾಗವತದ ಕಥೆ ಪ್ರಾರಂಭ ಆಗ್ತದೆ. ಅಂದರೆ 2.5 ಗಂಟೆಯ ಉಪನ್ಯಾಸದಲ್ಲಿ ಸಮಗ್ರ ಭಾಗವತನ ಹೇಳಲಿಕ್ಕೆ ಆಗುವುದಿಲ್ಲ. ನಮ್ಮದು ಇನ್ನೂ 1.5 ಗಂಟೆಯ ಅವಧಿ. ಅದರಲ್ಲಿಯೂ ಕೂಡ ಶುಕಾಚಾರ್ಯರು ಹೇಗೆ ಹೇಳಿದ್ರು ಅಂತ ಪ್ರಶ್ನೆ. ಶುಕಾಚಾರ್ಯರ ಉಪನ್ಯಾಸದಲ್ಲಿ ವಿರಾಮವೇ ಇರಲಿಲ್ಲ. ಪರೀಕ್ಷಿತನಿಗೂ ವಿರಾಮ ಬೇಕಿರಲಿಲ್ಲ. ಹಸಿವು, ತೃಷೆ ಎಲ್ಲವನ್ನು ಬಿಟ್ಟು ಓತಪ್ರೋತವಾಗಿ ಬರ್ತಾ ಇದ್ದಂತಹ ಶುಕಾಚಾರ್ಯರ ವಾಗ್ಝರಿಯನ್ನು ಪರೀಕ್ಷಿತ ಏಕಾಗ್ರತೆಯಿಂದ ಅವನೂ ಕೂಡ ಹಸಿವು ತೃಷೆಯನ್ನು ಮರೆತು ಕೇಳ್ತಾ ಕೂತಿದ್ದ. 24 ಗಂಟೆ 7 ದಿವಸ ನಿರಂತರವಾಗಿ ಭಾಗವತದ ಕಥೆಯನ್ನು ಶುಕಾಚಾರ್ಯರು ಹೇಳಿದ್ದಾರೆ. ಅದನ್ನು ಪರೀಕ್ಷಿತ ಕೇಳಿಸಿಕೊಂಡಿದ್ದಾನೆ. ಅವನ ಒಟ್ಟಿಗೆ ಇತರ ಋಷಿಮುನಿಗಳೂ ಕೇಳಿಕೊಂಡಿದ್ದಾರೆ. ಅಲ್ಲಿ ಸೂತ ಪುರಾಣಿಕರೂ ಕೂತಿದ್ದಾರೆ. ಆ ಸೂತ ಪುರಾಣಿಕರನ್ನು ಜನಮೇಜಯ ಪ್ರಶ್ನೆ ಮಾಡ್ತಾನೆ.
ನನ್ನ ತಂದೆ ಪರೀಕ್ಷಿತ, ಜನಮೇಜಯ ಯಾರು? ಪರೀಕ್ಷಿತನ ಮಗ. ನನ್ನ ತಂದೆ ಪರೀಕ್ಷಿತನಿಗೆ ಶುಕಾಚಾರ್ಯರು ಉಪದೇಶಿಸಿದ ಭಾಗವತವನ್ನು ನೀವು ಕೇಳಿದ್ದೀರಿ ಅಂತ ತಿಳ್ಕೊಂಡಿದ್ದೇನೆ. ಆ ಭಾಗವತವನ್ನು ನೀವು ನನಗೂ ಉಪದೇಶಿಸಿ ಅಂತ ಜನಮೇಜಯ ಸೂತ ಪುರಾಣಿಕರಲ್ಲಿ ಪ್ರಶ್ನಿಸುವಾಗ ಸೂತ ಪುರಾಣಿಕರು ಜನಮೇಜನಿಗೆ ಉಪದೇಶಿಸಿದಂತಹ ಭಾಗವತ ಇವತ್ತು ನಮಗೆ ಪ್ರಾಪ್ತವಾಗಿರುವ ಭಾಗವತ. ಅಂದರೆ ಮೂಲ ಭಾಗವತ ನಮಗೆ ಇವತ್ತಿಗೆ ಉಪಲಬ್ಧಿ ಇಲ್ಲ. ಮೂಲ ಭಾಗವತ ಯಾವುದು? ವೇದವ್ಯಾಸರು ಉಪದೇಶಿಸಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶಿಸಿದಂತಹ ಭಾಗವತ ನಮಗೆ ಉಪಲಬ್ಧ ಇಲ್ಲ. ಅದು ಇನ್ನೂ ವಿಸ್ತಾರವಾಗಿದೆ. ನಮಗೆ ಉಪಲಬ್ಧವಾದ ಭಾಗವತ ಸೂತ ಪುರಾಣಿಕರು ಜನಮೇಜಯನಿಗೆ ಉಪದೇಶಿಸಿದ ಭಾಗವತ. ಆ ಭಾಗವತವನ್ನು ಸೂತ ಪುರಾಣಿಕರು ಪ್ರಾರಂಭದಿಂದ ಉಪದೇಶ ಮಾಡ್ತಾ ಬರ್ತಾರೆ. ಭಗವಂತನ ಕಥೆಯನ್ನು ನನಗೆ ತಿಳಿಸಿ ಅಂತ ಪರೀಕ್ಷಿತ ಕೇಳಿದ್ದಾನೆ. ಭಗವತ್ ತತ್ವವನ್ನು ತಿಳಿಸಿ ಅಂತ ಭಗವಂತನ ಕಥೆಯನ್ನೇ ನೇರವಾಗಿ ಪ್ರಾರಂಭ ಮಾಡ್ತಾರೆ ಶುಕಾಚಾರ್ಯರು. ಭಗವಂತ ಸೃಷ್ಟಿಯ ಆದಿಯಲ್ಲಿ ಜನ್ಮಾದ್ಯಸ್ಯ ಯತಃ, ಆದ್ಯ ಸೃಷ್ಟ ಯಾರು? ಬ್ರಹ್ಮದೇವ. ಆ ಬ್ರಹ್ಮದೇವನಿಗೂ ತಂದೆಯಾದ ಭಗವಂತ ಪ್ರಳಯ ಜಲಧಿಯಲ್ಲಿ ಸರ್ವಸ್ವವೂ ನೀರಿನಲ್ಲಿ ಮುಳುಗಿ ಹೋದ ಕಾಲದಲ್ಲಿ ತಾನು ಮಾತ್ರ ಪ್ರಾದುರ್ಭಾವನಾಗಿ ಪ್ರಕೃತಿ, ಮೂಲ ಪ್ರಕೃತಿಯ ದಿಸೆಯಿಂದ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾನಂತೆ. ಮೊಟ್ಟ ಮೊದಲನೆಯದಾಗಿ ಭಗವಂತನ ನಾಭಿಯಿಂದ ಒಂದು ಕಮಲ ಹೊರಹೊಮ್ಮುತ್ತದೆ. ಹೊರಹೊಮ್ಮಿದ ಕಮಲ ಮೊಗ್ಗಾಗಿ ಇರ್ತದೆ. 50 ವರ್ಷಗಳ ಕಾಲ ಮೊಗ್ಗಾಗಿರ್ತದೆ. 50 ವರ್ಷ ಅಂದರೆ ನಮ್ಮ 50 ವರ್ಷ ಅಲ್ಲ, ಬ್ರಹ್ಮದೇವರ 50 ವರ್ಷ. ಬ್ರಹ್ಮದೇವರ 50 ವರ್ಷ ಅಂತ ಹೇಳಿದರೆ ನಮಗೆ ಎಷ್ಟೋ ಕೋಟಿ ವರ್ಷಗಳಾಗಿ ಹೋಗ್ತವೆ. ಅದನ್ನು ಲೆಕ್ಕ ಹಾಕೋದು ಸಮಯವೂ ಇಲ್ಲ, ಹಾಕಕ್ಕೆ ಹಾಕಿದ್ರೆ ಅರ್ಥವೂ ಆಗಲಿಕ್ಕಿಲ್ಲ. ಅಷ್ಟು ಸಾಮಾನ್ಯವಾಗಿ ಹೇಳಬೇಕಾದ್ರೆ ನಮ್ಮ 1 ವರ್ಷ ಅಂತ ಹೇಳಿದರೆ ಪಿತೃಗಳಿಗೆ 1 ದಿವಸ, ಪಿತೃಗಳ 1 ವರ್ಷ ಅಂತ ಹೇಳಿದರೆ ದೇವತೆಗಳಿಗೆ 1 ದಿವಸ, ದೇವತೆಗಳ 1 ವರ್ಷ ಅಂತ ಹೇಳಿದರೆ ರುದ್ರದೇವರಿಗೆ 1 ದಿವಸ, ರುದ್ರದೇವರ 1 ವರ್ಷ ಅಂತ ಹೇಳಿದರೆ ಬ್ರಹ್ಮದೇವರಿಗೆ 1 ದಿವಸ. ಅಂತಹ 1 ವರ್ಷ ದಾಟಿ 50 ವರ್ಷ ಅಂತ ಹೇಳಿದರೆ ಅದು ಪರಾರ್ಧ ಕಾಲ. ಅಂತಹ ಪರಾರ್ಧ ಕಾಲ 2 ಸಾರಿ ಆದರೆ ಭಗವಂತ ಒಮ್ಮೆ ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವ ಕಾಲ. ಅಂದರೆ ಹೇಗೆ? ನಿಧಾನದಲ್ಲಿ ಕಣ್ಣು ಮುಚ್ಚಿ ನಿಧಾನದಲ್ಲಿ ತೆಗೆಯುವುದಲ್ಲ. ನಾವು ಒಂದು ಪಕ್ಕ ಏನೋ ಒಂದು ಹಾಂತೆ ಮಿಡತೆ ಬಂದು ಕೂಡಲೇ ಕಣ್ಣು ಮುಚ್ಚಿ ತೆಗೆಯುವುದಿಲ್ವಾ? ಆ ಹೊತ್ತು ಅಷ್ಟು ಕೋಟ್ಯಾಂತರ ವರ್ಷ. ಅದು ನಮಗೆ ಅರ್ಥ ಆಗಲಿಕ್ಕಿಲ್ಲ, ಹೇಳಲಿಕ್ಕೆ ಸಮಯವೂ ಇಲ್ಲ, ಮುಂದೆ ಹೋಗುವ. ಆ 50 ವರ್ಷಗಳ ಕಾಲ ಪರ್ಯಂತ ಕಮಲದ ಮೊಗ್ಗಿನಲ್ಲಿ ಕಮಲ ಸಂಭವ ಬ್ರಹ್ಮದೇವ ಇದ್ದ. 50 ವರ್ಷ ಆಯಿತು, ಕಮಲ ಅರಳಿತು. ಸುತ್ತ ನೋಡ್ತಾನೆ, ಯಾರೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ, ಕೇವಲ ನೀರು ಮಾತ್ರ ಇದೆ. ಬ್ರಹ್ಮ ಕೇಳ್ತಾನಂತೆ, ಕೋಹಂ, ನಾನು ಯಾರು? ಆಗ ಭಗವಂತನ ಅಶರೀರವಾಣಿ ಆಗ್ತದೆ, ತಪ 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 ಅಂತ. ಏನು ತಪ ತಪ ಅಂದರೆ? ತಪಸ್ಸು ಮಾಡು, ತಪಸ್ಸು ಮಾಡು, ತಪಸ್ಸು ಮಾಡು ಅಂತ ಅಶರೀರವಾಣಿ ಆಗ್ತದೆ. ಬ್ರಹ್ಮದೇವೋ ಅಶರೀರವಾಣಿ, ಭಗವಂತನೇ ಹೇಳಿರಬೇಕು. ಹೇಳಿ ಮತ್ತೆ ತಪಸ್ಸಿಗೆ ಕೂಳ್ತಾನೆ. 10,000 ವರ್ಷಗಳ ಕಾಲ ತಪಸ್ಸು ಮಾಡ್ತಾನೆ. 10,000 ವರ್ಷಗಳ ಕಾಲ ತಪಸ್ಸು ಮಾಡಿ ಆದಮೇಲೆ ಭಗವಂತ ಅವನಿಗೆ ತನ್ನನ್ನು ತಾನು ತೋರಿಸಿಕೊಂಡು ತೇನೇ ಬ್ರಹ್ಮ ಹೃದಯ ಆದಿ ಕವಯೇ, ಸಮಗ್ರ ವೇದಗಳನ್ನು ಅವನಿಗೆ ಉಪದೇಶ ಮಾಡಿ ಸೃಷ್ಟಿ ಮಾಡು ಅಂತ ಹೇಳ್ತಾನೆ. ಸೃಷ್ಟಿ ಮಾಡು ಅಂತ ಹೇಳುವಾಗ ಬ್ರಹ್ಮದೇವ ತನ್ನ ಮನಸ್ಸಿನಿಂದ ಮೊದಲು 4 ಮಂದಿಯನ್ನು ಸೃಷ್ಟಿಸ್ತಾನೆ. ಸನಕ, ಸನಂದನ, ಸನತ್ಸುಜಾತ, ಸನತ್ಕುಮಾರ. 4 ಮಂದಿ ಮಕ್ಕಳು ಬ್ರಹ್ಮನಿಗೆ ಮಾನಸ ಪುತ್ರರಾಗಿ ಹುಡ್ತಾರೆ. ಅವರ ಹತ್ರ ಸೃಷ್ಟಿ ಪ್ರಕ್ರಿಯೆಯನ್ನು ಮಾಡಬೇಕು ನೀವು ಅಂತ ಹೇಳ್ತಾನೆ. ಆಗ ಅವರು ಸೃಷ್ಟಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಇರುವವರಲ್ಲ, ನಾವು ನಿವೃತ್ತ ಧರ್ಮದಲ್ಲಿ, ನಿಷ್ಕಾಮ ಧರ್ಮದಲ್ಲಿದ್ದುಕೊಂಡು ಭಗವಂತನನ್ನು ಅನುಸರಿಸ್ತೇವೆ ಅಂತ ಹೇಳಿ ಕೈಯಲ್ಲಿ ಕಮಂಡಲು ಹಿಡ್ಕೊಂಡು ಕಾವಿಶಾಟಿ ಕೇಸರಿ ಬಟ್ಟೆಯನ್ನು ಉಟ್ಟುಕೊಂಡು ಸನ್ಯಾಸಿಗಳಾಗಿ ಹೋಗ್ತಾರೆ. ಬ್ರಹ್ಮನಿಗೆ ತಲೆಬಿಸಿ ಆಗ್ತದೆ, ಅಯ್ಯೋ ದೇವರೇ, ನಾನು ಸೃಷ್ಟಿಸಿದವರೆಲ್ಲ ಸನ್ಯಾಸಿಗಳಾಗಿ ಬಿಟ್ರಲ್ಲ, ಇನ್ನು ಸೃಷ್ಟಿ ಮುಂದುವರಿಸುವವರು ಯಾರು ಅಂತ ಬೇಜಾರಾಗಿದೆ, ಸಿಟ್ಟು ಬರ್ತದೆ. ಸಿಟ್ಟು ಬಂದು ಹೂಂಕಾರ ಮಾಡ್ತಾನೆ. ಬ್ರಹ್ಮನ ಮೂಗಿನಿಂದ ಒಂದು ಮಗು ಹುಟ್ಟಿಕೊಳ್ಳುತ್ತದೆ. ಬ್ರಹ್ಮನ ಮೂಗಿನಿಂದ ಒಂದು ಮಗು ಹುಟ್ಟಿಕೊಳ್ಳುತ್ತದೆ. ಹುಟ್ಟಿಕೊಂಡ ತಕ್ಷಣ ಕಿರುಚಾಡಲಿಕ್ಕೆ ಪ್ರಾರಂಭ, ರೋದನ ಮಾಡಲಿಕ್ಕೆ.
ಹುಟ್ಟಿದ್ದು ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತದೆ. ಅಟ್ಟ ತಕ್ಷಣ ಬ್ರಹ್ಮ ಅದನ್ನು ಸಮಾಧಾನಪಡಿಸಿ ಹೆಸರಿಡುತ್ತಾನೆ. ರೋದನಾತ್ ರುದ್ರನಾಮೋಸಿ, ನೀನು ರೋದನ ಮಾಡಿದಿ, ನಿನಗೆ ರುದ್ರ ಅಂತ ಹೆಸರು. ಈಶ್ವರ ದೇವರ ಸೃಷ್ಟಿ. ಭಗವಂತನಿಂದ ಬ್ರಹ್ಮ ಹುಟ್ಟಿದ, ಬ್ರಹ್ಮನಿಂದ ರುದ್ರದೇವರು, ಈಶ್ವರ ದೇವರು, ಪಾರ್ವತಿಯ ಪತಿ ಈಶ್ವರ ದೇವರು ಹುಟ್ಟಿದ್ರು. ಏನು ಮಾಡಬೇಕು ನಾನು ಕೇಳಿದರು. ನೀನು ಸೃಷ್ಟಿ ಪ್ರಕ್ರಿಯೆಯನ್ನು ಮಾಡಬೇಕಪ್ಪ, ಅದಕ್ಕೋಸ್ಕರ ನೀನು ಸೃಷ್ಟಿಸಿದ್ದೇನೆ. ಸೃಷ್ಟಿ ಮಾಡಬೇಕು ಅಂತಾದರೆ ಶಕ್ತಿ ಬೇಕು, ಶಕ್ತಿ ಬೇಕು ಅಂತಾದರೆ ತಪಸ್ಸು ಮಾಡಬೇಕು, ನಾನು ತಪಸ್ಸು ಮಾಡ್ತೇನೆ ಅಂತ ಹೇಳಿ ರುದ್ರದೇವರು ತಪಸ್ಸು ಮಾಡಲಿಕ್ಕೆ ಹೋದರು. ತಪಸ್ಸು ಮಾಡಲಿಕ್ಕೆ ಹೋಗುವಾಗ ಅಡ್ಡ ಬಂದಂತಹ ಸೃಷ್ಟಿಯಲ್ಲಿ, ಭಗವಂತನ ಸೃಷ್ಟಿಯಲ್ಲಿ ಅಡ್ಡ ಬಂದಂತಹ ಸ್ವತ್ತುಗಳನ್ನೆಲ್ಲ ನಾಶ ಮಾಡ್ತಾ ಹೋದರು. ಸರ್ವನಾಶ ಮಾಡಿದ್ರು. ಜೀವ ಜಂತುಗಳ ಬಂದನ್ನೆಲ್ಲ ಕೊಲ್ತಾ ಹೋದರು, ಎಲ್ಲವನ್ನು ತಿಂತಾ ಹೋದರು. ಬ್ರಹ್ಮದೇವರಿಗೆ ಮತ್ತೆ ತಲೆಬಿಸಿ ಆಯಿತು. ಇವನ ಸೃಷ್ಟಿ ಮಾಡಲಿಕ್ಕೆ ಹೇಳಿರುವ ಸಂಹಾರ ಮಾಡ್ತಾ ಇದ್ದಾನೆ, ಇವನಿಗೆ ಇದೇ ಕೆಲಸವನ್ನು ಕೊಡುವ, ಮೊದಲು ತಪಸ್ಸು ಮಾಡು ನೀನು ಹೇಳಿ ಅವನನ್ನು ತಪಸ್ಸು ಮಾಡಲಿಕ್ಕೆ ರುದ್ರದೇವನನ್ನು ಕಳುಹಿಸಿ ಸೃಷ್ಟಿ ಮಾಡಲಿಕ್ಕೆ ಮತ್ತೆ ಇಬ್ಬರನ್ನು ಸೃಷ್ಟಿ ಮಾಡ್ತಾರೆ. ಮನು ಚಕ್ರವರ್ತಿ, ಅವನಿಗೆ ಶತರೂಪಾದೇವಿ ಎಂಬಂತಹ ಒಬ್ಬ ಹೆಣ್ಣನ್ನು ಸೃಷ್ಟಿ ಮಾಡ್ತಾರೆ. ಮನು ಪ್ರಜಾಪತಿ, ಮನು ಚಕ್ರವರ್ತಿ ನಮ್ಮ ಮೂಲ ಪುರುಷ, ನಮ್ಮೆಲ್ಲರ ಮೂಲ ಪುರುಷ. ಅವನದ್ದೇ ವಂಶದವರು ನಾವಾದ ಕಾರಣ ನಮ್ಮನ್ನು ಏನು ಅಂತ ಕರೀತಾರೆ? ಮಾನವರು ಅಂತ ಕರೀತಾರೆ. ಮನೋಹ ಅಪತ್ಯಾಹ ವಯಂ ಮಾನವಾಹ, ಮನುವಿನ ಮಕ್ಕಳು ನಾವೆಲ್ಲ ಮಾನವರು. ದಶರಥಸ್ಯ ಅಪತ್ಯಂ ದಾಶರಥಿ ಅಂತ ಇದ್ದ ಹಾಗೆ ಮನೋಹ ಅಪತ್ಯಾಹ ವಯಂ ಮಾನವಾಹ, ಮನುಷ್ಯರು ಮಾನವರು ಅಂತ ಕರೀತಾರೆ. ಆ ಮನು ಚಕ್ರವರ್ತಿಗೆ ಶತರೂಪಾದೇವಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಶತರೂಪಾದೇವಿಯೂ ಬ್ರಹ್ಮನದ್ದೇ ಸೃಷ್ಟಿ, ಮನು ಚಕ್ರವರ್ತಿಯೂ ಬ್ರಹ್ಮನದ್ದೇ ಸೃಷ್ಟಿ. ಒಬ್ಬನದ್ದೇ ಮಕ್ಕಳು ಇಬ್ಬರಾದರೂ ಅವರು ಅಣ್ಣ ತಂಗಿಯಂದರಾಗಲಿಲ್ವ, ಅವರನ್ನು ಹೇಗೆ ಮದುವೆ ಮಾಡಿದ್ರು ಅಂತ ಪ್ರಶ್ನೆ. ಇದೇ ಪ್ರಶ್ನೆಯನ್ನು ಬ್ರಹ್ಮದೇವ ತನ್ನ ಮಗಳನ್ನು ಮದುವೆಯಾದ ಅಂತ ಒಂದು ಕಥೆ ಉಂಟು. ಅದು ಕೂಡ ಇದೇ ರೀತಿ. ಅಲ್ಲಿ ಮಗಳು ಅಂತ ಹೇಳಿದ್ರೆ ಆಕೆ ತನ್ನ ಹೆಂಡತಿಯಿಂದ ಹುಟ್ಟಿದ ಮಗಳಲ್ಲ. ಇಲ್ಲಿ ಕೂಡ ಬ್ರಹ್ಮನದ್ದೇ ಮಕ್ಕಳು ಅಂತ ಹೇಳಿದರೆ ಅದು ಸಹಜವಾಗಿ ನೈಸರ್ಗಿಕವಾಗಿ ಹುಟ್ಟುವಂಥ, ನಾವೆಲ್ಲ ಕಾಣುವಂತಹ ಹುಟ್ಟಲ್ಲ. ಬ್ರಹ್ಮ ಸೃಷ್ಟಿ ಮಾಡಿದ್ದೇ ಸೃಷ್ಟಿಯನ್ನು ಮುಂದುವರಿಸಲಿಕ್ಕೋಸ್ಕರ. ಅಲ್ಲಿ ಅಣ್ಣ ತಂಗಿ ಎಂಬ ಭಾವ ಇಲ್ಲ. ಗಂಡ ಹೆಂಡತಿಯರನ್ನೇ ಸೃಷ್ಟಿ ಮಾಡಿದ್ದು, ಅವರಿಂದ ಸೃಷ್ಟಿ ಬರಿಸಬೇಕು ಎಂಬ ಇಚ್ಛೆಯಿಂದ ಮಾಡಿದ್ದು. ಹಾಗಾಗಿ ಅಣ್ಣ ತಮ್ಮಂದಿರು, ಅಣ್ಣ ತಂಗಿ ಎಂಬ ಭಾವನೆ ಇಲ್ಲ. ಇದನ್ನೇ ಕ್ರೈಸ್ತರು ಒಂದು ರೀತಿಯಲ್ಲಿ ಹೇಳುತ್ತಾರೆ. ಎಂಥದ್ದು? ಆದಮ್ ಮತ್ತು ಈವ್. ನಾವು ಅವರನ್ನು ಮನು ಚಕ್ರವರ್ತಿ ಮತ್ತು ಶತರೂಪಾದೇವಿ ಅಂತ ಅವರಿಗಿಂತ ಮುಂಚೆಯೇ ನಮ್ಮ ಶಾಸ್ತ್ರಗಳು ಹೇಳುತ್ತಾ ಇದ್ದಾವೆ. ಇನ್ನೊಂದು, ಈ ರೀತಿ ಪರಂಪರೆ ಬರ್ತದೆ. ನಮ್ಮ ಇತಿಹಾಸ, ಶಾಲೆಯ ಇತಿಹಾಸ ಪುಸ್ತಕದಲ್ಲಿ ಶಿಲಾಯುಗದ ಕಥೆಗಳನ್ನು ನಾವು ಕೇಳುತ್ತೇವೆ. ಶಿಲಾಯುಗದ ಮನುಷ್ಯರಿದ್ದರು, ಅವರು ಮೊದಲು ಬೆತ್ತಲೆಯಾಗಿ ಓಡಾಡ್ತಾ ಇದ್ದರು, ಆಮೇಲೆ ಎಲೆಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು, ಆಮೇಲೆ ತೊಗಟೆಗಳನ್ನು, ಆಮೇಲೆ ನಾರಿನಿಂದ ಬಟ್ಟೆ, ಈ ರೀತಿಯಾಗಿ ಬೆಳವಣಿಗೆ ಬಂತು ಅಂತ ನಾವು ಕಥೆಯಲ್ಲಿ ಕೇಳುತ್ತೇವೆ. ನೀವು ಒಪ್ತೀರಿಲ್ವೋ ನನಗೆ ಸಂಬಂಧ ಇಲ್ಲ, ಆದರೆ ಶಾಸ್ತ್ರಗಳು ಇದನ್ನು ಎಲ್ಲೂ ಉಲ್ಲೇಖ ಮಾಡುವುದಿಲ್ಲ. ಇದು ಆಧುನಿಕ ವಿಜ್ಞಾನದ, ಆಧುನಿಕ ಇತಿಹಾಸಕಾರರ ಒಂದು ವಿಚಾರವೇ ಹೊರತು ಇದು ನಮ್ಮ ಶಾಸ್ತ್ರಗಳಲ್ಲಿ, ಇತಿಹಾಸಗಳಲ್ಲಿ, ಪುರಾಣಗಳಲ್ಲಿ ಇದರ ಉಲ್ಲೇಖವೇ ಇಲ್ಲ. ಮತ್ತು ಅದು ಆಯುಧಗಳೆಲ್ಲ ಸಿಕ್ಕಿದೆ ಅಲ್ಲ, ಆಯುಧ ನಮ್ಮ ಮನೆಯಲ್ಲಿ ಇಟ್ಟೆ ಅಜ್ಜೆ ಕೆಲಸ ಮಾಡೋ, ನಮಗೂ ಕೆಲವು ಕಲ್ಲುಗಳೆಲ್ಲ ಸಿಕ್ಕಿದೆ, ಅದನ್ನೆಲ್ಲ ಶಿಲಾಯುಧ ಆಯುಧಗಳು ಅಥವಾ ಆಗಿರಬಹುದು, ಆಯುಧವೇ ಆಗಿರ್ಬೋದು. ಅಂದ ಮಾತ್ರಕ್ಕೆ ಅವರೆಲ್ಲ ಶಿಲಾಯುಗದ ಮನುಷ್ಯರು ಈ ರೀತಿ ಇದ್ದರು, ಮಂಗನಿಂದ ಮಾನವ, ಇದನ್ನೆಲ್ಲ ಒಪ್ಪಬೇಕು ಅಂತ ಏನಿಲ್ಲ. ಇದನ್ನು ಶಾಸ್ತ್ರಗಳು ಒಪ್ಪುವುದೂ ಇಲ್ಲ. ಮಂಗನಿಂದ ಮಾನವನ ಸೃಷ್ಟಿಯಾಗಿದ್ದರೆ ಈಗಿನ ಮಂಗಗಳು ಯಾಕೆ ಮಾನವರಾಗುವುದಿಲ್ಲ? ಪ್ರಶ್ನೆ ಬರ್ತದೆ. ಏಪ್ ಎಂಬ ಮಂಗ ಇತ್ತು, ಆ ಮಂಗನಿಂದ ಮಾನವ ಹುಟ್ಟಿಕೊಂಡದ್ದು. ಸರಿ, ಅಂಥದ್ದೇ ಮಂಗಗಳು ಈಗಲೂ ಇದ್ದಾವೆ, ಆ ಮಂಗಗಳು ಯಾಕೆ ಮಾನವರಾಗುವುದಿಲ್ಲ? ಆ ಬಾಲ ಎಲ್ಲಿ ಹೋಯಿತು? ಬಾಲ ಹೇಗೆ ಸಣ್ಣದು ಆಗ್ತಾ ಮಾಯಕಾಯಿತು? ಈ ಪ್ರಶ್ನೆಗೆಲ್ಲ ಯಾರಲ್ಲೂ ಉತ್ತರ ಇಲ್ಲ. ವಿಜ್ಞಾನವನ್ನೇ ನೀವು ಪ್ರಶ್ನೆ ಮಾಡ್ತೀರಾ? ವಿಜ್ಞಾನವನ್ನು ಪ್ರಶ್ನೆ ಮಾಡಬಹುದು. ಯಾಕೆ ಗೊತ್ತುಂಟೋ? ಯಾವ ವಿಜ್ಞಾನಿಗಳು ಕೂಡ ಇವತ್ತಿಗೂ ಯಾವುದೇ ವಿಚಾರವನ್ನು ಇದಮಿತ್ತಂ ಅಂತ ಹೇಳಲಿಲ್ಲ. ಅವರ ಸಂಶೋಧನೆ ನಡೀತಾ ಉಂಟು. ಒಮ್ಮೆ ಹೇಳ್ತಾರೆ 7 ಗ್ರಹಗಳು ಇರುವುದು ಅಂತ, ಒಮ್ಮೆ ಹೇಳ್ತಾರೆ 10 ಗ್ರಹಗಳಿದ್ದಾವೆ ಅಂತ, ಒಮ್ಮೆ ಹೇಳ್ತಾರೆ ಇಲ್ಲ 7 ಇರುವುದು ಅಂತ, ಮತ್ತೆ ಇಲ್ಲ 9 ಉಂಟು ಅಂತ ಹೇಳ್ತಾರೆ. ಒಮ್ಮೆ ಚಂದ್ರ ತಿರುಗ್ತಾನೆ ಹೇಳ್ತಾರೆ, ಇಲ್ಲ ಚಂದ್ರ ತಿರುಗುವುದಿಲ್ಲ, ಭೂಮಿ ತಿರುಗ್ತದೆ. ಅವರಿಗೇ ಇವತ್ತಿಗೂ ತೀರ್ಮಾನ ಇಲ್ಲ. ಆದರೆ ಸುಳ್ಳು ಅಂತ ಹೇಳುವುದಿಲ್ಲ.
ವಿಜ್ಞಾನ ಹೇಳಿದ್ದೆಲ್ಲವೂ ಸುಳ್ಳು ಅಂತ ಹೇಳುವುದಿಲ್ಲ. ಆಧುನಿಕ ವಿಜ್ಞಾನಕ್ಕೂ ನಮ್ಮ ಧರ್ಮಶಾಸ್ತ್ರಗಳಿಗೂ ಬಹಳಷ್ಟು ಸಾಮ್ಯ ಉಂಟು. 99% ಸಾಮ್ಯ ಉಂಟು. ಕೆಲವು ವಿಚಾರಗಳಲ್ಲಿ ವಿರೋಧ ಉಂಟು. ಹಾಗಾಗಿ ನಾನು ಬಹಳ ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ, ನಾನು ವಿದ್ಯಾರ್ಥಿ ಆಗಿದ್ದಾಗ ಪತ್ರಿಕೆಯಲ್ಲಿ ಒಂದು ಲೇಖನ ಓದಿದ್ದೆ. ಪಾಶ್ಚಾತ್ಯ ದೇಶಗಳಲ್ಲಿ, ಯಾವುದೋ ಒಂದು ದೇಶದಲ್ಲಿ ಶಾಲಾ ಪಠ್ಯಪುಸ್ತಕದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಮಂಗನಿಂದ ಮಾನವ ಎಂಬುದಾಗಿ. ಅಲ್ಲಿಯ ಕ್ರೈಸ್ತ ಸಮಾಜ ಧರ್ಮಗುರುಗಳೆಲ್ಲ ಸೇರಿಕೊಂಡು ಪ್ರತಿಭಟನೆ ಮಾಡಿ, ಇದನ್ನು ನಾವು ಒಪ್ಪುವುದಿಲ್ಲ, ನಮ್ಮ ಮಕ್ಕಳಿಗೆ ಇದನ್ನು ಕಲಿಸಬಾರದು, ಆದಮ್ ಈವಿನ ಕಥೆಯೇ ನಿಜವಾದ ಕಥೆ ಅಂತ. ಇದು ಬಹಳ ವರ್ಷ, ನಾನು ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದ ಲೇಖನ ಇದು. ಅದು ಡೇಟ್ ನನಗೆ ಗೊತ್ತಿದ್ರೆ ಅದನ್ನು ದಾಖಲೆ ಸಹಿತವಾಗಿ ನಾನು ತೋರಿಸ್ತಾ ಇದ್ದೆ. ಆಗ ಅಷ್ಟು ಮಕ್ಕಳಾಟಿಕೆ, ವಿದ್ಯಾರ್ಥಿ ಜೀವನ ಅಷ್ಟು ಸಂಗ್ರಹ ಮಾಡಿಡುವಂತಹ ಬುದ್ಧಿ ಇರಲಿಲ್ಲ. ಈ ರೀತಿ ಅಲ್ಲಿಯವರೆಲ್ಲ ಸೇರಿ ಆ ಪಠ್ಯ ಪುಸ್ತಕವನ್ನೇ ವ್ಯತ್ಯಾಸ ಮಾಡಿ ಹಾಕಿದ್ರು. ಆದಮ್ ಈವಿನ ಕಥೆಯೇ ನಿಜವಾದ ಕಥೆ, ಈ ಮಂಗನಿಂದ ಮಾನವವನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಆ ಪಠ್ಯಪುಸ್ತಕವನ್ನು ವ್ಯತ್ಯಾಸ ಮಾಡಿದ್ರು. ನಾವು ಮಾತ್ರ ಇವತ್ತಿಗೂ ಅದನ್ನೇ ಕಲಿತು ಮಂಗನಿಂದ ಮಾನವ ಅಂತ ಕಲಿತುಕೊಂಡು ನಾವು ಮಂಗಗಳಾಗ್ತಾ ಇದ್ದೇವೆ. ಈ ಸೃಷ್ಟಿ ಮುಂದುವರಿತದೆ. ಮನು ಚಕ್ರವರ್ತಿ ಶತರೂಪಾದೇವಿಯರು ಸೃಷ್ಟಿ ಪ್ರಕ್ರಿಯೆಯನ್ನು ಮುಂದುವರಿಸ್ತಾರೆ. ಅವರಿಗೆ 9 ಮಂದಿ ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಹುಡ್ತಾರೆ. ಆಕೂತಿ, ದೇವಹೂತಿ, ಪ್ರಸೂತಿ ಎಂಬುದಾಗಿ. ಬ್ರಹ್ಮ ಮತ್ತೆ 10 ಮಂದಿ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡ್ತಾನೆ. ಆ 10 ಮಂದಿ ಪ್ರಜಾಪತಿಗಳಿಗೆ ಇವರಲ್ಲಿ ಒಬ್ಬೊಬ್ಬರನ್ನು ಕೊಟ್ಟು ಹಿರಿಯರ ಅನುಕ್ರಮದಂತೆ ಮದುವೆ ಮಾಡುತ್ತಾರೆ. ಅದರಲ್ಲಿ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡಿಸ್ತಾರೆ. ಕರ್ದಮ ಪ್ರಜಾಪತಿಗಳು ಅತ್ಯಂತ ವೃದ್ಧ, ಮಹಾವೃದ್ಧ, ಮಹಾ ತಪಸ್ವಿ. ತಪಸ್ಸು ಮಾಡಿ 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 ಶರೀರ ಪೂರ್ತಿ ಜರ್ಜರಿತವಾಗಿ ಹೋಗಿದೆ. ಎಲುಬು ಮತ್ತು ಚರ್ಮ ಬಿಟ್ಟರೆ ಏನೇನೂ ಇಲ್ಲ. ಒಂದಷ್ಟು ಜಟೆ, ಗಡ್ಡ, ಕೃಶರಾಗಿ ಹುತ್ತ ಬೆಳೆಯುವ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಅಂತಹ ತಪಸ್ವಿ ಪುರುಷನನ್ನು ನಾನು ಮದುವೆ ಆಗ್ತೇನೆ ಹೇಳಿ ದೇವಹೂತಿ ತನ್ನ ತಂದೆಗೆ ತೋರಿಸ್ತಾಳೆ. ದೇವಹೂತಿ ಯಾರು? ಮನುಚಕ್ರವರ್ತಿ. ಮನುಚಕ್ರವರ್ತಿಯ ಮಗಳು. ಚಕ್ರವರ್ತಿಯ ಮಗಳಾದವಳು ಆ ಕರ್ದಮ ಪ್ರಜಾಪತಿ ಹಣ್ಣು ಮುದುಕನನ್ನು ತೋರಿಸಿ ಅವರ ಧರ್ಮಶೀಲತೆಯನ್ನು ನಾನು ಮೆಚ್ಚಿದ್ದೇನೆ, ನಾನು ಅವರನ್ನು ಮದುವೆ ಆಗ್ತೇನೆ ಹೇಳಿ ಅವರನ್ನು ವಿವಾಹವಾಗ್ತಾಳೆ. ವಿವಾಹವಾಗಿ ಅವರಲ್ಲಿ ಧರ್ಮೋಪದೇಶವನ್ನು ಪಡ್ಕೊಳ್ತಾಳೆ. ಅವರು ಕೂಡ ಇವಳಿಗೆ ಬೇಕಾದ ರೀತಿಯಲ್ಲಿ ಧರ್ಮೋಪದೇಶವನ್ನೆಲ್ಲ ಮಾಡಿ ಇವಳ ಮನ ತಣಿಸುವಂತೆ ಮಾಡಿ ಕೊನೆಗೆ ಬಹಳ ಸಮಯಗಳಿಂದ ನನ್ನನ್ನು ಬಹಳವಾಗಿ ಸೇವಿಸ್ತಾ ಇದ್ದಾಳೆ, ಇವಳನ್ನು ನಾನು ನಿರಾಶೆಗೊಳಿಸಬಾರದು ಅಂತ ಹೇಳಿ ತನ್ನ ತಪೋಬಲದಿಂದ ಯೌವನದ ಶರೀರವನ್ನು ಪಡ್ಕೊಂಡವರಾಗಿ ಬಹಳ ಕಾಲದ ಒಳಗೆ ಅವರೊಟ್ಟಿಗೆ ಸುಖಿಸಿ ತಾವು ಮತ್ತೆ ನಿವೃತ್ತ ಧರ್ಮದಲ್ಲಿ ಬದರಿಕಾಶ್ರಮಕ್ಕೆ ಹೋಗುತ್ತಾರೆ. ಈ ಹಿಂದಿನ ಕಾಲದಲ್ಲಿ ಬದರಿಕಾಶ್ರಮ ಅಂತ ಹೇಳುವಂತಹದ್ದು ಬಹುದೊಡ್ಡ ತಪೋಭೂಮಿ. ಇವತ್ತಿಗೂ ಬಹುದೊಡ್ಡ ತಪೋಭೂಮಿ. ಅನೇಕ ಮಂದಿ ಸಾಧು ಸಂತರೆಲ್ಲ ಅಲ್ಲಿ ಹೋಗಿ ವಾಸ ಮಾಡ್ತಾ ಇರ್ತಾರೆ. ಅಂತಹ ತಪೋಭೂಮಿಗೆ ಹೋಗ್ತಾರೆ. ಹೋಗುವ ಮುಂಚೆ ದೇವಹೂತಿ, ನನಗೆ ಭಗವತ್ ತತ್ವಗಳನ್ನು ತಿಳಿಸುವಂತಹ ಒಬ್ಬ ಮಗ ಹುಟ್ಟಬೇಕು, ಅಂತಹ ಮಗನನ್ನು ನನಗೆ ಕರುಣಿಸಿ ಅಂತ ಕೇಳಿಕೊಳ್ತಾಳೆ. ಅವಳ ಇಚ್ಛೆಗನುಗುಣವಾಗಿ ಕರ್ದಮ ಪ್ರಜಾಪತಿಗಳು ಅವಳಿಗೆ ಒಂದು ಮಗುವನ್ನು ಕರುಣಿಸ್ತಾರೆ. ಆ ಮಗುವೇ ಸಾಕ್ಷಾತ್ ಭಗವಂತ ಕಪಿಲ ಮಹರ್ಷಿಯಾಗಿ ಅವತಾರ ಮಾಡ್ತಾನೆ. ಕಪಿಲ ದೇವ ಅಂತ ನಾವು ಕರಿತೇವೆ. ಕಪಿಲ ಮಹರ್ಷಿ ಎಷ್ಟೋ ಹೆಚ್ಚಿನ ಮಂದಿಗೆ ಭಗವಂತನ ಈ ಅವತಾರದ ಕಥೆಯೇ ಗೊತ್ತಿಲ್ಲ. ಭಾಗವತ ಹೇಳುತ್ತದೆ ಭಗವಂತ 10 ದಶಾವತಾರಗಳು ಅಂತ ನಾವು ಹೇಳಿದರೆ ಭಾಗವತಾದಿ ಎಲ್ಲ ಪುರಾಣಗಳು 25 ಅವತಾರಗಳನ್ನು ಹೇಳುತ್ತವೆ. 25 ಅವತಾರಗಳು. ಈ ಕಪಿಲ ಮಹರ್ಷಿ ಸಾಂಖ್ಯಶಾಸ್ತ್ರವನ್ನು ಬರೀತಾನೆ. ಸಾಂಖ್ಯಶಾಸ್ತ್ರ 2 ಸಾಂಖ್ಯಶಾಸ್ತ್ರ ಉಂಟು. 2 ಬರೆದವರು ಕಪಿಲ ಮಹರ್ಷಿಗಳೇ. ಒಂದು ಸಾಂಖ್ಯಶಾಸ್ತ್ರ ಭಗವಂತನಾದಂತಹ ಕಪಿಲ ಮಹರ್ಷಿ ಬರೆದದ್ದು, ಅದು ಭಗವತ್ ತತ್ವವನ್ನು ತಿಳಿಸುವಂತಹ ಸಾಂಖ್ಯಶಾಸ್ತ್ರ. ಮತ್ತೊಂದು ಸಾಂಖ್ಯಶಾಸ್ತ್ರ ಕಪಿಲ ಎಂಬಂತಹ ಅಸುರ ಬರೆದದ್ದು, ಅದು ಭಗವದ್ ವಿರೋಧಿಯಾದ ಸಾಂಖ್ಯಶಾಸ್ತ್ರ. ಈ ಸಾಂಖ್ಯಶಾಸ್ತ್ರದಲ್ಲಿ ಕನ್ಫ್ಯೂಷನ್ ಉಂಟಾಗಿ ಭಗವದ್ ವಿರೋಧಿಯಾದಂತಹ ಸಾಂಖ್ಯಶಾಸ್ತ್ರವನ್ನು ಭಗವಂತನೇ ಬರೆದದ್ದು ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಭಗವಂತ ಕಪಿಲನಾಗಿ ಬರೆದಂತಹ ಸಾಂಖ್ಯಶಾಸ್ತ್ರ ಬೇರೆ.
ಅದು ಭಗವತ್ ತತ್ವವನ್ನೇ ತಿಳಿಸಿ, ಇದಮಿತ್ತಂ ಎಂಬುದಾಗಿ ಅದು ಭಗವಂತ ತತ್ವವನ್ನು ನಮಗೆ ಉಪದೇಶಿಸ್ತದೆ. ಆ ಕಪಿಲ ಮಹರ್ಷಿ ತಾಯಿ ದೇವಹೂತಿಯ ಪ್ರಾರ್ಥನೆಯಂತೆ ಅಲ್ಲಿ ಗರ್ಭ ಧರಿಸುವುದು, 9 ತಿಂಗಳಾಗುವುದು, ಮಗು ಹುಟ್ಟುವುದು, ಅದನ್ನು ಸಾಕುವುದು, ಸಲಹುವುದು, ಬೆಳೆಯುವುದು, ಆಮೇಲೆ ಶಾಲೆಗೆ ಹೋಗುವುದು, ಅಲ್ಲಿ ಕಲಿತು, ಇದೆಲ್ಲ ಪ್ರಶ್ನೆಯೇ ಇಲ್ಲ. ಹುಟ್ಟುವಾಗಲೇ ದೊಡ್ಡವನಾಗಿಯೇ ಹುಟ್ಟುವುದು, ಹುಟ್ಟಿದ ತಕ್ಷಣ ಧರ್ಮೋಪದೇಶವೇ ಪ್ರಾರಂಭ. ಅಲ್ಲಿ ಕಾಯಲಿಕ್ಕೆ ಉಪನಯನ ಮಾಡಲಿಕ್ಕೆ ಎಲ್ಲ ಪುರುಸೋದಿಲ್ಲ. ಇದು ದೇವತೆಗಳ ಸೃಷ್ಟಿಯ ಕ್ರಮ. ಹೇಗಪ್ಪ ಇದು ವಿಚಿತ್ರ ಅಂದರೆ ನಮಗೆ ಕಾಣಬಹುದು. ನಮ್ಮ ನಿಮ್ಮ ಸೃಷ್ಟಿಯ ಹಾಗೆ ನಾವು ನೀವು ಹುಟ್ಟಿದ ಹಾಗೆ ದೇವತೆಗಳ ಹುಟ್ಟಲ್ಲ. ಇದು ದೇವತೆಗಳ ಸಂಕಲ್ಪ, ಭಗವಂತನ ಸಂಕಲ್ಪ. ಆ ರೀತಿ ವೇದವ್ಯಾಸರು ಹುಟ್ಟಿದ್ದು ಹೇಗೆ? ಪರಾಶರರಿಗೂ ಸತ್ಯವತಿಗೂ ಹುಟ್ಟಿದಂತಹ ವೇದವ್ಯಾಸರು ಹುಟ್ಟಿದ ತಕ್ಷಣ ಹುಟ್ಟಿದ್ದು ಬೆಳೀತಾ 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 ಬಂದದ್ದು ತಂದೆ ತಾಯಿಯನ್ನು ಬಿಟ್ಟು ಹೋದದ್ದೇ ತಪಸ್ಸು ಮಾಡಲಿಕ್ಕೆ ಅಂತ. ಅವರಿಗೆ ವೇದವ್ಯಾಸರು ಸಣ್ಣದರಲ್ಲಿ ಹೀಗಿದ್ರು, ಹಾಗೆ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಬೆಣ್ಣೆ ಕದ್ರು, ಬ್ರಹ್ಮಾಂಡ ತೋರಿಸಿದ್ರು, ವೇದವ್ಯಾಸರು ಹಾಗೆ ಉಪನಯನ ಆಯಿತು, ಗುರುಕುಲಕ್ಕೆ ಹೋದರು, ಏನೂ ಇಲ್ಲ. ಹುಟ್ಟಿದವರು ಬೆಳೆದದ್ದು ಸೀದಾ ತಪಸ್ಸು ಮಾಡಲಿಕ್ಕೆ ಹೋದದ್ದೇ. ಇದು ನಿನಗೆ ಯಾವಾಗ ನನ್ನನ್ನು ಕಾಣಬೇಕು ಅಂತ ಆಸೆ ಆಗ್ತದೋ ಆಗ ನಾನು ಬರ್ತೇನೆ, ನನ್ನನ್ನು ಕರಿ ಅಂತ ಸತ್ಯವತಿಗೆ ಮಾತು ಕೊಟ್ಟು ಹೋದರು. ನಿನ್ನನ್ನು ಹೆತ್ತದ್ದಷ್ಟೇ ಹೊರಲಿಲ್ಲ, ಸಾಕಲಿಲ್ಲ, ನನ್ನನ್ನು ಬಿಟ್ಟು ಹೋಗ್ತೀಯಾ ನೀನು ಅಂತ ಸತ್ಯವತಿ ದೇವಿ ಕೇಳಿದಾಗ, ತಾಯಿ ನನ್ನ ಹುಟ್ಟೇ ಇದಕ್ಕೋಸ್ಕರ, ನಾನು ಹುಟ್ಟಿದ್ದೇ ಜ್ಞಾನ ಕಾರ್ಯಕ್ಕೋಸ್ಕರ, ಹಾಗಾಗಿ ನನ್ನ ಕೆಲಸ ಬೇರೆಯೇ ಇದೆ, ಈ ಪಾಶಕ್ಕೋಸ್ಕರ ನಾನು ಹುಟ್ಟಿದವ ಅಲ್ಲ. ಆದರೂ ಕೂಡ ನನ್ನ ತಾಯಿಯಾಗಿರುವ ಕಾರಣ ನಿನಗೆ ಯಾವಾಗ ನನ್ನನ್ನು ಕಾಣಬೇಕು ಎಂಬ ಅಪೇಕ್ಷೆ ಆಗ್ತದೋ ಆಗ ನನ್ನನ್ನು ನೀನು ಕರಿ, ನಿನ್ನ ಮುಂದೆ ಆವಿರ್ಭಾವಗೊಳ್ಳುತ್ತೇನೆ ನಾನು ಅಂತ ವೇದವ್ಯಾಸರು ಹೇಳಿ ಹೋದವರು. ಅದೇ ರೀತಿ ಕಪಿಲ ದೇವನು ಕೂಡ ತಾಯಿಗೆ ಧರ್ಮೋಪದೇಶವನ್ನು ಮಾಡಿ ಭಗವತ್ ತತ್ವವನ್ನು ಉಪದೇಶಿಸ್ತಾನೆ. ದೇವಹೂತಿ ಪ್ರಶ್ನೆಗಳನ್ನು ಕೇಳ್ತಾ ಎಲ್ಲ ಸಂಶಯಗಳನ್ನು ನಾಶಪಡಿಸಿ ಕಪಿಲ ದೇವನು ಕೂಡ ಅವತಾರ ಕಾರ್ಯವನ್ನು ಮುಗಿಸ್ತಾನೆ. ಸಾಂಖ್ಯಶಾಸ್ತ್ರದ ಮುಖಾಂತರ ತಾಯಿಗೆ ಉಪದೇಶ ಮಾಡಿ ಅವತಾರ ಕಾರ್ಯವನ್ನು ಮುಗಿಸ್ತಾನೆ. ಅದಾದ ಮೇಲೆ ದೇವಹೂತಿ ವಾನಪ್ರಸ್ಥದಲ್ಲೇ ತನ್ನ ಜೀವನವನ್ನು ಕಳೀತಾ ತಾನು ಉತ್ತಮ ಗತಿಯನ್ನು ಹೊಂದುತ್ತಾಳೆ. ಜನಮೇಜಯ ಪ್ರಶ್ನೆ ಮಾಡ್ತಾನೆ. ಪರೀಕ್ಷಿತನ ಪ್ರಶ್ನೆಗೆ ಶುಕಾಚಾರ್ಯರು ಕೊಟ್ಟ ಉತ್ತರಗಳಲ್ಲಿ ಭಗವಂತನ 25 ಅವತಾರಗಳು ಅಂತ ಹೇಳಿದ್ರಲ್ಲ, ಯಾವುದು ಅಂತ. ಭಗವಂತನ ಮೊದಲ ಅವತಾರ ಯಾವುದು? ವಿಷ್ಣುವಿನ ಮೊದಲ ಅವತಾರ ಯಾವುದು? ಮತ್ಸ್ಯಾವತಾರ ಅಲ್ವ? ನಮಗೆಲ್ಲ ಗೊತ್ತಿರುವುದು ಮತ್ಸ್ಯಾವತಾರ ಅಲ್ವಾ? ಆದರೆ ಮೊಟ್ಟ ಮೊದಲ ಅವತಾರ ವರಾಹ ಅವತಾರ. ಪುರಾಣಗಳು ಹೇಳುತ್ತವೆ, ವರಾಹ ಪುರಾಣವೂ ಹೇಳುತ್ತದೆ, ಭಾಗವತವೂ ಹೇಳುತ್ತದೆ. ಮೊಟ್ಟ ಮೊದಲನೆಯದಾಗಿ ಮಾಡಿದ ಅವತಾರ ವರಾಹ ಅವತಾರ. ಅದಾದ ಮೇಲೆ ಮನುಚಕ್ರವರ್ತಿಗೆ ಭಗವಂತ ಯಜ್ಞ ಎಂಬ ಹೆಸರಿನಿಂದ ಹುಟ್ಟುತ್ತಾನೆ, ಅದು 2ನೇ ಅವತಾರ. ಆಮೇಲೆ ಕರ್ದಮ ಪ್ರಜಾಪತಿಗೆ ದೇವಹೂತಿಗೆ ಕಪಿಲನಾಗಿ ಅವತರಿಸ್ತಾನೆ, 3ನೇ ಅವತಾರ. ಇವರಿಗೆ ಅತ್ರಿ ಅನಸೂಯೆಯರು ಎಂಬಂತಹ ದಂಪತಿಗಳು, ಮನುಚಕ್ರವರ್ತಿಯ ಮತ್ತೊಬ್ಬಳು ಹೆಣ್ಣು ಮಗಳು ಅನಸೂಯೆ, ಅವರ ಆ ಅನಸೂಯೆಯನ್ನು ಅತ್ರಿ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅಲ್ಲಿ ಭಗವಂತ ಅವತಾರ ಮಾಡ್ತಾನೆ ದತ್ತಾತ್ರೇಯ. ವಿಷ್ಣುವಾಗಿ ಅವತಾರ, ವಿಷ್ಣು ಮೂಲ ರೂಪ ಬೇರೆ, ಅವತಾರ ರೂಪ ಬೇರೆ. ಅವತಾರ ವಿಷ್ಣು ಎಂಬ ಹೆಸರಿನಿಂದ ಅವತಾರ ಮಾಡ್ತಾನೆ, ನರನಾರಾಯಣನಾಗಿ ಅವತಾರ ಮಾಡ್ತಾನೆ. ಆಮೇಲೆ ಮತ್ಸ್ಯ, ಕೂರ್ಮ, ಮತ್ತೆ ಪುನಃ ವರಾಹ, ನೃಸಿಂಹ, ವಾಮನ, ಪರಶುರಾಮ, ರಾಮ, ವೇದವ್ಯಾಸ, ಕಲ್ಕಿ, ಪೃಥು ಚಕ್ರವರ್ತಿ, ಈ ರೀತಿ ವೃಷಭದೇವ, ಈ ರೀತಿ 25 ಅವತಾರಗಳನ್ನು ಹೇಳುತ್ತಾರೆ. ಇದೇನಿದು ಮೊದಲನೇ ಅವತಾರ? ಜನಮೇಜಯನಿಗೂ ಪ್ರಶ್ನೆ ಬರ್ತದೆ, ನಿಮಗೆ ಮಾತ್ರ ಅಲ್ಲ, ಜನಮೇಜಯನಿಗೂ ಪ್ರಶ್ನೆ ಬಂತು. ನಾನು ಕೇಳಿದ ಹಾಗೆ ಮೊದಲನೇ ಅವತಾರ ಮತ್ಸ್ಯಾವತಾರ, ನೀವು ವರಾಹಾವತಾರ ಅಂತ ಹೇಳ್ತಾ ಇದ್ದೀರಲ್ಲ ಸೂತ ಪುರಾಣಿಕರೇ, ಏನಿದು ಅಂತ ಜನಮೇಜಯ ಕೇಳಿದಾಗ ಆಗ ಸೂತ ಪುರಾಣಿಕರು ಅವತಾರಗಳ ಕಥೆಯನ್ನು ಹೇಳುತ್ತಾ ಹೋಗ್ತಾರೆ. ಯಾವಾಗ ಪ್ರಳಯ ಜಲಧಿಯಲ್ಲಿ ಇಡೀ ಪ್ರಳಯ ಆಗಿದೆ, ಮಹಾಪ್ರಳಯ ಸಂಭವಿಸಿದೆ, ಮತ್ತೆ ಸೃಷ್ಟಿ ಕೃತಯುಗ ಪ್ರಾರಂಭವಾಗಬೇಕಷ್ಟೇ, ಕಲಿಯುಗ ಮುಗಿದು ಕೃತಯುಗ ಪ್ರಾರಂಭ ಆಗುವ ಸಂಧಿಕಾಲ.
ಆ ಸಂಧಿಕಾಲದಲ್ಲಿ ಭೂಮಿ ನೀರಿನಲ್ಲಿ ಮುಳುಗಿದೆ. ಮುಳುಗಿದ ಭೂಮಿಯನ್ನು ಮೇಲೆ ಎತ್ತಿ ಅಲ್ಲಿ ಧರ್ಮ ಕಾರ್ಯಗಳನ್ನು ಪ್ರಾರಂಭಿಸಿ ಸೃಷ್ಟಿಯನ್ನು ಮುಂದುವರಿಸಲಿಕ್ಕೋಸ್ಕರ ಭಗವಂತನಿಂದ ಸೃಷ್ಟರಾದ ದೇವತೆಗಳು ಕಾಯ್ತಾ ಇದ್ದಾರೆ. ಭೂಮಿ ಕಾಣಿಸ್ತಾ ಇಲ್ಲ. ಕರ್ಮಭೂಮಿಯಾದಂತಹ ಈ ಭೂಮಾತೆ ಕಾಣಿಸ್ತಾ ಇಲ್ಲ. ಎಲ್ಲಿದ್ದಾಳೆ ಅಂತ ಹುಡುಕುವಾಗ ನೀರಿನಲ್ಲಿ ಮುಳುಗಿದವಳು ಮೇಲೆ ಏಳುತ್ತಾ ಇಲ್ಲ. ಯಾಕೆ ಏಳುತ್ತಾ ಇಲ್ಲ ಅಂತ ಕೇಳಿದ್ರೆ, ಆದಿಹಿರಣ್ಯಾಕ್ಷ ಅಂತ ಒಬ್ಬ ರಾಕ್ಷಸ. ಭಗವಂತನ ನಾನಾ ವಿಧದ ಸೃಷ್ಟಿಗಳಲ್ಲಿ ಅಜ್ಞಾನ, ತಮಸ್ಸು ಮೊದಲಾದವುಗಳಿಂದ ಕೆಲವು ರಾಕ್ಷಸರೂ ಹುಟ್ಟಿಕೊಂಡಿದ್ದಾರೆ. ಆ ಭಗವಂತನ ಅಜ್ಞಾನ ಅಲ್ಲ, ಅಜ್ಞಾನ ಎಂಬ ಸೃಷ್ಟಿ, ತಮಸ್ಸು ಎಂಬ ಸೃಷ್ಟಿ, ಈ ಸೃಷ್ಟಿಯಿಂದ ಕೆಲವು ರಾಕ್ಷಸರು ಉತ್ಪನ್ನರಾಗಿದ್ದಾರೆ. ಅವರಲ್ಲಿ ಒಬ್ಬ ಆದಿಹಿರಣ್ಯಾಕ್ಷ. ಹಿರಣ್ಯಾಕ್ಷ ಅಂತ ಹೆಸರು. ಆದಿಹಿರಣ್ಯಾಕ್ಷ ಅಂತ ಯಾಕೆ ಹೇಳ್ತೇವೆ ಹೇಳಿದ್ರೆ, ಇಬ್ಬರು ಹಿರಣ್ಯಾಕ್ಷರು ಬರ್ತಾರೆ. ಒಬ್ಬ ಹಿರಣ್ಯಕಶುಭುವಿನ ತಮ್ಮ, ಒಬ್ಬ ಈ ಹಿರಣ್ಯಾಕ್ಷ. ಅವ ಅಲ್ಲ ಅಂತ ಹೇಳಲಿಕ್ಕೋಸ್ಕರ ಇವನಿಗೆ ಆದಿ ಪದವನ್ನು ಸೇರಿಸಿದ್ದು. ಆ ಆದಿ ಹಿರಣ್ಯಾಕ್ಷ ಮುಳುಗಿದ ಭೂಮಿ ಮೇಲೇಳದಂತೆ ತಡೆ ಹಿಡಿದಿರ್ತಾನೆ. ಅವನನ್ನು ಸಂಹಾರ ಮಾಡಲಿಕ್ಕೋಸ್ಕರ ಭಗವಂತ ವರಾಹ ಅವತಾರವನ್ನು ತಾಳುತ್ತಾನೆ. ನೀರಿನ ಒಳಗೆ ಪ್ರವೇಶ ಮಾಡಿ ಅವನನ್ನು ಸಂಹರಿಸಿ ಭೂಮಿಯನ್ನು ಮತ್ತೆ ಎತ್ತಿ ತನ್ನ ಕಕ್ಷೆಯಲ್ಲಿ ಇಡ್ತಾನೆ. ಕಕ್ಷೆಯಲ್ಲಿಡುವುದು ಅಂತ ಹೇಳಿದರೆ, ಸೂರ್ಯ ಮಂಡಲದಲ್ಲಿ ಏನು ಒಂದೊಂದೇ ಗ್ರಹಗಳ ನಂತರ ನಾಲ್ಕನೆಯದಾಗಿ ಈ ಭೂಮಿ ಉಂಟೋ, ಈ ಭೂಮಿ ಜಾರಿ ಕೆಳಗೆ ಗುರುತ್ವಾಕರ್ಷಣ ಶಕ್ತಿಯನ್ನು ಕಳಕೊಂಡು ಕೆಳಗೆ ಜಾರಿತ್ತು ಅದನ್ನು ಮತ್ತೆ ಎತ್ತಿ ಹಿಡಿತಾನೆ. ಇವತ್ತಿನ ವಿಜ್ಞಾನಿಗಳು ಹೇಳುತ್ತಾರೆ, ಈ ಭೂಮಿ 2 ಬಾರಿ ತನ್ನ ಕಕ್ಷೆಯಿಂದ ಜಾರಿದೆ ಅಂತ ಅಲ್ವಾ. ನಾನು ಮೊನ್ನೆ ಪುತ್ತೂರಿನಲ್ಲಿ ಒಂದು ಕಡೆಯಲ್ಲಿ ವರಾಹ ಪುರಾಣದ ಉಪನ್ಯಾಸ ಇತ್ತು. ಅಲ್ಲಿಗೆ ವಿವೇಕಾನಂದ ಕಾಲೇಜಿನ ಬಹಳಷ್ಟು ವಿದ್ಯಾರ್ಥಿಗಳೆಲ್ಲ ಬಂದಿದ್ದರು. ಅವರಲ್ಲಿ ಒಬ್ಬ ವಿದ್ಯಾರ್ಥಿ, ಅವ ಸೈನ್ಸಿನ ಬಗ್ಗೆ ಸ್ಟಡಿ ಮಾಡುವಂಥ ಒಬ್ಬ ವಿದ್ಯಾರ್ಥಿ, ಅಧ್ಯಯನ ಮಾಡುವ ವಿದ್ಯಾರ್ಥಿ, ಕೊನೆಗೆ ನನ್ನ ಹತ್ರ ಬಂದು ಕೇಳಿದ, ಇಲ್ಲಿ ವಿಜ್ಞಾನ ಹೇಳುತ್ತಾ ಉಂಟು ಭೂಮಿ 2 ಬಾರಿ ತನ್ನ ಕಕ್ಷೆಯಿಂದ ಜಾರಿ ಕೆಳಗೆ ಬಿದ್ದಿದೆ ಅಂತ, 2 ಬಾರಿ ಯಾವಾಗ ಅಂತ ಕೇಳಿದ. ಆಗ ಈ ಕಥೆಯನ್ನು ಅವನಿಗೆ ಹೇಳಿದೆ. ಒಮ್ಮೆ ಸೃಷ್ಟಿಯ ಪ್ರಾರಂಭದಲ್ಲಿ ಮುಳುಗಿದ್ದ ಭೂಮಿಯನ್ನು ಹಿರಣ್ಯಾಕ್ಷ ಹಿಡಿದಿಟ್ಟಿದ್ದ. 2ನೇ ಬಾರಿ ಯುದ್ಧ ಮಾಡಲಿಕ್ಕೆ ಜನ ಬೇಕು ಹೇಳಿ ಭೂದೇವಿಯನ್ನು ಅಪಹಾರ ಮಾಡುವಂತಹ ಸಮಯದಲ್ಲಿ ಆ ಹಿರಣ್ಯಾಕ್ಷ ಭೂಮಿಯನ್ನು ಒತ್ತಿ ನೀರಿನ ಒಳಗೆ ಇಟ್ಟ. ಆಗ ಆದ ಅವತಾರವೂ ವರಾಹ ಅವತಾರ. ಮೊದಲನೆಯ ಅವತಾರಕ್ಕೆ ಯಜ್ಞವರಾಹ ಅಂತ ಹೆಸರು. 2ನೇ ಬಾರಿ ಆದ ಅವತಾರ ಶ್ವೇತವರಾಹ ಅಂತ ಹೆಸರು. ಯಜ್ಞವರಾಹ ಅಂತ ಹೇಳಿದರೆ ಯಾಕೆ ಹೆಸರು ಗೊತ್ತೋ? ಆ ಭೂಮಿಯನ್ನು ಎತ್ತಿ ಹಿಡಿದಂತಹ ಭಗವಂತ ತಾನು ಭೂಮಿಯನ್ನು ಆಯಾ ಕಕ್ಷೆಯಲ್ಲಿಟ್ಟು ತಾನು ಅದರ ಮೇಲೆ ಬಂದು ನಿಂತು ದೇವತೆಗಳಿಗೆ ಸೃಷ್ಟಿ ಕಾರ್ಯವನ್ನು ಮಾಡಲಿಕ್ಕೆ, ಯಜ್ಞಯಾಗಗಳನ್ನು ಮಾಡಲಿಕ್ಕೆ ಬೇಕಾದ ಎಲ್ಲ ಸಾಹಿತ್ಯಗಳನ್ನು ತನ್ನ ಶರೀರದಿಂದ ಸೃಷ್ಟಿಸಿದ ಅಂತೆ. ತನ್ನ ಕೋರೆ ದಾಡೆಗಳಿಂದ ಸೃಕ್ಸೃವವನ್ನು ಸೃಷ್ಟಿ ಮಾಡಿದ. ಏನು ಸೃಕ್ಸೃವ ಹೇಳಿದರೆ ಗೊತ್ತುಂಟಾ? ಸೃಕ್ಸೃವ ಅಂತ ಹೇಳಿದರೆ ಹೋಮಕ್ಕೆ ತುಪ್ಪ ಹಾಕುವಂತಹ ಸಾಧನ. ಪುರೋಹಿತರ ಕೈಯಲ್ಲಿ ನೀವು ನೋಡಿರಲಿಕ್ಕೆ ಸಾಕು, ಹೋಮ ಮಾಡುವಾಗ ತುಪ್ಪ ಹಾಕಲಿಕ್ಕೆ ಅಂತ 2, ಕೆಲವರು ಹಿತ್ತಾಳದ್ದು, ಕೆಲವರು ತಾಮ್ರದ್ದು, ಕೆಲವರು ಬೆಳ್ಳಿದ್ದು, ಕೆಲವರು ಮರದ್ದು ಎಲ್ಲ ಹಿಡ್ಕೊಂಡಿರ್ತಾರೆ. ಆ 2 ಸಾಧನ, ಅದರಲ್ಲಿ ತೂತಿರ್ತದೆ. ಆ ತೂತಿನಿಂದ ತುಪ್ಪವನ್ನು ಎತ್ತಿ ಸ್ವಾಹ ಅಂತ ಹೋಮಕ್ಕೆ ಹಾಕ್ತಾರೆ. ಅದಕ್ಕೆ ಒಂದಕ್ಕೆ ಸೃಕು, ಇನ್ನೊಂದಕ್ಕೆ ಸೃವ ಅಂತ ಹೆಸರು. ಆ ಸೃಕ್ಸೃವವನ್ನು ಕೋರೆ ದಾಡೆಗಳಿಂದ ಸೃಷ್ಟಿ ಮಾಡಿದ. ತನ್ನ ಗುಳಿಯಾದ ಕಿವಿಗಳಿಂದ ಚಮಸ ಪಾತ್ರೆಯನ್ನು, ಆಜ್ಯ ಪಾತ್ರೆ, ತುಪ್ಪದ ಪಾತ್ರೆ ಮತ್ತೆ ಚಮಸ ಪಾತ್ರೆ ಅಂತ ಯಜ್ಞದಲ್ಲಿ ಬರುವ ಸಾಧನಗಳು, ಅವುಗಳನ್ನು ಸೃಷ್ಟಿ ಮಾಡಿದ. ತನ್ನ ರೋಮಗಳಿಂದ ಒಮ್ಮೆ ಶರೀರವನ್ನು ಕುಲುಕಿದಾಗ ಅವನ ರೋಮಗಳೆಲ್ಲ ಕೆಳಗೆ ಬಿತ್ತು. ಆ ಬಿದ್ದಂತಹ ರೋಮಗಳು ದರ್ಭೆಯಾಯಿತು. ಆ ರೋಮಗಳಿಂದ ದರ್ಭೆಯನ್ನು ಸೃಷ್ಟಿಸಿದ. ಹಾಗೆ ಒಂದೊಂದು ಅಂಗಗಳಿಂದ, ಹೂಂಕಾರದಿಂದ ಓಂಕಾರವನ್ನು ತೆಗೆಸಿಕೊಟ್ಟ ದೇವತೆಗಳಿಗೆ. ತನ್ನ ಒಂದೊಂದು ಬೆವರಿನಿಂದ ಎಳ್ಳನ್ನು ಸೃಷ್ಟಿ ಮಾಡಿದ. ಎಳ್ಳು ತಿಲಾಹ ಪಾಪಹರಾಹ ಶುಭಾಹ, ಪಾಪಗಳನ್ನು ನಾಶ ಮಾಡಬೇಕಾದ್ರೆ ಎಳ್ಳಿನಿಂದ ಹೋಮ ಮಾಡಿ ಅಂತ ದೈವಜ್ಞರು, ಜ್ಯೋತಿಷ್ಕರು, ಪುರೋಹಿತರೆಲ್ಲ ಹೇಳುತ್ತಾರೆ. ತಿಲದಿಂದ ತಿಲಹೋಮ ಅಂತ ಕರೀತಾರೆ. ಹೆಚ್ಚಾಗಿ ಮರಣದ ಮನೆಯಲ್ಲಿ
ಪಿಂಡ ಪ್ರದಾನ ಆಗುವಾಗ ತಿಲಹೋಮವನ್ನು ಮಾಡಲಿಕ್ಕೆ ಹೇಳ್ತಾರೆ. ಯಾಕೆಂದರೆ ಮೃತ ವ್ಯಕ್ತಿ ಏನಾದರೂ ಅಪರಾಧ ಅನ್ಯಾಯ ಪಾಪಕೃತ್ಯಗಳನ್ನು ಮಾಡಿದರೆ ಅವನ ಪಾಪಗಳು ನಾಶ ಆಗಲಿ ಅಂತ ತಿಲಹೋಮವನ್ನು ಮಾಡಲಿಕ್ಕೆ ಹೇಳುತ್ತಾರೆ. ಆ ತಿಲ ಎಳ್ಳು ಅದು ಭಗವಂತನ ಬೆವರಿನಿಂದ ಹುಟ್ಟಿಕೊಂಡಿತು. ಈ ರೀತಿ ಯಜ್ಞಕ್ಕೆ ಬೇಕಾದ ಸಾಧನಗಳನ್ನೆಲ್ಲ ಸೃಷ್ಟಿಸಿದನವನಾದ ಕಾರಣ ಆ ವರಾಹನಿಗೆ ಯಜ್ಞವರಾಹ ಅಂತ ಹೆಸರು. ಅದರಿಂದ ದೇವತೆಗಳೆಲ್ಲ ಯಜ್ಞವನ್ನು ಪ್ರಾರಂಭ ಮಾಡಿದರು. ಯಜ್ಞದಿಂದ ಯಜ್ಞನನ್ನು ಆರಾಧನೆ ಮಾಡಿದ್ರು. ಯಜ್ಞೇನ ಯಜ್ಞಂ ಅಯಜಂತದೆ ಪುರುಷ ಸೂಕ್ತ ಹೇಳ್ತದೆ. ಋಗ್ವೇದದಲ್ಲಿ ಬರುವಂತಹ ಪುರುಷ ಸೂಕ್ತ ಹೇಳ್ತದೆ, ಯಜ್ಞೇನ ಯಜ್ಞಂ ಅಯಜಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನಿ ಆಸನ್ ತೇ ಹನಾಕಂ ಮಹಿಮಾನಸ್ತಜಂತೆ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಹ ಯಜ್ಞೇನ ಯಜ್ಞಂ ಅಯಜಂತ. ಯಜ್ಞದಿಂದ ಯಜ್ಞನನ್ನು ಸೃಷ್ಟಿ ಅಯಜಂತ ಆರಾಧನೆ ಮಾಡಿದರು ದೇವತೆಗಳು. ಏನಿದು ಯಜ್ಞದಿಂದ ಯಜ್ಞನನ್ನು ಆರಾಧನೆ ಮಾಡುವುದು ಹೇಳಿದರೆ ಏನು? ಯಜ್ಞದಿಂದ ಗಣಪತಿಯನ್ನು ಆರಾಧನೆ ಮಾಡಿದ್ರು ಹೇಳಿದರೆ ಗಣಪತಿ ಹೋಮ ಮಾಡಿದ್ರು. ಯಜ್ಞದಿಂದ ಚಂಡಿಕೆಯನ್ನು ಆರಾಧನೆ ಮಾಡಿ ಚಂಡಿಕಾ ಹೋಮ ಮಾಡಿದ್ರು. ಯಜ್ಞದಿಂದ ನವಗ್ರಹ ಹೋಮ ಮಾಡಿದ್ರು. ಯಜ್ಞದಿಂದ ಯಜ್ಞನನ್ನು ಆರಾಧನೆ ಮಾಡಿದ್ರು ಅಂತ ಹೇಳಿದರೆ ಏನು ಅಂತ ಸಂಶಯ ಬಂದರೆ ಅದಕ್ಕೆ ಉಪನಿಷತ್ತು ಉತ್ತರ ಕೊಡ್ತದೆ. ಯಜ್ಞೋ ವೈ ವಿಷ್ಣು. ಯಜ್ಞ ಅಂತ ಹೇಳಿದರೆ ವಿಷ್ಣು. ಯಜ್ಞ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವವ ವಿಷ್ಣು. ವಿಷ್ಣು ಸಹಸ್ರನಾಮದಲ್ಲಿ ಕೊನೆಗೆ ಯಜ್ಞೋ ಯಜ್ಞಪತಿರ್ಯಜ್ವಾ ಯಜ್ಞಾಂಗೋ ಯಜ್ಞಭಾವನಃ ಯಜ್ಞಭೃತ್ ಯಜ್ಞಕೃದ್ಯಜ್ಞಿ ಯಜ್ಞಭುಗ್ ಯಜ್ಞಸಾಧನಃ ಯಜ್ಞಾಂತಕೃದ್ಯಜ್ಞಗುಹ್ಯಾಮನ್ನಮನ್ನಾದ ಏವಚ ಯಜ್ಞ 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 ಯಜ್ಞಪತಿ ಯಜ್ಞಭಾವನ ಅಂತ ಎಂಬುದಾಗಿ ಆ ಭಗವಂತನನ್ನು ಯಜ್ಞ ಅಂತ ಕರೀತಾರೆ, ಮಹಾವಿಷ್ಣುವನ್ನು. ಅಂತಹ ವಿಷ್ಣುವನ್ನು ಆರಾಧನೆ ಮಾಡಿದ್ರು ಆ ಯಜ್ಞದಿಂದ. ಅದರಿಂದ ಧರ್ಮಗಳು ಹುಟ್ಟಿಕೊಂಡವು, ಅಂದರೆ ಧರ್ಮಾಭಿಮಾನಿ ದೇವತೆಗಳು ಹುಟ್ಟಿಕೊಂಡ್ರು. ಇದು ಮೊದಲನೆಯ ಅವತಾರ, ವರಾಹ ಅವತಾರ. ಭಗವಂತನ ಅವತಾರ ಎರಡು ಉದ್ದೇಶ, ಒಂದು ಬಲ ಕಾರ್ಯ, ಮತ್ತೊಂದು ಜ್ಞಾನ ಕಾರ್ಯ. ಎರಡೇ ಉದ್ದೇಶ. ಇನ್ನು ಕೆಲವು ಅವತಾರಗಳಲ್ಲಿ ಎರಡನ್ನೂ ಮಾಡಿದ್ದುಂಟು. ವರಾಹ ಕೃಷ್ಣ, ವರಾಹ ರಾಮ, ನರಸಿಂಹ, ವಾಮನ, ಮತ್ಸ್ಯ, ಕೂರ್ಮ, ಪರಶುರಾಮ, ಇದೆಲ್ಲವೂ ಕೂಡ ಭಗವಂತನ ಬಲಕಾರ್ಯ ಪ್ರಧಾನವಾದಂತಹ ಅವತಾರ. ಏನು ಬಲಕಾರ್ಯ ಅಂದರೆ ಅಸುರರನ್ನು ಸಂಹಾರ ಮಾಡುವುದು, ಶಕ್ತಿ ಪ್ರಯೋಗ. ಬಲ ಅಂದರೆ ಶಕ್ತಿ, ಶಕ್ತಿ ಪ್ರಯೋಗ ಮಾಡಿ ಅಸುರರನ್ನು ಸಂಹಾರ ಮಾಡುವಂತಹ ಕಾರ್ಯ. ಅದಕ್ಕೋಸ್ಕರವೇ ಅವತಾರ ಎತ್ತಿದ್ದು. ನರಸಿಂಹ ಅವತಾರ ಆದದ್ದೇ ಹಿರಣ್ಯಕಶುಪುವನ್ನು ಕೊಲ್ಲಿಕ್ಕೋಸ್ಕರ, ವರಾಹ ಅವತಾರ ಆದದ್ದೇ ಹಿರಣ್ಯಾಕ್ಷನನ್ನು ಕೊಲ್ಲಿಕ್ಕೋಸ್ಕರ, ಹೀಗೆ ಪರಶುರಾಮ ಅವತಾರ ಆದದ್ದೇ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಲಿಕ್ಕೋಸ್ಕರ. ಎಲ್ಲವೂ ಬಲ ಕಾರ್ಯಕ್ಕೋಸ್ಕರ. ಇನ್ನು ವೃಷಭದೇವ, ಕಪಿಲದೇವ, ದತ್ತಾತ್ರೇಯ, ಮತ್ತು ವೇದವ್ಯಾಸ, ನಾರಾಯಣ, ಇದೆಲ್ಲವೂ ಕೂಡ ಜ್ಞಾನ ಕಾರ್ಯ. ವೇದವ್ಯಾಸರು, ಕಪಿಲ ಮಹರ್ಷಿಗಳು, ವೃಷಭ ಮಹರ್ಷಿಗಳು ಇವರೆಲ್ಲರೂ ಕೂಡ ಜ್ಞಾನವನ್ನು ಜಗತ್ತಿಗೆ ಕೊಟ್ಟವರು. ವೇದಗಳನ್ನು ವಿಭಾಗ ಮಾಡಿದ್ರು, ಬ್ರಹ್ಮಸೂತ್ರ ರಚನೆ ಮಾಡಿದ್ರು, ಪುರಾಣಗಳ ರಚನೆ ಮಾಡಿದ್ರು, ತತ್ವೋಪದೇಶವನ್ನು ಮಾಡಿದ್ರು. ಇವರೆಲ್ಲವೂ ಕೂಡ ಒಂದೊಂದು ಶಾಸ್ತ್ರ ರಚನೆ ಮಾಡಿ ಭಗವತ್ ತತ್ವವನ್ನು ಸಮಾಜಕ್ಕೆ ಕೊಟ್ಟರು. ಆದ ಕಾರಣ ಇವರದ್ದೆಲ್ಲರದ್ದು ಕೂಡ ಜ್ಞಾನ ಕಾರ್ಯ. ಕೃಷ್ಣ ಬಲ ಕಾರ್ಯವೂ ಹೌದು, ಜ್ಞಾನ ಕಾರ್ಯವೂ ಹೌದು. ತಾನು ಬಲಪ್ರಯೋಗ ಮಾಡಿ ರಾಕ್ಷಸರನ್ನೆಲ್ಲ ದುಷ್ಟರನ್ನೆಲ್ಲ ಸಂಹಾರ ಮಾಡಿದ. ಭಗವದ್ಗೀತೆಯಂತಹ ಜ್ಞಾನೋಪದೇಶವನ್ನು ನಮಗೆ ಅನುಗ್ರಹಿಸಿದ, ಅಮೃತವನ್ನು ನಮಗೆ ಅನುಗ್ರಹಿಸಿದ. ಇದು ಕೃಷ್ಣನ ಕಾರ್ಯ. ಬಲ ಕಾರ್ಯವೂ ನಡೆದಿದೆ, ಜ್ಞಾನ ಕಾರ್ಯವೂ ನಡೆದಿದೆ. ಇದು ಭಗವಂತನ ಅವತಾರದ ಉದ್ದೇಶ. ಈ ರೀತಿಯಲ್ಲಿ ಭಗವಂತ 25 ಅವತಾರಗಳನ್ನು ತಾಳುತ್ತಾನೆ. ಯಜ್ಞನಾಮಕನಾಗಿ ಮನುಚಕ್ರವರ್ತಿಯ ಮಗನಾಗಿ ಹುಟ್ಟುತ್ತಾನೆ. ಅಲ್ಲಿ ಕೂಡ ಮನುಚಕ್ರವರ್ತಿಗೂ ಶತರೂಪಾದೇವಿಗೂ ತತ್ವೋಪದೇಶವನ್ನು ಮಾಡ್ತಾನೆ. ಅವನಿಗೆ ಹೆಸರೇ ಯಜ್ಞ ಅಂತ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಗೊತ್ತುಂಟ? ತೇನ ತ್ಯಕ್ತೇನ ಭುಂಜೀಥಾಃ ಮಾಗೃಧ ಕಸ್ಯ ಸ್ವಿಧನಂ. ಈಶಾವಾಸ್ಯೋಪನಿಷತ್ತು ಅಂತ ಹೆಸರು ಇದಕ್ಕೆ.
ಅಥವಾ ಯಾಜ್ಞೀಯೋಪನಿಷತ್ತು ಅಂತ ಹೆಸರು. ಈ ಉಪನಿಷತ್ತನ್ನು ಮೊಟ್ಟ ಮೊದಲ ಬಾರಿಗೆ ತನ್ನ ತಂದೆ ತಾಯಿಗೆ ಉಪದೇಶ ಕೊಟ್ಟವ ಯಜ್ಞನಾಮಕ ಭಗವಂತ. ಮನುಚಕ್ರವರ್ತಿ ಶತರೂಪಾದೇವಿಯಲ್ಲಿ ತಾನು ಯಜ್ಞನಾಗಿ ಅವತರಿಸಿ ಯಾಜ್ಞೀಯ ಉಪನಿಷತ್ತನ್ನು ಉಪದೇಶ ಕೊಟ್ಟ. ಎಲ್ಲವೂ ಕೂಡ ಈಶಾವಾಸ್ಯಂ, ಭಗವಂತನಿಗೆ ಸಂಬಂಧಪಟ್ಟದ್ದು, ಎಲ್ಲವೂ ಭಗವಂತನದ್ದು. ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್, ಕಿಂಚಿತ್ ಭಾಗವೂ ಕೂಡ ನನ್ನದು ಅಂತ ಹೇಳುವಂತಹದ್ದಿಲ್ಲ. ನಾವು ಮಾತ್ರ ಇಷ್ಟು ಸೆನ್ಸು, ಇಷ್ಟು ಎಕರೆಗೆ ಬೇಲಿ ಹಾಕೊಂಡು ನನ್ನದು ನನ್ನದು ಅಂತ ಹೇಳ್ತೇವೆ. ಒಂದು ಅಡಿ ಜಾಗ ಆಚೆ ಈಚೆ ಆದರೆ ಗಲಾಟೆ ಮಾಡ್ತೇವೆ, ಸ್ಟೇಷನಿಗೆ ಹೋಗ್ತೇವೆ, ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಹೊಡೆದಾಡ್ಕೊಳ್ತೇವೆ. ಆದರೆ ಉಪನಿಷತ್ತು ಹೇಳ್ತದೆ, ಯಾರು ಬಂದಾಗ ತಂದದ್ದಿಲ್ಲ, ಹೋಗುವಾಗ ಕೊಂಡು ಹೋಗುವಂಥದ್ದಿಲ್ಲ, ಎಲ್ಲವೂ ಭಗವಂತನದ್ದು. ಭಗವಂತನ ಬಾಡಿಗೆದಾರರು ನಾವು. ಭಗವಂತನ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ, ನಾವು ಭಗವಂತನಿಗೆ ಬಾಡಿಗೆ ಕೊಡಬೇಕು. ತೇನ ತ್ಯಕ್ತೇನ ಭುಂಜೀತಾ, ಆ ಭಗವಂತ ಏನನ್ನು ಕೊಟ್ಟಿದ್ದಾನೋ ಅದನ್ನು ತಿಂದುಕೊಂಡು ಸುಖದಿಂದ ಇರು. ಮಾಗೃದಃ ಕಸ್ಯ ಸ್ವಿಧನಂ, ಭಗವಂತ ಕೊಟ್ಟದ್ದಕ್ಕಿಂತ ಹೆಚ್ಚಾಗಿ ನನಗೆ ಇನ್ನೂ ಬೇಕು ಅಂತ ನೀನು ಪಡೆದೆಯೋ ನೀನು ಕಳ್ಳ ಅಂತ ಅನಿಸಿಕೊಳ್ಳುತ್ತಿ. ಸ್ಥೇನ ಏವ ಹಿ, ಕಳ್ಳ ಅಂತ ಕರೆಸಿಕೊಳ್ಳುತ್ತಿ. ಭಗವಂತ ಕೊಟ್ಟದ್ದನ್ನು ಮಾತ್ರ ಸ್ವೀಕರಿಸು, ಅದಕ್ಕಿಂತ ಹೆಚ್ಚಿನದಕ್ಕೆ ನೀನು ಅಪೇಕ್ಷೆ ಪಟ್ಟಿ ಅಂತ ಆದರೆ ನೀನು ಕಳ್ಳ. ಕಳ್ಳ ಎಂಬ ಪಟ್ಟ ಬೇಕಾ? ಆದ ಕಾರಣ ಭಗವಂತ ಕೊಟ್ಟದ್ರಲ್ಲಿ ತೃಪ್ತನಾಗು. ಅದನ್ನೇ ಆಚಾರ್ಯ ಮಧ್ವರು ಕೂಡ ಹೇಳ್ತಾರೆ, ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಕುರು ಭುಂಕ್ಷ್ವ ನಿಜಂ ನಿಯತಂ, ನಿನ್ನ ಪಾಲಿಗೆ ನೀನು ಕೆಲಸ ಮಾಡು. ನೀನು ಮಾಡಿದ ಕೆಲಸಕ್ಕೆ ಏನು ಸಿಕ್ಕಿತೋ ಅದರಲ್ಲಿ ಸಂತೋಷದಿಂದ ಜೀವನ ಮಾಡು. ಇನ್ನೂ ಹೆಚ್ಚಿನದ್ದು ಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದು ನಿಯತಿ ಅಲ್ಲ, ಅದು ಪ್ರಾಮಾಣಿಕತನ ಅಲ್ಲ. ನಿನ್ನ ಪ್ರಾಪ್ತವ್ಯಮರ್ಥಂ ಲಭತೆ ಮನುಷ್ಯ, ಯಾರಿಗೆ ಎಷ್ಟು ಸಿಕ್ಕಬೇಕೋ ಅಷ್ಟು ಸಿಕ್ಕಿಯೇ ಸಿಗ್ತದೆ. ಯಾರಿಗೆ ಇವತ್ತು ಇವನಿಗೆ ಇದು ಸಿಗಬಾರದು ಅಂತ ಭಗವಂತನ ಸಂಕಲ್ಪ ಇದ್ದರೆ ಅವ ತಲೆ ಕೆಳಗೆ ಕಾಲ ಮೇಲೆ ಮಾಡಿ ನಾಟ್ಯ ಆಡಿದ್ರು ಕೂಡ ಅವನಿಗೆ ಸಿಗುವುದಿಲ್ಲ. ಸಿಗಬೇಕಾದದ್ದು ಸಿಕ್ಕಿಯೇ ಸಿಗ್ತದೆ. ನಮ್ಮ ಪ್ರಯತ್ನ ಏನೂ ಇಲ್ಲ ಎಂಬುದನ್ನು ಉಪನಿಷತ್ತು ಸಾರ್ತಾ ಇದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃದಃ ಕಸ್ಯ ಸ್ವಿಧನಂ ಎಂಬುದಾಗಿ ಆ ಭಗವಂತ ಯಜ್ಞನಾಮಕನಾಗಿ ನಮಗೆ ಉಪನಿಷತ್ತಿನ ಉಪದೇಶವನ್ನು ಕೊಟ್ಟ. ಆಮೇಲೆ ಕಪಿಲಾವತಾರ ಹೇಳಿದೆ ನಾನು. ಸಾಂಖ್ಯಶಾಸ್ತ್ರ ರಚನೆ ಮಾಡಿ ತಾನು ಅಂತರ್ಧಾನವನ್ನಾಗ್ತಾನೆ. ಆಮೇಲೆ ಅತ್ರಿ ಅನುಸೂಯೆಯರಿಗೆ ಲೋಕದಲ್ಲಿ ಒಂದು ಕಲ್ಪನೆ ಉಂಟು. ನಾನು ಯಾರನ್ನು ದೂಷಿಸುವುದಿಲ್ಲ, ಶಾಸ್ತ್ರಗಳು ಏನು ಹೇಳುತ್ತಾ ಇದ್ದಾವೋ ಅದನ್ನು ಹೇಳುವುದು, ಯಾರನ್ನೂ ಖಂಡನೆ ಮಾಡುವ ಅಪೇಕ್ಷೆ ನನ್ನದಲ್ಲ. ದತ್ತಾತ್ರೇಯ ಅವತಾರ ಅಂತ ಭಗವಂತನ ಇನ್ನೊಂದು ಅವತಾರ. ದತ್ತಾತ್ರೇಯ ಅಂತ ಹೇಳಿದ ತಕ್ಷಣ ನಮಗೆ ಎದುರಿಗೆ ಕಂಡುಬರುವಂತಹ ರೂಪ 3 ತಲೆಯ ಒಂದು ದೈವಿ ಶಕ್ತಿ. ಒಂದು ತಲೆ ಬ್ರಹ್ಮನದ್ದು, ಒಂದು ತಲೆ ಶಿವನದ್ದು, ಒಂದು ತಲೆ ವಿಷ್ಣುವಿನದ್ದು. ಅವನ ಸುತ್ತ ಒಂದು 4 ನಾಯಿಗಳು. ಏನು ಇದು ರೂಪ ಅಂತ ನಮಗೆ ಪ್ರಶ್ನೆ ಬರಬೇಕಿತ್ತು. ಎಷ್ಟು ಮಂದಿಗೆ ಬಂದಿದೆ ಅಂತ ಗೊತ್ತಿಲ್ಲ. ಆದರೆ ಇದು ಶಾಸ್ತ್ರ ಪ್ರಕಾರವಾಗಿ ಅತ್ಯಂತ ಅಸಂಗತವಾದ ರೂಪ. ಇದಕ್ಕೆ ಶಾಸ್ತ್ರೀಯ ಹಿನ್ನೆಲೆ ಇಲ್ಲ ಈ ರೂಪಕ್ಕೆ. ಹಾಗಾದರೆ ದತ್ತಾತ್ರೇಯ ಅಂತ ಹೇಳಿದರೆ ಯಾರು ಅಂತ. ಅತ್ರಿ ಮಹರ್ಷಿಗಳು ಅನಸೂಯಾದೇವಿ ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಭಗವಂತ ಒಲಿದಾಗ ಭಗವಂತನಲ್ಲಿ ಕೇಳುತ್ತಾರೆ, ನನಗೆ ತ್ರಿಮೂರ್ತಿಗಳು ಮಕ್ಕಳಾಗಿ ಹುಟ್ಟಬೇಕು ಅಂತ ಕೇಳಿಕೊಳ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು ನನಗೆ ಮಕ್ಕಳಾಗಿ ಹುಟ್ಟಬೇಕು ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ನಾನು ಒಬ್ಬನಿಗೆ ಮಗನಾಗಿ ಹುಟ್ಟುವುದು ಸಾಧ್ಯ ಇಲ್ಲ, ಮಗನಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀವೇನು ಕೇಳಿದ್ದು ಹುಟ್ಟಬೇಕು ಅಂತ. ಆದರೆ ನಾನು ಹಾಗೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಕಾರಣ ನಾನು ಭಗವಂತನಾಗಿದ್ದೇನೆ, ನಿನಗೆ ಗೊತ್ತಿದೆ. ಅದಕ್ಕೆ ಅತ್ರಿ ಅನಸೂಯೆಯರು ಉಪಾಯ ಮಾಡ್ತಾರೆ, ನಿನ್ನಂತಹ ಮಗ ನನಗೆ ಹುಟ್ಟಲಿ ಅಂತ ಕೇಳ್ತಾರೆ. ಆಗ ಭಗವಂತ ಇವರ ಭಕ್ತಿಯ ಪಾಶಕ್ಕೆ ಸಿಕ್ಕಿ ಬೀಳುತ್ತಾನೆ.
ತಥಾಸ್ತು ಅಂತ ಹೇಳ್ತಾನೆ. ನನ್ನಂತಹ ಮಗ, ನನ್ನಂತಹ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನೇ ಹುಟ್ಟುವುದಿಲ್ಲ, ನಿನ್ನ ಮಗನಾಗಿ ಅವತರಿಸ್ತೇನೆ ಅಂತ ಅತ್ರಿ ಅನಸೂಯೆಯರಿಗೆ ಅಭಯವನ್ನು ಕೊಟ್ಟು 3 ಮಂದಿ ಅಣ್ಣ ತಮ್ಮಂದಿರಾಗಿ ಅತ್ರಿ ಅನಸೂಯೆಯರಿಗೆ ಮಕ್ಕಳಾಗಿ ಅವತರಿಸ್ತಾರೆ. 3 ಮಂದಿ ಯಾರು? ರುದ್ರದೇವರು, ಈಶ್ವರ ದೇವರು ಅತ್ರಿ ಅನಸೂಯೆಯರ ಮಗನಾಗಿ ಹುಟ್ಟುತ್ತಾರೆ. ಹೇಗೆ ಗೊತ್ತೋ? ದೂರ್ವಾಸ ಋಷಿಗಳು ಎಂಬ ಹೆಸರಿನಿಂದ. ದೂರ್ವಾಸ ಮಹರ್ಷಿಗಳು ರುದ್ರದೇವರ ಅವತಾರ, ಅತ್ರಿ ಅನಸೂಯೆಯರ ಮಗ. ಬ್ರಹ್ಮದೇವರು ಅವರಿಗೆ ಭೂಮಿಯಲ್ಲಿ ಅವತಾರ ಇಲ್ಲ, ಅವರು ಅವತಾರ ಎತ್ತುವ ಹಾಗೂ ಇಲ್ಲ. ತಪಸ್ಸು ಸೃಷ್ಟಿ ಎರಡೇ ಕೆಲಸ ಅವರಿಗೆ. ಹಾಗಾಗಿ ಅವರು ಏನು ಮಾಡ್ತಾರೆ? ಆದರೆ ಕೊಟ್ಟ ವರ ಸತ್ಯ ಆಗಬೇಕು. ಏನು ಮಾಡ್ತಾರೆ? ಒಂದು ಅಂಶದಿಂದ ಚಂದ್ರನಲ್ಲಿ ಆವಿಷ್ಟರಾಗ್ತಾರೆ. ಚಂದ್ರ ಅತ್ರಿ ಅನಸೂಯೆಯರ ಮಗನಾಗಿ ಹುಡ್ತಾನೆ. ಹಾಗಾಗಿ ಚಂದ್ರನಿಗೆ ಆತ್ರೇಯ ಅಂತ ಹೆಸರು. ಶಶಿನೇ ಚಂದ್ರದೇವಾಯ ಸೋಮದೇವಾಯ ಚೇಂದವೇ ಆತ್ರೇಯ ಅಂತ, ಚಂದ್ರನನ್ನು ಆತ್ರೇಯ ಅಂತ ಕರೆಯುವುದುಂಟು. ಆತ್ರೇಯ ಎಂಬ ಹೆಸರುಂಟು. ಯಾಕೆ? ಅತ್ರಿಯ ಮಗನಾದ ಕಾರಣ ಆತ್ರೇಯ. ಹಾಗೆ ಬ್ರಹ್ಮದೇವರು ಚಂದ್ರನ ರೂಪದಿಂದ ಅತ್ರಿ ಅನಸೂಯರಿಗೆ ಹುಡ್ತಾರೆ. ಭಗವಂತ ಸಾಕ್ಷಾತ್ ತಾನು ದತ್ತಾತ್ರೇಯನಾಗಿ ಅವತರಿಸ್ತಾನೆ. ರುದ್ರದೇವರು ದೂರ್ವಾಸರು, ಬ್ರಹ್ಮದೇವರು ಚಂದ್ರನಾಗಿ, ಚಂದ್ರನಲ್ಲಿ ಭಗವಂತ ಸ್ವತಃ ದತ್ತಾತ್ರೇಯ, ಒಂದೇ ಮುಖ ಹುಟ್ಟುತ್ತಾರೆ. ಇದು ದತ್ತಾತ್ರೇಯನ ನೈಜ ಸ್ವರೂಪ. ಹೆಸರು ಯಾಕೆ ದತ್ತಾತ್ರೇಯ ಅಂತ ಹೇಳಿದರೆ, ಅತ್ರಿ ಅನಸೂಯೆಯರಿಗೆ ತನ್ನನ್ನು ತಾನು ಕೊಟ್ಟ. ದತ್ತ ಅಂದರೆ ಕೊಟ್ಟದ್ದು. ಯಾರನ್ನು? ತನ್ನನ್ನು ತಾನೇ ಅತ್ರಿಗೆ ಕೊಟ್ಟನಾದ ಕಾರಣ ಅವನು ದತ್ತಾತ್ರೇಯ. ಅತ್ರಯೇ ದತ್ತಂ ತಸ್ಮಾತ್ ದತ್ತಾತ್ರೇಯ. ತನ್ನನ್ನು ತಾನು ಕೊಟ್ಟವನಾದ ಕಾರಣ ಅವನಿಗೆ ದತ್ತಾತ್ರೇಯ ಅಂತ ಹೆಸರು. ಈ ರೀತಿ 3 ರೂಪಗಳು ಪ್ರತ್ಯೇಕವೇ ವಿನಃ ಒಂದು ದೇಹಕ್ಕೆ 3 ತಲೆ, ಒಂದು ಬ್ರಹ್ಮನ ತಲೆ, ಒಂದು ಕಲ್ಪನೆ ತಪ್ಪು ಅಂತ ಹೇಳುವುದಿಲ್ಲ. ಸರಿ, ಕಲ್ಪನೆ ಸರಿ. ಆದರೆ ಶಾಸ್ತ್ರ ಹೇಳುವಂತಹದ್ದು ದತ್ತಾತ್ರೇಯ ಒಂದು 4 ನಾಯಿಗಳು ಏನು ಅಂತ ಪ್ರಶ್ನೆ. ಆ 4 ನಾಯಿಗಳು ವೇದ ಅಂತ ಅರ್ಥ. ವೇದಗಳು ಯಾವ ರೀತಿ ಒಂದು ಸಾಕು ನಾಯಿ ತನ್ನ ಸ್ವಾಮಿಗೆ ನಿಷ್ಠವಾಗಿರ್ತದೋ ಅದೇ ರೀತಿ 4 ವೇದಗಳು ಭಗವಂತನಿಗೆ ನಿಷ್ಠವಾಗಿವೆ. ಯಾವ ರೀತಿ ನಾಯಿಗಳು ಯಜಮಾನನ ಸೇವೆಯನ್ನು ಮಾಡುತ್ತಾವೋ, ಯಜಮಾನನಿಗೆ ಯಾವುದೇ ರೀತಿಯ ತೊಂದರೆ ಬರದ ಹಾಗೆ ಕಾಯ್ತಾವೋ, ಅದೇ ರೀತಿ ವೇದಗಳು ಭಗವಂತನ ಅಸ್ತಿತ್ವಕ್ಕೆ ಯಾವುದೇ ರೀತಿಯ ತೊಂದರೆ ಬರದ ಹಾಗೆ, ನಾಯಿಯ ಹಾಗೆ ಯಜಮಾನನನ್ನು ನಾಯಿ ಕಾದ ಹಾಗೆ ವೇದಗಳು ಭಗವಂತನನ್ನು ಕಾಯ್ತಾ ಇದ್ದಾವೆ ಎಂಬ ಸಂದೇಶವನ್ನು ಆ ದತ್ತಾತ್ರೇಯನ ಸುತ್ತ 4 ನಾಯಿಗಳನ್ನಿಟ್ಟು ತೋರಿಸಿದ್ದಾರೆ. ನಾಯಿಗಳು ಅಂದರೆ ವೇದಗಳು ಅಂತ ಅರ್ಥ. ನಾಯಿಗಳೇನು ತಿರಸ್ಕಾರಕ್ಕೆ ಯೋಗ್ಯವಾದ ಪ್ರಾಣಿಗಳಲ್ಲ. ಶುನಿಜೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ನಿನ್ನೆ ಹೇಳಿದ್ದೇನೆ. ನಾಯಿಗಳು ಕೂಡ ಭಗವಂತನ ಸೃಷ್ಟಿಯೇ, ಅಲ್ಲಿಯೂ ಪಾವಿತ್ರ್ಯ ಎಂಬುದಿದೆ. ಈ ರೀತಿ ದತ್ತಾತ್ರೇಯನ ಅವತಾರ. ಆಮೇಲೆ ಬ್ರಹ್ಮ ಭಗವಂತನನ್ನು ಉದ್ದೇಶಿಸಿ ತಪಸ್ಸು ಮಾಡುವಾಗ ಆ ಬ್ರಹ್ಮನನ್ನು ಅನುಗ್ರಹಿಸಲಿಕ್ಕೋಸ್ಕರ ಒಂದು ಕ್ಷಣ ಕಾಲ ಮಾತ್ರ ತೋರಿ ಬಂದಂತಹ ಅವತಾರ ಅದು ವಿಷ್ಣು ಅವತಾರ. ಆಮೇಲೆ ಯಮಧರ್ಮನಿಗೂ ಅವನ ಪತ್ನಿಯಲ್ಲಿ ನರನಾರಾಯಣರಾಗಿ ಭಗವಂತ ಅವತರಿಸ್ತಾನೆ. ಅದು ಭಗವಂತನ ಒಂದು ಅವತಾರ. ನಿಜವಾಗಿ ನರ ಎಂಬುವಂತಹದ್ದು ಬೇರೆ, ನಾರಾಯಣ ಎಂಬುವಂತಹದ್ದು ಬೇರೆ. ನರ ರೂಪ ಮನುಷ್ಯ ರೂಪ ಅಂತ ಅರ್ಥ. ರೂಪ ಅಂದರೆ ಮನುಷ್ಯ ಅವತಾರ ಅಂತ ಅರ್ಥ. ನಾರಾಯಣ ಅಂತ ಹೇಳಿದರೆ ಸಾಕ್ಷಾತ್ ಭಗವಂತ. ಆದರೆ ಈ ನರನಲ್ಲಿ ಭಗವಂತನ ಶೇಷದೇವರ ವಿಶೇಷ ಸನ್ನಿಧಾನ, ಆ ಶೇಷನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಆದ ಕಾರಣ ಅದನ್ನೂ ಕೂಡ ಒಂದು ಅವತಾರ ಅಂತ ಸ್ವೀಕಾರ ಮಾಡ್ತಾರೆ. ಹಾಗೆ ನರನಾರಾಯಣ ಅಂತ ಅವತಾರ. ಮತ್ತೆ ಉತ್ತಾನಪಾದರಾಜನ ಮಗ ಧ್ರುವನನ್ನು ಅನುಗ್ರಹಿಸಲಿಕ್ಕೋಸ್ಕರ ಮಾಡಿದ ಅವತಾರ ವಾಸುದೇವಾವತಾರ. ಇದರ ಕಥೆಯನ್ನು ಬಹಳ ಸುಂದರವಾಗಿ ವರ್ಣಿಸ್ತದೆ ಭಾಗವತ. ಉತ್ತಾನಪಾದ ರಾಜ, ಅವನಿಗೆ 2 ಹೆಂಡಂದಿರು, ಸುನೀತಿ ಸುರುಚಿ ಎಂಬುದಾಗಿ. ನಮ್ಮ ಹಾಗೆ ಉತ್ತಾನಪಾದ ಹೆಸರು ಹೇಳ್ತಾ ಇದೆ.
ತಲೆ ಕೆಳಗೆ, ಕಾಲು ಮೇಲೆ, ಪಾದ ಉತ್ಥಾನ, ಕಾಲು ಮೇಲೆ. ಅಂದರೆ ನಡೆಯುವಾಗ ಸರಿ ನಡೀತಿದ್ದ, ಬುದ್ಧಿ ಹಾಗೆ ಆಗಿತ್ತು ಅಂತ ಅರ್ಥ. ಸುನೀತಿಯನ್ನು ಬಿಟ್ಟ, ಸುರುಚಿಯನ್ನು ಹಿಡಿದುಕೊಂಡ. ಒಳ್ಳೆ ನೀತಿ ಬೇಡ ಇತ್ತು, ಒಳ್ಳೆ ರುಚಿ ಮಾತ್ರ ಬೇಕಾಗಿತ್ತು. ನಾವು ಕೂಡ ಹಾಗೆ ಒಳ್ಳೆ ನೀತಿ ಇದ್ದಲ್ಲಿಗೆ ನೀವೆಲ್ಲ ಬಂದಿದ್ದೀರಿ, ಸಾಮಾನ್ಯ ನಿಯಮ. ನೀವಂಥವರಾಗಿದೆ ಇವತ್ತು ಇಲ್ಲಿಗೆ ಬರ್ತಿರಲಿಲ್ಲ. ಅಗ್ನಿಸಾಕ್ಷಿಯೋ, ಪುಟ್ಟಗೌರಿ ಮದುವೆಯೋ, ಬ್ರಹ್ಮಗಂಟೋ ನೋಡ್ತಾ ಕೂರ್ತಿದ್ರಿ. ಎಲ್ಲ ಬಿಟ್ಟು ಬಂದಿದ್ದೀರಿ ಹೇಳಿದರೆ ನೀವೆಲ್ಲ ಸುನೀತಿಯನ್ನು ಬಯಸುವವರು ಅಂತ ಅರ್ಥ. ಸುನೀತಿಯನ್ನು ಬಯಸುವವರಾಗಿ ಬಂದಿದ್ದೀರಿ. ಆದರೆ ಉತ್ಥಾನ ಪಾದ ಸುನೀತಿಯನ್ನು ಅನುಸರಿಸಲಿಲ್ಲ, ಸುರುಚಿಯನ್ನು ಅನುಸರಿಸಿದ. ಆ ಸುರುಚಿಯನ್ನು ಅನುಸರಿಸಿದ ಕಾರಣ ಅವನ ಬುದ್ಧಿಗೆ ಮಂಕು ಬಡಿದಿತ್ತು. ಅವನಿಗೆ ಇಬ್ಬರು ಮಕ್ಕಳು, ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಪುಷ್ಕರ. ಸಣ್ಣ ಸಣ್ಣ ಮಕ್ಕಳು, 5 ವರ್ಷ ಆಗಿದೆ ಅಷ್ಟೇ. ಆ ಧ್ರುವ, ಪ್ರಾಯ ನಮಗೆಲ್ಲರಿಗೂ ಕಥೆ ಗೊತ್ತಿದೆ. ಆ ಧ್ರುವ ಓಡಿ ಹೋಗಿ ಅಪ್ಪನ ತೊಡೆಯಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ. ಸುರುಚಿ ಬರ್ತಾಳೆ, ತೆಗೆದು ದೂಡ್ತಾಳೆ, ಹೋಗಾಚೆ, ನೀನು ಈ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅಂತಾದರೆ ಮತ್ತೊಮ್ಮೆ ನನ್ನ ಮಗನಾಗಿ ಹುಟ್ಟಿ ಬರಬೇಕು, ಈಗ ನಿನಗೆ ಆ ಯೋಗ್ಯತೆ ಇಲ್ಲ ಅಂತ ಕಳಿಸಿಕೊಡ್ತಾಳೆ. ಪಾಪ ಮಗು 5 ವರ್ಷ ಅಳತಾ ಬರ್ತದೆ ತಾಯಿಯ ಬಳಿ, ಸುನೀತಿಯ ಬಳಿ ಬರ್ತದೆ. ಸುನೀತಿ ಒಳ್ಳೆಯ ನೀತಿಯನ್ನೇ ಉಪದೇಶಿಸ್ತಾಳೆ. ಹೌದು ಮಗ, ಹೌದು, ಅವಳು ಹೇಳಿದ್ದು ಸರಿ, ನಿನ್ನ ಚಿಕ್ಕಮ್ಮ ಹೇಳಿದ್ದು ಸರಿ, ನಾವು ಪಡ್ಕೊಂಡು ಬಂದದ್ದೇ ಇಷ್ಟು, ನಾವು ಅದನ್ನು ಪಡ್ಕೊಳ್ಬೇಕಾದ್ರೆ ನಮಗೆ ದೇವರ ಅನುಗ್ರಹ ಆಗಬೇಕು. ಹೌದಾ ಅಮ್ಮ, ಆ ದೇವರು ಎಲ್ಲಿ ಸಿಗ್ತಾನೆ? ತಪಸ್ಸು ಮಾಡಬೇಕು ಮಗ, ತಪಸ್ಸು ಮಾಡಿದರೆ ದೇವರು ಸಿಗ್ತಾನೆ. ಮಗುವಿನ ತಲೆಗೆ ನಾಟಿತು, ತಪಸ್ಸು ಮಾಡಿದರೆ ದೇವರು ಸಿಗ್ತಾನೆ. ಸರಿ ಅಮ್ಮ, ನಾನು ತಪಸ್ಸು ಮಾಡಲಿಕ್ಕೆ ಹೋಗ್ತೇನೆ. ಬೇಡ ಮಗ, ನೀನು ಇನ್ನೂ ಸಣ್ಣವ, ತಪಸ್ಸು ಮಾಡುವ ಯೋಗ್ಯತೆ ನಿನ್ನಲ್ಲಿಲ್ಲ, ಆ ಯೋಗ ನಿನಗಿಲ್ಲ, ಬಹಳ ಸಣ್ಣವ ನೀನು. ಇಲ್ಲಮ್ಮ, ನಾನು ತಪಸ್ಸು ಮಾಡ್ತೇನೆ ಅಂತ ಹೊರಟೇ ಬಿಟ್ಟ. ನಾವಾದರೆ ತಪಸ್ಸ ಇನ್ನೊಂದು ಕೂತ್ಕೊಳ್ತಿಲ್ಲ ಮನೆಯಲ್ಲಿ, ಸುಮ್ಮನೆ ಎಕ್ಸಾಮ್ ಒಂದು ಓದು, ಹೋಗು, ಪುಸ್ತಕ ತೆಗಿ, ಹೋಮ್ವರ್ಕ್ ಮಾಡು ಅಂತ ಹೇಳ್ತಿದ್ವಿ. ಅವ ಹೊರಟೇ ಬಿಟ್ಟ. ತಾಯಿ ಸುನೀತಿಯವಳಾದ ಕಾರಣ ಕಳುಹಿಸಿಕೊಟ್ಲು. ಹೋದ. ಕಾಡಿನ ದಾರಿಯಲ್ಲಿ ಹೋಗುವಾಗ ನಾರದರು ಸಿಗ್ತಾರೆ. ನಾರದರು ಸಿಕ್ಕಿದವರು ಪರೀಕ್ಷೆ ಮಾಡ್ತಾರೆ ಮಗುವನ್ನು. ಏನಪ್ಪ, ಎಲ್ಲಿಗೆ ಹೋಗ್ತಾ ಇದ್ದಿ? ತಪಸ್ಸಿಗೆ ಹೋಗ್ತಾ ಇದ್ದೇನೆ. ಯಾರ ತಪಸ್ಸು? ಗೊತ್ತಿಲ್ಲ. ಯಾತಕ್ಕೋಸ್ಕರ? ನನಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು, ಅಪ್ಪನ ತೊಡೆಯಲ್ಲಿ ಕೂತ್ಕೊಳ್ಬೇಕು, ಅದಕ್ಕೆ ನಾನು ಚಿಕ್ಕಮ್ಮನ ಮಗನಾಗಿ ಹುಟ್ಟಬೇಕಂದ್ರೆ ಅದಕ್ಕೆ ತಪಸ್ಸಿಗೆ ಹೋಗ್ತಾ ಇದ್ದೇನೆ. ಓ, ಎಲ್ಲಿಗೆ ಹೋಗ್ತಿ ತಪಸ್ಸಿಗೆ? ಕಾಡಿಗೆ ಹೋಗ್ತೇನೆ. ಕಾಡಿನಲ್ಲಿ ತಪಸ್ಸು ಮಾಡ್ತೇನೆ. ಏನು ತಮಾಷೆ ಅಂದ್ಕೊಂಡಿದ್ದೀಯೋ? ನಾರದರು ಹೇಳ್ತಾರೆ, ಕಾಡಿನಲ್ಲಿ ಹುಲಿ, ಸಿಂಹ, ಕರಡಿ, ಚಿರತೆ, ನಾನಾ ಕ್ರೂರ ಮೃಗಗಳು, ಸರ್ಪಗಳು, ಭೂತ ಪ್ರೇತಗಳೆಲ್ಲ ತಿರುಗಾಡ್ತಾ ಇರ್ತವೆ. ತಪಸ್ಸು ಮಾಡುವುದು ನಿನ್ನ ಸುಲಭವ? ಹೋಗು, ಮನೆಗೆ ಹೋಗು, ಬೆಚ್ಚಗೆ ಮಲ್ಕೋ ಅಂತ ಹೇಳ್ತಾರೆ. ನಾರದರು ಯಾವ ರೀತಿ ಹೇಳಿದ್ರು, ಧ್ರುವನ ಮನಸ್ಸು ಚಂಚಲ ಆಗಲಿಲ್ಲ. ತದೇಕ ಬುದ್ಧಿ. ಇಲ್ಲ, ನಾನು ಭಗವಂತನನ್ನು ಕಾಣಬೇಕು, ನೀವು ನನಗೆ ಮಾರ್ಗದರ್ಶನ ಮಾಡಿ, ಆಗುವುದಾದರೆ ನೀವು ನನಗೆ ಮಾರ್ಗದರ್ಶನ ಮಾಡಿ, ಏನೇನೋ ಹೇಳಿ ನನ್ನ ಬುದ್ಧಿ ಹಾಳು ಮಾಡಬೇಡಿ, ತಪಸ್ಸು ಮಾಡಲಿಕ್ಕೆ ಹೊರಟಿದ್ದೇನೆ, ತಪಸ್ಸು ಮಾಡಿಯೇ ತೀರ್ತೇನೆ ಹೇಳಿದ. ಮಗುವಿನ ನಿಶ್ಚಲ ಬುದ್ಧಿಯನ್ನು ಕಂಡು ನಾರದರಿಗೆ ಬಹಳ ಸಂತೋಷ ಆಯಿತು. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಕೊಡ್ತಾರೆ. ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ. ದ್ವಾದಶಾಕ್ಷರ ಮಂತ್ರ, ಭಗವಂತನ ಮಂತ್ರ, ಬಹಳ ಶ್ರೇಷ್ಠವಾದ ಮಂತ್ರ, ಅಷ್ಟಮಹಾಮಂತ್ರಗಳಲ್ಲಿ ಸೇರಿದ ಮಂತ್ರ. ಆ ಮಂತ್ರವನ್ನು ಮಗುವಿಗೆ ನಾರದರು ಉಪದೇಶ ಕೊಡ್ತಾರೆ. ಅದೇ ಮಂತ್ರವನ್ನು ಉಚ್ಚರಿಸ್ತಾ ಉಚ್ಚರಿಸ್ತಾ ಧ್ರುವ ಕಾಡಿಗೆ ಹೋಗ್ತಾನೆ. ಒಂದು ಸಮತಟ್ಟಾದ ನೀರುಳ್ಳ ಪ್ರದೇಶವನ್ನು ಕಂಡು ತಪಸ್ಸಿಗೆ ಪ್ರಾರಂಭ ಮಾಡ್ತಾನೆ. ಮೊದಲಿಗೆ ಆಹಾರವನ್ನು ತ್ಯಾಗ ಮಾಡಿ ತಪಸ್ಸು ಪ್ರಾರಂಭ ಮಾಡಿದ. ಎಲೆಗಳನ್ನು ತಿಂದುಕೊಂಡು, ಎಲೆಗಳನ್ನು ಕೊಯ್ದು ತಿನ್ನುವುದು, ಆಮೇಲೆ ತಪಸ್ಸು ಮಾಡುವುದು. 1 ತಿಂಗಳು ನೋಡಿದ, ದೇವರು ಪ್ರತ್ಯಕ್ಷರಾಗಲಿಲ್ಲ. ಸಿಟ್ಟು ಬಂತು. ಎಲೆಗಳನ್ನು ತಿನ್ನುವುದು ಬಿಟ್ಟ, ಕೆಳಗೆ ಬಿದ್ದ ಎಲೆಗಳನ್ನು ತಿನ್ನುವುದು, ನೀರು ಕುಡಿಯುವುದು, ತಪಸ್ಸು ಮಾಡುವುದು. ದೇವರು ಪ್ರತ್ಯಕ್ಷರಾಗಲಿಲ್ಲ. ಸಿಟ್ಟು ಬಂತು. ಎಲೆಗಳನ್ನು ತಿನ್ನುವುದು ಬಿಟ್ಟ, ಕೇವಲ ನೀರನ್ನು ಕುಡಿಯುವುದು, ತಪಸ್ಸು ಮಾಡಿದು. ದೇವರು ಬರಲಿಲ್ಲ. ಮತ್ತೆ ಸಿಟ್ಟು ಬಂತು. ನೀರು ಕುಡಿಯುವುದನ್ನು ಬಿಟ್ಟ, ಪ್ರಾಣಾಯಾಮದಿಂದ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ದೇವರು ಬರಲಿಲ್ಲ. ನಾನಾ ವಿಧದ ಭೂತ, ಪ್ರೇತ, ಪಿಶಾಚ, ಶಾಕಿನಿ, ಡಾಕಿನಿ, ಯಕ್ಷಗಂಧರ್ವ ರಾಕ್ಷಸರು, ಬ್ರಹ್ಮ ರಾಕ್ಷಸರು, ವೇತಾಳರು, ನಾನಾ ವಿಧದ ಕ್ರೂರ ಹಿಂಸ್ರ ಮೃಗಗಳು ಎಲ್ಲವೂ ಬಂದಿದೆ. ಕಣ್ಣು ಮಿಟುಕಿಸುವುದಿಲ್ಲ ಮಗು. ತದೇಕ ಚಿತ್ತದಿಂದ ತನ್ನ ಹೃದಯದಲ್ಲಿ ಭಗವಂತನನ್ನು ಧ್ಯಾನಿಸ್ತಾ ಇದ್ದಾನೆ. ಓಂ ನಮೋ ಭಗವತೆ ವಾಸುದೇವ, ಇದು ಮಾತ್ರ ಕೇಳಿಸ್ತಾ ಇದೆ. ಈ ರೀತಿ ತಪಸ್ಸು ಮಾಡ್ತಾ ಇದ್ದಾನೆ.
ಆದರೂ ದೇವರು ಬರಲಿಲ್ಲ. ಮತ್ತೆ ಸಿಟ್ಟು ಬಂತು, ಉಸಿರಾಡುವುದನ್ನು ನಿಲ್ಲಿಸಿಬಿಟ್ಟ. ಹೇಗೆ ಬದುಕಿದ ಅಂತ ನೀವು ಕೇಳಬಹುದು. ಅದಕ್ಕೆ ಯೋಗ ಶಕ್ತಿ ಅಂತ ಹೇಳುವಂತಹದ್ದು. ಯೋಗ ಶಕ್ತಿಯಿಂದ ಎಲ್ಲವನ್ನೂ ಸಾಧಿಸಲಿಕ್ಕೆ ಸಾಧ್ಯ. ಉಸಿರಾಟವನ್ನು ನಿಲ್ಲಿಸಿ ಶ್ವಾಸ ನಿರೋಧವನ್ನು ಮಾಡಿ ತದೇಕ ಚಿತ್ತದಿಂದ ಹೃತ್ ಕಮಲದಲ್ಲಿ ವಾಸುದೇವ ರೂಪವನ್ನು ಧ್ಯಾನಿಸ್ತಾ ಧ್ಯಾನಿಸ್ತಾ ಭಗವಂತನ ಪದತಲದಲ್ಲಿ ತನ್ನ ಮನಸ್ಸನ್ನು ನೆಟ್ಟ. 6 ತಿಂಗಳಾಯಿತು. ಭಗವಂತನಿಗೆ ತನ್ನನ್ನು ತಾನು ಇವನಿಗೆ ತೋರಿಸಿಕೊಳ್ಳಬೇಕು ಅಂತ ಮನಸ್ಸಾಯಿತು. ಭಗವಂತ ಬಂದ, ಧ್ರುವನ ಎದುರಿಗೆ ನಿಂದ. ಧ್ರುವ, ಕಣ್ಣು ಬಿಡಪ್ಪ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇವ ಕಣ್ಣು ಬಿಡುವುದಿಲ್ಲ. ಯಾಕೆ? ಭಗವಂತನಿಗೆ ಆಶ್ಚರ್ಯ. ಅಯ್ಯೋ, ನಾನು ಎದುರಿಗೆ ಬಂದಿದ್ದೇನೆ, ನೋಡ್ತಾ ಇಲ್ಲಲ್ಲ ಇವ ನನ್ನನ್ನು ಅಂತ ಭಗವಂತನಿಗೆ ಆಶ್ಚರ್ಯ. ಯಾಕೆ ನೋಡ್ತಾ ಇಲ್ಲ ಕೇಳಿದ್ರೆ, ಧ್ರುವನ ಮನಸ್ಸು ಪೂರ್ತಿ, ನಾನು ಮೊನ್ನೆ ಹೇಳಿದೆ, ಪ್ರತಿಯೊಬ್ಬನ ಹೃದಯದಲ್ಲೂ ಭಗವಂತನ ಸಾನ್ನಿಧ್ಯ ಉಂಟು. ಅದನ್ನು ನಾವು ಧ್ಯಾನಕಾರದಲ್ಲಿ ಚಿಂತಿಸಬೇಕು ಅಂತ ಆ ರೂಪವನ್ನು ಧ್ರುವ ತನ್ನ ಒಳಗೆ ಚಿಂತಿಸ್ತಾ ಇದ್ದಾನೆ. ತನ್ನ ಹೃದಯದಲ್ಲಿರುವಂತಹ ರೂಪವನ್ನು ಭ್ರೂಮಧ್ಯಕ್ಕೆ ತಂದು, ಭ್ರೂಮಧ್ಯದಲ್ಲಿ ತಾನು ತನ್ನ ಒಳಗೆ ಪ್ರಾಣದೇವ, ಅದರ ಒಳಗೆ ವಾಸುದೇವ ರೂಪವನ್ನು ಧ್ರುವ ಚಿಂತಿಸ್ತಾ ಇದ್ದಾನೆ. ಎದುರಿಗೆ ಎಷ್ಟು ಮನಸ್ಸನ್ನು ಅಲ್ಲಿ ನೆಟ್ಟಿದ್ದಾನೆ ಹೇಳಿದ್ರೆ, ಸಾಕ್ಷಾತ್ ಭಗವಂತ ಬಂದದ್ದು ಧ್ರುವನಿಗೆ ಕಾಣಲಿಲ್ಲ, ಗೊತ್ತಾಗಲಿಲ್ಲ. ಭಗವಂತನಿಗೆ ಗೊತ್ತಾಯಿತು, ಹೀಗೆ ಮಾಡಿದ್ರೆ ಇವ ಕಣ್ಣು ತೆಗೆಯುವುದಿಲ್ಲ ಅಂತ ಹೇಳಿದ. ಅವನು ಧ್ಯಾನಿಸ್ತಾ ಇದ್ದ ಅವನ ಒಳಗಿರುವ ರೂಪ ಉಂಟಲ್ಲ, ಅದನ್ನು ಮರೆಮಾಚಿದ ಭಗವಂತ. ಧ್ರುವನಿಗೆ ಹೆದರಿಕೆ ಆಯಿತು. ಅಯ್ಯೋ ದೇವರೇ, ನಾನು ಇಷ್ಟರವರೆಗೆ ಧ್ಯಾನ ಮಾಡ್ತಾ ಇದ್ದ ರೂಪ ಕ್ಷಣಕಾಲದಲ್ಲಿ ಕಣ್ಮರೆ ಆಯ್ತಲ್ಲ ಅಂತ ಹೆದರಿ ಕಣ್ಣು ಬಿಟ್ಟ. ಕಣ್ಣು ಬಿಡುವಾಗ ಎದುರಿಗೆ ನೋಡ್ತಾನೆ, ಪಟ್ಟೆ ಪೀತಾಂಬರ ತೊಟ್ಟಂತಹ ಚಕ್ರಶಂಕ ಗದಾಪದ್ಮವನ್ನು ಧಾರಣೆ ಮಾಡಿರತಕ್ಕಂತಹ ಭಗವಂತನ ವಾಸುದೇವ ರೂಪ ನಿಂತಿದೆ. ಧ್ರುವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಾಯಿ ತೊದಲುತ್ತಾ ಇದೆ. ಭಗವಂತನನ್ನು ಏಕಾಗ್ರ ಚಿತ್ತದಿಂದ ನೋಡ್ತಾ 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 ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಉಂಟು. ಹೇಳ್ತಾನೆ, ಮನಸ್ಸಿನಲ್ಲಿ ಹೇಳ್ತಾ ಇದ್ದಾನೆ, ಭಗವಂತ ನಾನು ಏನು ಹೇಳಲಿಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ಭಗವಂತ ಧ್ರುವನ ಅಂತರಂಗವನ್ನು ಅರಿತು ಅವನ ಕಪೋಲಕ್ಕೆ, ಕೆಪ್ಪೆಗೆ ತನ್ನ ಶಂಖವನ್ನು ಹಿಡಿತಾನೆ. ಶಂಖ ಏನು? ವಾಗಭಿಮಾನಿಯಾದಂತಹ ಲಕ್ಷ್ಮಿಯ ಸಾನ್ನಿಧ್ಯ ಶಂಖದಲ್ಲಿ ಉಂಟು. ಮಾತಿಗೆ ಅಭಿಮಾನಿನಿಯಾದವಳು ಲಕ್ಷ್ಮೀದೇವಿ, ಆ ಲಕ್ಷ್ಮಿಯ ಸಾನ್ನಿಧ್ಯ ವಾಸುದೇವನ ಶಂಖದಲ್ಲಿ ಉಂಟು. ಆ ಶಂಖವನ್ನು ಧ್ರುವನ ಕೆಪ್ಪೆಗೆ, ಕಪೋಲಕ್ಕೆ ಹಿಡಿದಾಗ ಧ್ರುವನ ಬಾಯಿಯಿಂದ ಮಾತು ಬರ್ತದೆ. ಯೋಂತ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಧ್ರುವ ಹೇಳಿದ ಮಾತು ಏನಿದರ ಅರ್ಥ? ಯಹ ಅಂತ ಪ್ರವಿಶ್ಯ, ಯಾರು ನಮ್ಮ ಒಳಗೆ ಪ್ರವೇಶ ಮಾಡಿ, ಯೋಂತ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ, ಮಲಗಿದ್ದಂತಹ ನನ್ನ ಮಾತನ್ನು, ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ, ಎತ್ತಿ ಕೊಡ್ತಾನೆ. ನಾನು ಚೆನ್ನಾಗಿ ಮಾತನಾಡುವ ಹಾಗೆ ಮಾಡ್ತಾನೆ. ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ. ಹೇಗೆ ಮಾಡ್ತಾನೆ? ಅಖಿಲ ಶಕ್ತಿಧರ, ಎಲ್ಲ ಶಕ್ತಿಯನ್ನು ಧರಿಸಿದಂತಹ ಭಗವಂತ ಸ್ವಧಾಮ್ನ, ತನ್ನ ಸ್ವಂತ ಬಲದಿಂದ, ಸ್ವಂತ ಶಕ್ತಿಯಿಂದ, ತನ್ನ ಸ್ವರೂಪಭೂತವಾದಂತಹ ಭಗವತ್ ಶಕ್ತಿಯಿಂದ ಏನು ಮಾಡ್ತಾನೆ? ಮಲಗಿದಂತಹ ನನ್ನ ಮಾತನ್ನು ಎಬ್ಬಿಸ್ತಾನೆ. ಮಾತನ್ನು ಮಾತ್ರವಾ? ಅನ್ಯಾಂಶ್ಚ, ಕೇವಲ ಮಾತು ಮಾತ್ರ ಅಲ್ಲ, ಬೇರೆಯನ್ನು ಕೂಡ, ಬೇರೆದಗಳನ್ನು ಕೂಡ. ಯಾವುಗಳನ್ನು? ಹಸ್ತ ಚರಣ ಶ್ರವಣ ತ್ವಕ್ ಆದೀನ್, ನನ್ನ ಕಾಲುಗಳು ನಡೆಯುವಂತೆ ಮಾಡ್ತಾನೆ, ನನ್ನ ಕೈಗಳು ಕೈ ಮುಗಿಯುವಂತೆ ಮಾಡ್ತಾನೆ, ನನ್ನ ಕಿವಿಗಳು ತನ್ನ ಕಥೆಯನ್ನು ಕೇಳುವಂತೆ ಮಾಡ್ತಾನೆ, ಚರ್ಮಕ್ಕೆ ಸ್ಪರ್ಶಜ್ಞಾನ ಉಂಟಾಗುವ ಹಾಗೆ ಮಾಡ್ತಾನೆ. ಆದೀನ್, ಇಷ್ಟು ಮಾತ್ರ ಅಲ್ಲ, ಪ್ರಾಣಾಂಚ, ನನ್ನ ಶರೀರದಲ್ಲಿ ಪ್ರಾಣವು ಎದ್ದೇಳುವ ಹಾಗೆ, ಪುಟಿದೇಳುವ ಹಾಗೆ, ನಿತ್ಯದಲ್ಲಿಯೂ ಚೈತನ್ಯಪೂರ್ಣವಾಗಿ ಇರುವ ಹಾಗೆ ಈ ಪ್ರಾಣವನ್ನು ಕೂಡ ಪ್ರಬೋಧಿಸ್ತಾನೆ. ಅಂತಹ ನಿನಗೆ, ಅಂತಹ ಪುರುಷಾಯ ತುಭ್ಯಂ
ನಮಃ, ನಿನಗೆ ನಮಸ್ಕಾರ. ನಿತ್ಯದಲ್ಲಿಯೂ ನಾವು ಹೇಳಬೇಕು ಇದನ್ನು. ಯೋಂತಃ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಕ್ ಆದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಎಂಬುದಾಗಿ ಧ್ರುವ ಸ್ತೋತ್ರ ಮಾಡ್ತಾನೆ. ಭಗವಂತ ಪ್ರಸನ್ನನಾಗಿ ಏನು ಬೇಕು ಕೇಳು ಅಂತ ಹೇಳಿದಾಗ ಧ್ರುವ ಏನು ಕೇಳಬೇಕು? ನನಗೆ ನನ್ನ ತಂದೆಯ ತೊಡೆಯಲ್ಲಿ ಕೂತ್ಕೊಳ್ಬೇಕು ಭಗವಂತ, ಆ ರೀತಿಯಲ್ಲಿ ಅನುಗ್ರಹಿಸು ಅಂತ ಕೇಳಬೇಕು. ಧ್ರುವ ಏನು ಕೇಳ್ತಾನೆ? ನನಗೆ ಏನು ಕೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಭಗವಂತ, ನಾನು ಏನೂ ಕೇಳದ ಹಾಗೆ ಮಾಡು ಅಂತ ಹೇಳಿದ. ಅದು ನಿಷ್ಕಾಮ ಭಕ್ತಿ, ಅದು ನಿವೃತ್ತ ಧರ್ಮ. ನಿನ್ನಲ್ಲಿ ಏನೂ ಬೇಡುವ ಯೋಚನೆ ನನಗೆ ಬರಬಾರದು. ಪ್ರಹ್ಲಾದನು ಇದನ್ನೇ ಕೇಳಿದ, ಹನುಮಂತನೂ ರಾಮನಲ್ಲಿ ಇದನ್ನೇ ಕೇಳಿದ. ಇವರೆಲ್ಲರೂ ಕೂಡ ನಿವೃತ್ತ ಧರ್ಮವನ್ನು ಅನುಸರಿಸಿದವರು. ಸರಿಯಪ್ಪ, ಆದರೂ ಕೇಳು, ಏನು ಬೇಕು? ನಾನು ಸಿಂಹಾಸನವನ್ನು ಆಳಬೇಕು. ಆಗಲಿ, ಹಾಗೇ ಆಗಲಿ. ಆದರೆ ನಾನು ನಿವೃತ್ತ ಧರ್ಮದಲ್ಲಿ ರಾಜಋಷಿಯಾಗಿ ಸಿಂಹಾಸನವನ್ನು ಆಳಬೇಕು. ಕಾಮನೆಯಿಂದ ಆಳುವುದಲ್ಲ, ನಿನ್ನಲ್ಲಿ ಮನಸ್ಸನ್ನಿಟ್ಟು ನಾನು ಸಿಂಹಾಸನವನ್ನು ಆಳುವವನಾಗಬೇಕು. ಆ ರೀತಿಯಲ್ಲಿ ಅನುಗ್ರಹಿಸು ಅಂತ ಹೇಳ್ತಾನೆ ಭಗವಂತ. ಅದೇ ರೀತಿಯಲ್ಲಿ ಅನುಗ್ರಹಿಸಿ ಅಂತರ್ಧಾನನಾಗ್ತಾನೆ. ಇದು ಧ್ರುವನಿಗೋಸ್ಕರ ತೆಗೆದುಕೊಂಡ ಅವತಾರ ವಾಸುದೇವ ಅವತಾರ. ಇಷ್ಟೂ ಕಥೆಯನ್ನು ನಾರದರು ಬಂದು ಉತ್ಥಾನಪಾದನಿಗೆ ಹೇಳುತ್ತಾರೆ. ಸುನೀತಿ ಸುರುಚಿ ಇಬ್ಬರಿಗೂ ಕೂಡ ಬಹಳ ಸಂತೋಷ ಆಗ್ತದೆ. ಸುರುಚಿ ಕಣ್ಣೀರು ಹಾಕ್ತಾಳೆ, ನನ್ನ ಸಂತೋಷದ ಕಣ್ಣೀರು. ನಾನು ತಪ್ಪು ಮಾಡಿದ್ರೂ ಕೂಡ ಅದನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಜೀವನದ ಸಾರ್ಥಕತೆಯನ್ನು ಪಡೆಕೊಂಡ ನನ್ನ ಮಗ ಹೇಳಿ ಸಂತೋಷದಿಂದ ಕಣ್ಣೀರು ಹಾಕ್ತಾಳೆ. ಸುನೀತಿ ಇಂಥ ಮಗನನ್ನು ಪಡೆದ ನನ್ನ ಜನ್ಮ ಸಾರ್ಥಕ ಅಂತ ಕಣ್ಣೀರು ಹಾಕ್ತಾಳೆ. ಇಂತಹ ಇಷ್ಟು ಸಣ್ಣ ಮಗುವನ್ನು ನಾನು ಮನಸ್ಸಿಗೆ ಘಾಸಿಯನ್ನುಂಟು ಮಾಡಿ ಕಾಡಿಗೆ ಅಟ್ಟಿದೆನಲ್ಲ ಅಂತ ಉತ್ಥಾನವಾದ ಕಣ್ಣೀರು ಹಾಕ್ತಾಳೆ. ಧ್ರುವ ಬರ್ತಾ ಇರಬೇಕಾದ್ರೆ ಅರಮನೆಯ ಕಾಡು ಮುಗಿದು ನಗರ ಪ್ರದೇಶ ಪ್ರಾರಂಭವಾಗುವ ಸ್ಥಳದಲ್ಲೇ ಆನೆ, ಕುದುರೆ, ಒಂಟೆ, ಬಿರುದಾವಳಿಗಳು, ನಾನಾ ರೀತಿಯ ಛತ್ರ ಚಾಮರಗಳು ಅಂಬಾರಿಯನ್ನಿಟ್ಟು ಧ್ರುವನನ್ನು ಸ್ವಾಗತ ಮಾಡಲಿಕ್ಕೋಸ್ಕರ ಇಡೀ ರಾಜ ಮನೆತನ ಅಲ್ಲಿ ಕಾಯ್ತಾ ನಿಂತಿದೆ. ಧ್ರುವ ಬರ್ತಾನೆ, ಆನೆಯ ಮೇಲೆ ಅಂಬಾರಿಯಲ್ಲಿ ಕೂತು ಧ್ರುವನನ್ನು ಮೆರವಣಿಗೆಯಲ್ಲಿ ಉತ್ಥಾನಪಾದ ತಾನು ಕೆಳಗೆ ನಡ್ಕೊಂಡು ಕರ್ಕೊಂಡು ಬರ್ತಾನೆ. ನನ್ನ ಮಗ ಭಗವಂತನನ್ನು ಸಾಕ್ಷಾತ್ 5 ವರ್ಷದ ನನ್ನ ಮಗ, ಕೇವಲ ಮಗ ಅಲ್ಲ, 5 ವರ್ಷವೋ 6 ವರ್ಷವೋ ಅದರ ಒಳಗೆ ಆ ವಯಸ್ಸಿನ ನನ್ನ ಮಗ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ಬರ್ತಾ ಇದ್ದಾನೆ. ಅವನಿಗಿಂತ ಮಿಗಿಲಾದ ವ್ಯಕ್ತಿಯನ್ನು ನಾನು ಅವನಂತಹ ಮಗನನ್ನು ನಾನು ಮಗ ಅಂತ ಕರೆಯುವುದೇ ತಪ್ಪು. ನನ್ನ ಜನ್ಮದ ಗುರು ಅವ, ಅಂತಹವನನ್ನು ನಾನು ನಡ್ಕೊಂಡು ಬರಬಾರದು, ಅವನ ಸಮದಲ್ಲಿ ನಾನು ಕೂರಬಾರದು ಹೇಳಿ ತಾನು ನಡ್ಕೊಂಡು ಮಗನನ್ನು ಅಂಬಾರಿಯಲ್ಲಿ ಕೂರಿಸಿಕೊಂಡು ಮೆರವಣಿಗೆಯಲ್ಲಿ ಉತ್ಥಾನವಾದ ಕರ್ಕೊಂಡು ಬಂದು ಅವನಿಗೆ ಪಟ್ಟಾಭಿಷೇಕ ಮಾಡಿ ತಾನು ತನ್ನ ಹೆಂಡಂದಿರ ಜೊತೆಗೆ ವಾನಪ್ರಸ್ಥಕ್ಕೆ ಹೋಗ್ತಾನೆ. ಇತ್ತ ಸುರುಚಿಯ ಮಗ ಪುಷ್ಕರ ಮಂತ್ರಿಯಾಗಿ, ಯುವರಾಜನಾಗಿ ಮಂತ್ರಿಯಾಗಿ ಅಣ್ಣನಿಗೆ ನಾನಾ ರೀತಿಯ ಸಲಹೆಗಳನ್ನು ಕೊಟ್ಟುಕೊಂಡು ಅವನ ರಾಜ್ಯಕ್ಕೆ ಆಕ್ರಮಣ ಮಾಡಲಿಕ್ಕೆ ಬಂದ ಯಾವುದೋ ಒಬ್ಬ ಗಂಧರ್ವನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಅಂತ ಹೋಗಿ ಅವರೊಟ್ಟಿಗೆ ಯುದ್ಧ ಮಾಡಿ ಗಂಧರ್ವರೊಟ್ಟಿಗೆ ಯುದ್ಧದಲ್ಲಿ ಸೋತು ತಾನು ಪ್ರಾಣತ್ಯಾಗ ಮಾಡ್ತಾನೆ. ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬರ್ತದೆ, ಎಷ್ಟೋ ಮಂದಿ 1000 ಗಟ್ಟಲೆ ವರ್ಷ ತಪಸ್ಸು ಮಾಡಿದ್ರು ಒಲಿಯದ ಭಗವಂತ ಧ್ರುವನಿಗೆ 6 ತಿಂಗಳಿಗೆ ಒಲಿದ ಅಲ್ಲ, ನಮ್ಮ ಮಕ್ಕಳನ್ನು ಕಳಿಸುವನ ತಪಸ್ಸಿಗೆ ಅಂತ ನಮಗೆ ಯೋಚನೆ. 6 ವರ್ಷದ ಮಗು ಇದ್ದರೆ ತಪಸ್ಸಿಗೆ ಕಳಿಸುವ ಭಗವಂತ ಒಲಿಬೋದಾ ಅಂತ ಇಲ್ಲಿ ಭಗವಂತನ ಒಂದು ಚಮತ್ಕಾರ ಉಂಟು. ಏನು ಅಂತ ಹೇಳಿದ್ರೆ, ಧ್ರುವ ತನ್ನ ಹಿಂದಿನ ಜನ್ಮದಲ್ಲಿ ವರ್ಷಾನುಗಟ್ಟಲೆ ತಪಸ್ಸು ಮಾಡಿ 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 ಭಗವಂತ ಒಲಿಯದ್ದನ್ನು ಕಂಡು ಸತ್ತೇ ಹೋಗಿ, ಇನ್ನು ನಾನು ತಪಸ್ಸು ಮಾಡುವುದಿಲ್ಲ, ಈ ಭಗವಂತ ಒಲಿಯುವುದಿಲ್ಲ, ನಾನು ತಪಸ್ಸು ಮಾಡುವುದಿಲ್ಲ ಹೇಳಿ ಇನ್ನು 6 ತಿಂಗಳು ಬಾಕಿ ಇತ್ತು ತಪಸ್ಸು ಮಾಡಲಿಕ್ಕೆ. 6 ತಿಂಗಳ ತಪಸ್ಸು ಬಾಕಿ ಇತ್ತು, ಅಷ್ಟೊತ್ತಿಗೆ ಬಿಟ್ಟು ಬಿಟ್ಟ ಬೇಡ ಅಂತ. ಆ 6 ತಿಂಗಳ ತಪಸ್ಸನ್ನು ಭಗವಂತ ಮಾಡಿದ ಕೆಲಸವನ್ನು ವ್ಯರ್ಥ ಮಾಡುವುದಿಲ್ಲ ಹೇಳುವುದಕ್ಕೆ ಒಂದು ದೃಷ್ಟಾಂತ. ಆ 6 ತಿಂಗಳ ತಪಸ್ಸನ್ನು ಮುಂದಿನ ಮರುಜನ್ಮದಲ್ಲಿ ಮಾಡಿಸಿ ಅವನಿಗೆ ದರ್ಶನವನ್ನು ಕೊಟ್ಟ. 6 ತಿಂಗಳ ತಪಸ್ಸು ಬಾಕಿ ಇತ್ತು, ಆ ತಪಸ್ಸನ್ನು ಮಾಡಿಸಿದ, ದರ್ಶನವನ್ನು ಕೊಟ್ಟ. ಹಾಗೆ ಇದರಲ್ಲಿ 2 ಸಂದೇಶ. ಪ್ರಾರಂಭ ಮಾಡಿದ ಕೆಲಸವನ್ನು ನಾವು ಸಂಕಲ್ಪ ಮಾಡಿ ಪ್ರಾರಂಭ ಮಾಡಿದರೆ, ನಾನು ಹಿಂದೆ ಪ್ರಾಯ ಇದೇ ವೇದಿಕೆಯನ್ನು ಹೇಳಿದೆ, ಆರಂಭ ಮಾತ್ರಂ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ.
ಪ್ರಾರಂಭ ಮಾಡಿ ಏನೋ ಕಾರಣಾಂತರದಿಂದ ಮಾಡಲಿಕ್ಕಾಗಲಿಲ್ಲ, ಅರ್ಧದಲ್ಲಿ ಬಿಟ್ಟು ಬಿಟ್ಟೆವು, ನಿಷ್ಫಲ, ಅದು ನಿಷ್ಫಲ ಆಗೋದಿಲ್ಲ. ಅದಕ್ಕೆ ಭಗವಂತ ಫಲವನ್ನು ಕೊಟ್ಟೇ ಕೊಡ್ತಾನೆ. ಪ್ರಾರಂಭ ಬೇಡ. ಇಚ್ಛಾವ ಮಾಡಬೇಕು ಎಂಬ ಆಸೆ ಹುಟ್ಟಿಕೊಂಡಿತು, ಮಾಡಲಿಕ್ಕಾಗಲಿಲ್ಲ, ಚಿಂತಿಸಬೇಡಿ, ಭಗವಂತ ಮಾಡಿಸ್ತಾನೆ, ಫಲವನ್ನು ಕೊಡ್ತಾನೆ. ಇದು ವಿಷ್ಣು ಧರ್ಮ. ಆರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಅಂದ ಮಾತ್ರಕ್ಕೆ ಪ್ರಾರಂಭ ಮಾಡಿ ಔದಾಸೀನ್ಯದಿಂದ ಬಿಟ್ಟರೆ ಭಗವಂತ ಫಲವನ್ನು ಕೊಡುವುದಿಲ್ಲ. ಇಚ್ಛೆ ಮಾಡಿದರೆ ಸಾಕು ಫಲ ಕೊಡ್ತಾನೆ ಅಂತ ಹೇಳಿದ್ದಾರೆ. ನಾನು ಇಚ್ಛೆ ಮಾಡ್ತಾ ಇರ್ತೇನೆ, ಪ್ರಯತ್ನ ಮಾಡುವುದೇ ಇಲ್ಲ, ಫಲ ಕೊಡಲಿ ಭಗವಂತ, ಸಾಧ್ಯ ಇಲ್ಲ. ಔದಾಸೀನ್ಯಕ್ಕೂ ಉಡಾಫೆತನಕ್ಕೂ ಭಗವಂತ ಫಲ ಕೊಡುವುದಿಲ್ಲ. ಪ್ರಾಮಾಣಿಕ ಪ್ರಯತ್ನ ಬೇಕು, ಪ್ರಾಮಾಣಿಕ ಇಚ್ಛೆ ಬೇಕು. ಭಗವಂತ ಪ್ರಾರಂಭ ಮಾಡಿದ್ದೇನೆ, ಮಾಡಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ, ಕ್ಷಮಿಸು ಎಂಬ ಪಶ್ಚಾತ್ತಾಪ ಬೇಕು. ಮಾಡಬೇಕು ಅಂತ ಆಸೆ ಉಂಟು, ನನ್ನಲ್ಲಿ ಶಕ್ತಿ ಇಲ್ಲ ಭಗವಂತ ಎಂಬ ಪಶ್ಚಾತ್ತಾಪ ಬೇಕು. ಆಗ ಭಗವಂತ ನಮ್ಮ ಕೈಯಿಂದ ಮಾಡಿಸಿ ನಮಗೆ ಅನುಗ್ರಹವನ್ನು ಕೊಡ್ತಾನೆ. ಇದು ಭಗವಂತನ ಕರುಣೆ. 6 ತಿಂಗಳ ತಪಸ್ಸು ಬಾಕಿ ಇತ್ತು, ಅದನ್ನು ಪೂರ್ತಿ ಮಾಡಿಸಿ ಅವನನ್ನು ಅನುಗ್ರಹಿಸಿದ. ಕೇವಲ ದರ್ಶನ ಮಾತ್ರ ಕೊಟ್ಟದ್ದು, ಕೇವಲ ಮಾತನ್ನು ಮಾತ್ರ ಕೊಟ್ಟದ್ದು, ಸಿಂಹಾಸನ ಮಾತ್ರ ಕೊಟ್ಟದ್ದಲ್ಲ, ಅಂತ್ಯದಲ್ಲಿ ನಿನಗೆ ಅತ್ಯುನ್ನತವಾದಂತಹ ಅತೀ ಎತ್ತರವಾದಂತಹ ಧ್ರುವ ಪದವಿಯನ್ನು ಕೊಡ್ತೇನೆ ಹೇಳಿ ಅವನನ್ನು ಧ್ರುವ ನಕ್ಷತ್ರವನ್ನಾಗಿ ನೇಮಿಸಿಬಿಟ್ಟ. ಧ್ರುವ ನಕ್ಷತ್ರಕ್ಕೆ ಅವನು ಅಭಿಮಾನಿಯಾಗುವ ಹಾಗೆ ನೇಮಿಸಿ ಅವನನ್ನು ಭಗವಂತ ಉದ್ಧರಿಸಿದ. ಇವತ್ತು ನಾವು ಹೊರಗೆ ಹೋಗಿ ಧ್ರುವ ನಕ್ಷತ್ರ ಅಂತ ತೋರಿಸ್ತೇವೆ. ಅತ್ಯಂತ ಎತ್ತರದಲ್ಲಿ ಬಹಳ ಸಣ್ಣದಾಗಿ ಕಾಣುವಂತಹ ಒಂದು ನಕ್ಷತ್ರ ಪುಂಜ, ಅದಕ್ಕೆ ಈ ಧ್ರುವ ಅಭಿಮಾನಿ ದೇವತೆಯಾದ. ಇದು ಭಗವಂತ ಮಾಡಿದ ದೊಡ್ಡ ಕರುಣೆ ಎಂಬಲ್ಲಿಗೆ ಇವತ್ತಿನ ಕಥಾಭಾಗವನ್ನು ಮುಕ್ತಾಯ ಮಾಡ್ತಾ ಯೋಂತಃ ಪ್ರವಿಶ್ಯವನ್ನು ನಾವೆಲ್ಲರೂ ಒಮ್ಮೆ ಉಚ್ಚರಿಸುವ. ಯೋಂತಃ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿ ಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀ ಹರಿಪ್ರಿಯತಾಂ ಕೃಷ್ಣ.